ಎಲ್ಲ ಅತಿಥಿಗಳಿಗೆ ಹಾಗೂ ಸಮಾಜ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ, ಯಶಸ್ಸು ಸಂತೋಷದ ಕೀಲಿಕೈಯಲ್ಲ, ಸಂತೋಷವು ಯಶಸ್ಸಿನ ಕೀಲಿಕೈಯಾಗಿದೆ. ನೀವು ಮಾಡುತ್ತಿರುವುದನ್ನು ನೀವು ಪ್ರೀತಿಸಿದರೆ ನೀವು ಯಶಸ್ವಿಯಾಗುತ್ತೀರಿ. ಶಿಕ್ಷಣ, ಕನಸು, ಯಶಸ್ಸು ಜೀವನದ ಸಾಧನೆಯ ಒಂದು ಹಾದಿ. ಇಂದು ನಾವಿಲ್ಲಿ ನಮ್ಮ ಸಮಾಜದ ಸಾಧನೆಗೈದ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವ ಹಾಗೂ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ, ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ, ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಸಹಾಯಧನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇವರೆಲ್ಲರನ್ನು ಪ್ರೋತ್ಸಾಹಿಸಿ ಇನ್ನೂ ಹೆಚ್ಚು ಸಾಧಿಸಲು ಹಾಗೂ ಪ್ರತಿಭೆಯನ್ನು ಹೊರತರುವ ನಿಟ್ಟಿನಲ್ಲಿ ಪ್ರೋತ್ಸಾಹಕವಾಗಿ ಈ ಕಾರ್ಯಕ್ರಮವನ್ನು ಇಂದು ನಾವಿಲ್ಲಿ ಆಯೋಜಿಸಿದ್ದೇವೆ. ಅದೆಷ್ಟೇ ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕಷ್ಟ ಬಂದಾಗ ಮೊದಲು ನೆನಪಾಗುವುದು ದೇವರು. ಕಷ್ಟಗಳು ಕೊಡುವ ಸೂತ್ರಧಾರಿಯೂ ಅವನೇ, ಕಷ್ಟಗಳನ್ನು ಎದುರಿಸಲು ಜೊತೆಯಾಗಿ ನಿಲ್ಲುವ ಪಾತ್ರಧಾರಿಯೂ ಅವನೇ. ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಲು ದೇವರೇ ಸೂತ್ರಧಾರಿ. ಅವರನ್ನು ನೆನೆಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪ್ರಾರ್ಥನೆಯನ್ನು ನೆರವೇರಿಸಿಕೊಡಲು ಕುಮಾರಿ ಅಪೇಕ್ಷಾ ಹಾಗೂ ಕುಮಾರಿ ಪೂರ್ಣಿಮಾ ಇವರನ್ನು ವೇದಿಕೆಗೆ ಕರೆಯುತ್ತದೆ. ಶ್ರೀ ಮಹಾಗಣಪತಿಂ मनसा स्मरामि वसिष्ठ वामदेवादिवन्दित महागणपतिं महादेवसुतं गुरुगुहनुतं महादेवसुतं गुरुगुहनुतं मारकोटि प्रकाशं शान्तं मारकोटि प्रकाशं शान्तं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि महागणपतिं मनसा स्मरामि वसिष्ठ वामदेवादिवन्दित महागणपतिं. ಪ್ರಾರ್ಥನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಕುಮಾರಿ ಅಪೇಕ್ಷಾ ಹಾಗೂ ಕುಮಾರಿ ಪೂರ್ಣಿಮಾ ಇವರಿಗೆ ಧನ್ಯವಾದಗಳು. ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು. ಅರಿವು ದೊಡ್ಡದಲ್ಲ, ಆಚಾರ ದೊಡ್ಡದು. ಆಸ್ತಿ ದೊಡ್ಡದಲ್ಲ, ಅಭಿಮಾನ ದೊಡ್ಡದು. ಹಣ ದೊಡ್ಡದಲ್ಲ, ಗುಣ ದೊಡ್ಡದು. ಮನೆ ದೊಡ್ಡದಲ್ಲ, ಮನಸ್ಸು ದೊಡ್ಡದು. ನಾವು ನಿಮಗೆ ಹೇಳೋದು ದೊಡ್ಡದಲ್ಲ, ನಮ್ಮ ಸಮಾಜ ಸಂಘ ನಡೆದು ಬಂದ ಹಾದಿ ದೊಡ್ಡದು. ಆರ್ಯಾನೆ ಮರಾಠ ಸಮಾಜ ಸಂಘ ನಡೆದು ಬಂದ ಹಾದಿಯ ಬಗ್ಗೆ ಪ್ರಾಸ್ತಾವಿಕದ ಮೂಲಕ ತಿಳಿಸಿಕೊಡುವಂತೆ ಶ್ರೀ ಗಿರೀಶ್ ರಾವ್ ಬೋನ್ಸ್ಲೆ ಉಪಾಧ್ಯಕ್ಷರು ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮಸ್ತೆ, ಶುಭ ಮುಂಜಾನೆ ಎಲ್ಲರಿಗೂ. ಜಗನ್ಮಾತೆ ಶ್ರೀ ತುಳಜಾಭವಾನಿ ಅಮ್ಮರವರ ಪಾದಾರವಿಂದಕ್ಕೆ ನಮಿಸುತ್ತಾ, ಆರ್ಯಾನೆ ಮರಾಠ ಸಮಾಜ ಸಂಘ ಮಂಗಳೂರು ಕಾಸರಗೋಡು ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ ವಿತರಣೆ, ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಸಹಾಯಧನ, ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಂದು ನಡೆಸಲಿದ್ದೇವೆ. ನಮ್ಮ ಸಮಾಜದ ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ, ವಿದ್ಯಾರ್ಥಿ ವೇತನ, ಸಾಹಿತ್ಯ, ಲಲಿತ ಕಲೆ, ಆರೋಗ್ಯ, ಆಟೋಟ, ಸಾಂಸ್ಕೃತಿಕ, ಬಡ ಬಾಲಿಕೆಯರ ವಿವಾಹ, ಅನಾಥ ಶವ ಸಂಸ್ಕಾರ, ವಿದ್ಯಾಲಯ ನಿರ್ಮಾಣ ಇತ್ಯಾದಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ಉದ್ದೇಶದಿಂದ 1953ರಲ್ಲಿ ನಮ್ಮ ಸಮಾಜ ಸಂಘವನ್ನು ಆರಂಭಿಸಲಾಗಿದೆ. ಹಾಗೂ 1971-72ರಲ್ಲಿ ಆರ್ಯಯಾನೆ ಮರಾಠ ಸಮಾಜ ಸಂಘವೆಂದು ನೋಂದಣಿ ಮಾಡಲಾಯಿತು. ನಮ್ಮ ಸಂಘವು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳಿಂದ ಸಮಾಜ ಬಾಂಧವರನ್ನೆಲ್ಲ ಸಂಘಟಿಸಿಕೊಂಡು ಸಮಾಜದ ಸರ್ವತೋಮುಖ ಏಳಿಗೆಯನ್ನು ಹೊಂದುವ ಗುರಿಯೊಂದಿಗೆ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಅರಿವನ್ನು ಸಮಾಜ ಬಾಂಧವರಿಗೆ ಮೂಡಿಸಲು ಶ್ರಮಿಸುತ್ತಿದೆ. ನಮ್ಮ ಸಂಘವು ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಸಹಾಯಧನ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ, ಅಶಕ್ತರಿಗೆ ವೈದ್ಯಕೀಯ ನೆರವು, ರಕ್ತದಾನ, ಬಡ ಹೆಣ್ಣು ಮಕ್ಕಳ ವಿವಾಹಕ್ಕೆ ಧನ ಸಹಾಯ, ಕ್ರೀಡಾಕೂಟ, ಸ್ನೇಹ ಮಿಲನ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿರುತ್ತದೆ. ಅಲ್ಲದೆ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಶ್ರೀ ಅಂಬಾಭವಾನಿ ಎಜುಕೇಶನ್ ಟ್ರಸ್ಟ್ ಅನ್ನು ಸ್ಥಾಪಿಸಿದ್ದು ಅರ್ಹ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವನ್ನು ನೀಡುತ್ತಿದೆ. ನಮ್ಮ ಸಂಘವು ಈಗಾಗಲೇ ತನ್ನದೇ ಆದ 43
75 ಸೆಂಟ್ಸ್ ಜಾಗವನ್ನು ಮಂಗಳೂರು ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿ 66ರ ಅಂಚಿನಲ್ಲಿ ಜಪ್ಪಿನಮುಗೂರು ಗ್ರಾಮದಲ್ಲಿ ಹೊಂದಿರುತ್ತದೆ. ಸದರಿ ಜಮೀನಿನ ನೆಲ ಅಂತಸ್ತಿನಲ್ಲಿ 5,000 ಚಡಿ ವಿಸ್ತೀರ್ಣದ ಸುಸಜ್ಜಿತ ಸಮುದಾಯ ಭವನ ಮತ್ತು ಮೊದಲ ಅಂತಸ್ತಿನಲ್ಲಿ 5,000 ಚದರ ಅಡಿ ವಿಸ್ತೀರ್ಣದ ಭೋಜನ ಶಾಲೆಯನ್ನು ಹೊಂದಿರುತ್ತದೆ. ನಮ್ಮ ಸಮಾಜ ಸಂಘ ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳು ಪ್ರತಿಯೊಬ್ಬ ಸಮಾಜದ ಸದಸ್ಯನಿಗೆ ತಲುಪುವ ಉದ್ದೇಶದಿಂದ ಮಂಗಳೂರಿನಲ್ಲಿ 4 ವಲಯ ಹಾಗೂ ಕಾಸರಗೋಡು ವಿಭಾಗದಲ್ಲಿ 6 ವಲಯಗಳನ್ನು ರೂಪುಗೊಂಡಿದ್ದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುತ್ತದೆ. ಪ್ರತಿ ವರ್ಷದಂತೆ ಈ ವರದಿ ವರ್ಷದಲ್ಲಿ ಯೋಜಿತ ಕಾರ್ಯಕ್ರಮಗಳಾದ ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ, ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಸಹಾಯಧನ, ರಂಗಗೋಕುಲ ಕೃಷ್ಣ ವೇಷ ಸ್ಪರ್ಧೆ, ಕ್ರೀಡಾಕೂಟ ಮತ್ತು ಮಲ್ಲ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಬಲಿವಾಡ ಸೇವೆ ಮತ್ತು ಅನ್ನ ಸಂತರ್ಪಣೆಯನ್ನು ಕೂಡ ನೆರವೇರಿಸುತ್ತಾ ಬಂದಿರುತ್ತೇವೆ. ಶ್ರೀ ಶೃಂಗೇರಿ ಕ್ಷೇತ್ರಕ್ಕೆ ತೆರಳಿ ಗುರುಗಳ ಪಾದ ಪೂಜೆ ಮಾಡಿ ಆಶೀರ್ವಾದ ಕೂಡ ಪಡೆದುಕೊಳ್ಳುತ್ತಾ ಬಂದಿರುತ್ತೇವೆ. ಸಮಾಜ ಬಾಂಧವರು ವಿದ್ಯಾರ್ಥಿ ವೇತನ ನಿಧಿಗಾಗಿ ಕೊಡುವ ಕೊಡುಗೆ ನೀಡಿದ ಹಣವನ್ನು ಫಿಕ್ಸೆಡ್ ಡಿಪಾಸಿಟ್ ಮಾಡಿ ಅದರಲ್ಲಿ ಬರುವ ಬಡ್ಡಿಯನ್ನು ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನಕ್ಕೆ ವಿತರಣೆಗಾಗಿ ಉಪಯೋಗಿಸಲಾಗುವುದು. ಈ ಬಾರಿ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದು ಇದರಲ್ಲಿ ಸುಮಾರು 81 ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, 13 ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಿರುವೆವು ಹಾಗೂ 30 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕೂಡ ಮಾಡಲಿರುವೆವು. ನಾವು ಹಮ್ಮಿಕೊಂಡಂತಹ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ನಮ್ಮ ಸಮಾಜ ಬಾಂಧವರಿಗೆ ಧನ್ಯವಾದವನ್ನು ಹೇಳುತ್ತಾ ನನ್ನ ಈ ಪ್ರಾಸ್ತಾವಿಕ ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ. ಇನ್ನು ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿದಂತಹ ಶ್ರೀ ಗಿರೀಶ್ ರಾವ್ ಭೋಂಸ್ಲೆ ಇವರಿಗೆ ಧನ್ಯವಾದಗಳು. ದಾನದಿಂದ ಮನೆ ಸಂಪದ್ಭರಿತ, ಧ್ಯಾನದಿಂದ ಮನಸ್ಸು ಸಂಪದ್ಭರಿತ, ಪ್ರೀತಿಯಿಂದ ಹೃದಯ ಸಂಪದ್ಭರಿತ, ನಂಬಿಕೆಯಿಂದ ಸಂಬಂಧಗಳು ಸಂಪದ್ಭರಿತ. ಅದೇ ರೀತಿ ನನ್ನ ಸ್ವಾಗತದಿಂದ ನಿಮ್ಮ ಮನಸ್ಸೆಲ್ಲ ಸಂತೋಷದಿಂದ ಸಂಪದ್ಭರಿತ ಎಂದು ಎಲ್ಲರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಲು ಮುಂದೆ ಬರಲಿದ್ದಾರೆ ಶ್ರೀ ಗಿರೀಶ್ ರಾವ್ ಭೋಂಸ್ಲೆ. ಆರ್ಯಾನಿ ಮರಾಠ ಸಮಾಜ ಸಂಘ ಮಂಗಳೂರು ಕಾಸರಗೋಡು ಆಯೋಜಿಸುವ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ ವಿತರಣೆ, ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಸಹಾಯಧನ, ಸಾಧಕರಿಗೆ ಸನ್ಮಾನ ಸಮಾರಂಭಕ್ಕೆ ಎಲ್ಲರಿಗೂ ಮೊದಲು ಸ್ವಾಗತಿಸುತ್ತಾ, ಮನವೆಂಬ ಮಂದಿರದಲ್ಲಿ, ಕನಸೆಂಬ ಸಾಗರದಲ್ಲಿ, ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ನನ್ನ ಸ್ವಾಗತ ನಿಮ್ಮೆಲ್ಲರ ಮನದಲ್ಲಿ. ಇಂದು ಸ್ವಾಗತ ಭಾಷಣ ಮಾಡಲು ನನಗೆ ಅವಕಾಶ ನೀಡಿದ ತಮ್ಮೆಲ್ಲರಿಗೂ ನಮಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಂದುವರಿಸುತ್ತೇನೆ. ಆರ್ಯ ಮರಾಠ ಸಮಾಜ ಸಂಘದ ಏಳಿಗೆಗಾಗಿ ಸಕ್ರಿಯವಾಗಿ ಮತ್ತು ಕ್ರಿಯಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತಿರುವವರು, ಸಮಾಜದ ಹಿತಕ್ಕಾಗಿ ಸತತ ದುಡಿಯುತ್ತಾ ಸಮಾಜ ಸಂಘದ ಸುಧಾರಣೆಗೆ ಶ್ರಮಿಸುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಶ್ರೀ ಯು ಮೋಹನ್ ರಾವ್ ಭೋಂಸ್ಲೆ ಅಧ್ಯಕ್ಷರು, ಆರ್ಯಾನಿ ಮರಾಠ ಸಮಾಜ ಸಂಘ ಮಂಗಳೂರು ಕಾಸರಗೋಡು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಶ್ರೀ ರಾಜ್ಕುಮಾರ್ ರಾವ್ ಲಾಡ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸದರಾಗಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸರ್ ಹಾಗೂ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಕಿಶೋರ್ ಕುಮಾರ್ ಬೊಟ್ಯಾಡಿ ಇವರು ಸದ್ಯದಲ್ಲೇ ನಮ್ಮನ್ನು ಸೇರಲಿದ್ದಾರೆ. ಆದ ಕಾರಣ ಅವರಿಗೆ ಆಮೇಲೆ ಸ್ವಾಗತ ಬಯಸ್ತೇನೆ. ಅದರ ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ಶ್ರೀ ಶ್ರೀನಿವಾಸ್ ಮಾನೆ ಅವರು ಹಾನಗಲ್ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವರು ಕಾರ್ಯಕ್ರಮಕ್ಕೆ ಸ್ವಲ್ಪ ವಿಳಂಬವಾಗಿ ಬರುವ ಸೂಚನೆ ಇದೆ. ಅದಲ್ಲದೆ ಈಗ ಮುಂದೆ ಹೋರಾಟ ನನ್ನ ರಕ್ತಗತ, ಪಕ್ಷದ ಕಾರ್ಯದಲ್ಲಿ ದುಡಿವೆ ಸತತ, ಸಮಾಜ ಸೇವೆಯಲ್ಲಿ ನಾನಿಂದು ನಿರತ, ಬೆಳೆದೆ ನಾ ಮೈ ತುಂಬಿ ಮರಾಠ ರಕ್ತ, ಮರಾಠ ಅಭಿವೃದ್ಧಿ ನನ್ನ ಶಪಥ. ಇವರು ದಿವಂಗತ ಸ್ವಾತಂತ್ರ್ಯ ಹೋರಾಟಗಾರ GM ಹನುಮಂತರಾವ್ ಮತ್ತು ಸುಭದ್ರಾಬಾಯಿ ಅವರ ಕಿರಿಯ ಮಗ, ಹರಿಹರದಲ್ಲಿ ಜನಿಸಿದವರು. BCom ಪದವಿಯನ್ನು ಮುಗಿಸಿ 1989ರಲ್ಲಿ ವಿದ್ಯಾರ್ಥಿ ಕಾಂಗ್ರೆಸ್ ಮೂಲಕ ಕಾಂಗ್ರೆಸ್ ಪಕ್ಷದೊಂದಿಗೆ ಪ್ರಯಾಣವನ್ನು ಪ್ರಾರಂಭಿಸಿದರು. ಪಕ್ಷದಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಹರಿಹರದ ಜನರ ಕಲ್ಯಾಣಕ್ಕಾಗಿ ಸಕ್ರಿಯವಾಗಿ ಕೊಡುಗೆ ನೀಡಿರುತ್ತಾರೆ. ತಾಲೂಕು ಮತ್ತು ಜಿಲ್ಲಾ ಮರಾಠ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿರುತ್ತಾರೆ. ಜಿಲ್ಲಾ NSCYನ ಪ್ರಧಾನ ಕಾರ್ಯದರ್ಶಿಯಾಗಿ
ರಾಜ್ಯ NSUIನ ಜಂಟಿ ಕಾರ್ಯದರ್ಶಿಯಾಗಿ, ರಾಜ್ಯ KPYCCಯ ಜಂಟಿ ಕಾರ್ಯದರ್ಶಿಯಾಗಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿಯೂ, ರಾಜ್ಯ OBC ಪ್ರಧಾನ ಕಾರ್ಯದರ್ಶಿಯಾಗಿಯೂ ಹಿಂದುಳಿದ ಸಮುದಾಯದ ಸುಧಾರಣೆಗೆ ಶ್ರದ್ಧೆಯಿಂದ ದುಡಿದವರು. ಇವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ GH ಮರಿಯೋಜಿರಾವ್ ಅಧ್ಯಕ್ಷರು, ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ, ಬೆಂಗಳೂರು, ಕರ್ನಾಟಕ ಸರ್ಕಾರ. ಇವರಿಗೆ ಆರ್ಯಾನಿ ಮರಾಠ ಸಮಾಜ ಸಂಘದ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ರಾವ್ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಅಧ್ಯಕ್ಷರಾದ ಶ್ರೀ ಮೋಹನ್ ರಾವ್ ಭೋನ್ಸ್ಲೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ಮರಿಯೋಜಿ ರಾವ್ ಇವರನ್ನ ಗೌರವಿಸುವ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರುತ್ತೇವೆ. ಶಿಕ್ಷಕರು ಜ್ಞಾನದ ಬೆಳಕು, ಕತ್ತಲಲ್ಲೂ ತೋರುವರು ಪ್ರಕಾಶವ. ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ, ಗುರುವಿಗಿಂತ ದೊಡ್ಡದಾದ ಬೇರಿಲ್ಲ. ಗುರುವಾಗಿ ದಾರಿ ಎರೆದರು ವಿದ್ಯೆಯ, ಸಂತುಷ್ಟರಾದರು ನೋಡಿ ಶಿಷ್ಯರ ಸಾಧನೆಯ. ಪ್ರಪಂಚದಲ್ಲಿ 100 ವೃತ್ತಿಗಳಿದ್ದರೂ ಅವರೆಲ್ಲರನ್ನು ತಯಾರಿಸುವ ವ್ಯಕ್ತಿ ಎಂದರೆ ಗುರು. ಅವರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಹಲವಾರು ವಿದ್ಯಾರ್ಥಿಗಳಿಗೆ ಸಲಹೆಗಾರರಾಗಿಯೂ ಮಾರ್ಗದರ್ಶಕರಾಗಿಯೂ ಗುರುವಾಗಿಯೂ ಪೋಷಿಸಿರುವವರು ಎಂದು ಹೇಳುವುದೇ ಹೆಮ್ಮೆಯ ವಿಷಯ. ಇವರು ನಮ್ಮ ಸಂಘದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು, ಸಮಾಜದ ಏಳಿಗೆಯಾಗಿ ಶ್ರಮಿಸಿದವರು. ಇವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಪದ್ಮೋಜಿರಾವ್ ಜಾಧವ್ ಮೆಟ್ಟಿಗಲ್ಲು, ನಿವೃತ್ತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಶ್ರೀ ನೀಳೋಜಿ ರಾವ್ ಭೋನ್ಸ್ಲೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾಯಿಲೆ ಎಂಬ ರಾಕ್ಷಸ ನಕ್ಕಾಗ, ಔಷಧಿ ಎಂಬ ಆಯುಧ ಕೈಯಾಗ, ವೈದ್ಯರೆಂಬ ಯೋಧ ಎದುರಾದಾಗ, ನಗು ಆರೋಗ್ಯ ಎಂಬ ಭಾಗ್ಯವ ಬಂದಂಗ. ವೈದ್ಯೋ ನಾರಾಯಣೋ ಹರಿ, ಆರೋಗ್ಯ ಭಾಗ್ಯಕ್ಕೆ ಶ್ರಮಿಸುವ ಮಾನವೀಯ ಗುಣದವರು. ಇವರು ವೈದ್ಯಕೀಯ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿದ್ದು, ಪ್ರಸ್ತುತ ಮಿಸ್ಕತ್ ಆಸ್ಪತ್ರೆ ಸುರತ್ಕಲ್ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಕಳಕಳಿ ಹೊಂದಿದ್ದು, ಸಮಾಜದ ಏಳಿಗೆಗಾಗಿ ಕೈ ಜೋಡಿಸಿರುವವರು. ಇವರೇ ನಮ್ಮ ನೆಚ್ಚಿನ ಡಾಕ್ಟರ್ ರಚನಾ ಕುರಕೋಡು, BAMS MSc ಅನಾಟಮಿ, D ಫಾರ್ಮಾ, ಮಿಸ್ಕತ್ ಹಾಸ್ಪಿಟಲ್, ಇಡ್ಯಾ, ಸುರತ್ಕಲ್. ನಿಮ್ಮ ಸಮಾಜ ಸೇವೆ ಹೀಗೆ ಮುಂದುವರಿಲಿ, ದೇವರು ನಿಮಗೆ ಶಕ್ತಿ ಕೊಡಲಿ ಎಂದು ಹಾರೈಸುತ್ತಾ, ನಿಮಗೆ ಎಲ್ಲ ಸಮಾಜ ಬಾಂಧವರ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಅನಂತನಂತ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಬೇಕಾಗಿ ಶ್ರೀಮತಿ ಸಬಿತಾ ಭೋನ್ಸ್ಲೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಸಮಾಜದ ಎಲ್ಲಾ ಕಾರ್ಯಕ್ರಮಗಳಿಗೂ ಸದಾ ನಮ್ಮೊಂದಿಗೆ ಕೈ ಜೋಡಿಸುವ, ಸಹೃದಯಿ, ಸಮಾಜ ಏಳಿಗೆಗಾಗಿ ಸದಾ ಸಿದ್ಧರಿರುವ ಶ್ರೀಮತಿ ಪ್ರೇಮಲತಾ ವೈ ರಾವ್ ಅಧ್ಯಕ್ಷರು, ಯಲ್ಲೋಜಿರಾವ್ ಅಡ್ವೊಕೇಟ್ ಮೆಮೋರಿಯಲ್ ಟ್ರಸ್ಟ್ ಹಾಗೂ ಆರ್ಯಯಾನಿ ಮರಾಠ ಸಮಾಜ ಸಂಘ ಮತ್ತು ಆರ್ಯ ಸಮುದಾಯ ಸಂಘದ ಗೌರವಾಧ್ಯಕ್ಷರಾಗಿರುವ ಇವರಿಗೆ ಎಲ್ಲ ಸಮಾಜ ಬಾಂಧವರ ಪರವಾಗಿ ಆರ್ಥಿಕ ಸುಸ್ವಾಗತವನ್ನು ಬಯಸುತ್ತೇನೆ. ಇವರನ್ನ ಸ್ವಾಗತಿಸಬೇಕಾಗಿ ಶ್ರೀಮತಿ ಯಶ್ವತಾ ಧರೇಕರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ದುಬೈನಲ್ಲಿರುವ ಸಮಾಜ ಬಾಂಧವರನ್ನು ಒಗ್ಗೂಡಿಸಿ ರಾಯಲ್ ಆರ್ಯಸ್ ದುಬೈ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತಿರುವ ಸಂಸ್ಥೆ RAD. ಇದರ ಪ್ರತಿನಿಧಿಯಾಗಿ ನಮ್ಮೊಂದಿಗೆ ಇದ್ದಾರೆ ಶ್ರೀ ಕಿರಣ್ ಚಂದ್ರ ಬೇಕಲ್. ಇವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇವರನ್ನ ಸ್ವಾಗತಿಸಬೇಕಾಗಿ ಶ್ರೀ ವಾಸು ಕುಂಟಾರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೋರ್ವರು ನಮ್ಮವರೇ ಆದ ಶ್ರೀ ಕೀರ್ತನ್ ಕುಮಾರ್ ಲಾಡ್. ಇವರು ಉಷಾ ಜನಾರ್ದನ್ ಮೆಮೋರಿಯಲ್ ಟ್ರಸ್ಟ್ನ ಉಪಾಧ್ಯಕ್ಷರಾಗಿ
ಕರ್ನಾಟಕ ಕ್ಷತ್ರಿಯ ಮಾರಾಟ ಪರಿಷತ್ ಕಾರ್ಕಳ ಇದರ ಅಧ್ಯಕ್ಷರಾಗಿ ಸದಾ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಲ್ಲದೆ ಕ್ರೀಡಾ ಕ್ಷೇತ್ರ, ಸಾಮಾಜಿಕ ಕಳವಳಿ, ಆರ್ಥಿಕ ನೆರವು ಎಲ್ಲಾ ಕ್ಷೇತ್ರಗಳಲ್ಲಿ ಎತ್ತಿದ ಕೈ. ಇವರಿಗೆ ಸಮಾಜ ಸಂಘದ ಪರವಾಗಿ ಹಾರ್ದಿಕ ಸುಸ್ವಾಗತವನ್ನು ಬಯಸುತ್ತೇನೆ. ಇವರನ್ನ ಸ್ವಾಗತಿಸಬೇಕಾಗಿ ಶ್ರೀ ರಂಜಿತ್ ಅಡೂರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆರ್ಯ ಆನೆ ಮಾರಾಟ ಸಂಘದ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಸಮಾಜದ ಸರ್ವತೋನ್ಮುಖ ಅಭಿವೃದ್ಧಿಗಾಗಿ ಶ್ರಮಿಸುವ ಹಾಗೂ ಸಂಘಟನೆಯ ಬಲವರ್ಧನೆಗಾಗಿ ದುಡಿಯುವ ನಮ್ಮೆಲ್ಲರ ನೆಚ್ಚಿನ ಶ್ರೀ ಸಂಜೀವರಾವ್ ಸಿಂಧ್ಯಾ ಮಾಲಕರು, ಕರ್ನಾಟಕ ಮರೀನ್ ಏಜೆನ್ಸಿ ಇವರಿಗೆ ಸಮಾಜ ಸಂಘದ ಪರವಾಗಿ ಆದರದ ಸುಸ್ವಾಗತವನ್ನು ಬಯಸುತ್ತೇನೆ. ಇವರನ್ನ ಸ್ವಾಗತಿಸಬೇಕಾಗಿ ಶ್ರೀ ನಾಗೇಂದ್ರ ರಾವ್ ಥೋರತ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ನೆಚ್ಚಿನ ಅಕ್ಕ, ಸಾಮಾಜಿಕ ಕಾರ್ಯಕ್ರಮವಾಗಲಿ, ಕ್ರೀಡೋತ್ಸವವಾಗಲಿ, ಧಾರ್ಮಿಕ ಕಾರ್ಯಕ್ರಮವಾಗಲಿ, ಸಮಾಜಮುಖಿ ಅಭಿವೃದ್ಧಿ ಕಾರ್ಯಕ್ರಮವಾಗಲಿ ಸದಾ ನಮ್ಮೊಂದಿಗೆ ಕೈ ಜೋಡಿಸಿ ಪ್ರೋತ್ಸಾಹಿಸುತ್ತಾ ಬಂದಿರುವ ಶ್ರೀಮತಿ ಮೋಹಿನಿ ಜಯರಾಮ್ ಗೋರ್ಪಡೆ ಮಾಲಕರು, ಜಯ ಜ್ಯುವೆಲರಿ ಮಂಗಳೂರು ಇವರಿಗೆ ಸಮಾಜದ ಬಾಂಧವರಿಂದ ಪರವಾಗಿ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಮತಿ ಸಾರಿಕಾ ಭೋನ್ಸ್ಲೆ ಇವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸದಾ ಸಮಾಜ ಬಾಂಧವರ ಏಳಿಗೆಗಾಗಿ ಶ್ರಮಿಸುತ್ತಿರುವ ಶಿಸ್ತಿನ ಸಿಪಾಯಿ, ಸ್ನೇಹ ಜೀವಿಯಾಗಿರುವ ಶ್ರೀ ಗಿರಿಧರ್ ರಾವ್ ವಾಗ್ಮಾನ್ ಅಧ್ಯಕ್ಷರು, ಆರ್ಯ ಸಮುದಾಯ ಸಂಘ ಕಾಸರಗೋಡು ಇವರಿಗೆ ಎಲ್ಲಾ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರನ್ನ ಸ್ವಾಗತಿಸಬೇಕಾಗಿ ಶ್ರೀ ಜಯಂತ ಜಗತಾಪ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆನೆ ಮಾರಾಟ ಸಂಘದ ಹಲವು ಸ್ಥಾನಗಳಲ್ಲಿ ಕಾರ್ಯನಿರ್ವಹಿಸಿ ಸಂಘದ ಏಳಿಗೆಯಾಗಿ ದುಡಿಯುವವರು ಶ್ರೀ ನಾಗರಾಜ ಸಿಂಧ್ಯಾ ಇವರು ಅಂಬಾಭವಾನಿ ಎಜುಕೇಶನ್ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಎಲ್ಲಾ ಸಮಾಜ ಬಾಂಧವರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇವರನ್ನ ಸ್ವಾಗತಿಸಬೇಕಾಗಿ ಶ್ರೀ ಸುರೇಶ್ ರಾವ್ ಲಾಡ್ ಜಲ್ಲಿಗುಡ್ಡೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಮಾಜ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವ ಇವರು ಸಮಾಜ ಸಂಘದ ಅಭಿವೃದ್ಧಿಗಾಗಿ ಕೈ ಜೋಡಿಸಿರುವವರು. ಶ್ರೀ ವಾಮನ್ ರಾವ್ ಮುಳ್ಳಂಗೋಡು ಮಾಲಕರು, ಮೇಘಾ ಟೂಲ್ಸ್ ಎಆಡಿ ಮಂಗಳೂರು ಇವರಿಗೆ ಎಲ್ಲ ಸಮಾಜ ಬಾಂಧವರ ಪರವಾಗಿ ಆದರದ ಸುಸ್ವಾಗತವನ್ನು ಬಯಸುತ್ತೇನೆ. ಇವರನ್ನ ಸ್ವಾಗತಿಸಬೇಕಾಗಿ ಶ್ರೀ ರಾಜೇಶ್ ಪಾಟೀಲ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕರೆಗೆ ಹೋಗೊಟ್ಟು ಸದಾ ಹಸನ್ಮುಖಿ ಎಲ್ಲ ಕಾರ್ಯಗಳಿಗೂ ಸೈ ಅಂತ ಎನಿಸಿಕೊಂಡಿರುವಂತಹ ಪ್ರಕಾಶ್ ರಾವ್ ಕವಡೆ ಕೆಕೆಎಂಪಿ ಉಡುಪಿ ಜಿಲ್ಲೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಎಲ್ಲ ಬಾಂಧವರ ಪರವಾಗಿ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಇವರನ್ನ ಸ್ವಾಗತಿಸಬೇಕಾಗಿ ಶ್ರೀ ಧ್ರುವೇಶ್ ಚಂದ್ರಮಾನ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಯುವ ಕಾರ್ಯದರ್ಶಿಯಾಗಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿರುವ ಶ್ರೀ ನಿಖಿಲ್ ಜಾಧವ್ ಕಾರ್ಯದರ್ಶಿ, ಆರ್ಯ ಆನೆ ಮಾರಾಟ ಸಂಘ ಇವರಿಗೆ ಎಲ್ಲ ಸಮಾಜ ಬಾಂಧವರ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ಗಾಯತ್ರಿ ಸೂರ್ಯನಾರಾಯಣ ಚೌಹಾಣ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ರಾಜೇಶ್ ಜಗತಾಪ್ ಎಡನೀರು ಉಪಾಧ್ಯಕ್ಷರು, ಆರ್ಯ ಆನೆ ಮಾರಾಟ ಸಂಘ ಇವರಿಗೆ ಸಮಾಜ ಬಾಂಧವರ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ಗಣೇಶ್ ಚೌಹಾಣ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಾರಾಟ ಸಂಘ ಇವರಿಗೆ ಸಮಾಜ ಬಾಂಧವರ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ಉಷಾ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಾಣಿ ಜೀವನ್ಜಿ ಮೋರೆ ಉಪಕೋಶಾಧಿಕಾರಿ, ಆರ್ಯ ಆನೆ ಮಾರಾಟ ಸಂಘ ಇವರಿಗೆ
ಸಮಾಜ ಬಾಂಧವರ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ನೂತನ ಪಾಟೀಲ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಶಿಶುಪಾಲರಾವ್ ಬೋನ್ಸ್ಲೆ, ಜೊತೆ ಕಾರ್ಯದರ್ಶಿ ಆರ್ಯಾನೆ ಮಾರಾಟ ಸಮಾಜ ಸಂಘ ಇವರಿಗೆ ಸಮಾಜ ಬಾಂಧವರ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ದಯಾಪ್ರಸಾದ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸುಮಕರ್ ರಾವ್ ಚವ್ಹಾಣ್, ಜೊತೆ ಕಾರ್ಯದರ್ಶಿ ಆರ್ಯಾನೆ ಮಾರಾಟ ಸಮಾಜ ಸಂಘ ಇವರಿಗೆ ಸಮಾಜ ಬಾಂಧವರ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ನಾರಾಯಣ್ ರಾವ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶೈಲೇಶ್ ಟಿ ಬಹುಮಾನ್, ಸಂಚಾಲಕರು ಯುವ ವೇದಿಕೆ ಆರ್ಯಾನೆ ಮಾರಾಟ ಸಮಾಜ ಸಂಘ ಇವರಿಗೆ ಸಮಾಜ ಬಾಂಧವರ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ಶ್ರೀಮತಿ ದಿವ್ಯಾ ಮಧುಸೂದನ್ ಪವಾರ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಮತಿ ಪೂರ್ಣಿಮಾ ಹರೀಶ್ ಚಂದ್ರಮಾನ್, ಡೈನಾಮಿಕ್ ಮಹಿಳಾ ಸಂಚಾಲಕರಿಗೆ ಮಹಿಳಾ ಘಟಕ ಆರ್ಯಾನೆ ಮಾರಾಟ ಸಮಾಜ ಸಂಘ ಇವರಿಗೆ ಸಮಾಜ ಬಾಂಧವರ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಮತಿ ಗೀತಾ ಅಶೋಕ್ ಬೋನ್ಸ್ಲೆ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕಾರಿ ಸಮಿತಿ ಸದಸ್ಯರು, ಇಂದಿನ ಕಾರ್ಯಕ್ರಮದ ಸಂಚಾಲಕರು, ವಲಯ ಸಂಚಾಲಕರು, ವಿಶೇಷ ಆಹ್ವಾನಿತರು, ಸಾಧನೆಗೈದ ಎಲ್ಲ ಸಾಧಕರು, ಪುರಸ್ಕೃತ ಪ್ರತಿಭಾವಂತ ವಿದ್ಯಾರ್ಥಿಗಳು, ಎಲ್ಲ ಸಮಾಜ ಬಾಂಧವರು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ತುಂಬು ಹೃದಯದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಸ್ವಾಗತ ಭಾಷಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದೆ. ಕೂಡ ಧನ್ಯವಾದಗಳು. ಅದೇ ರೀತಿ ಶ್ರೀ ಗಿರೀಶ ಬೋನ್ಸ್ಲೆ ನಿಮಗೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ಶ್ರೀಮತಿ ಅನನ್ಯ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ನೆಚ್ಚಿನವರಾಗಿರುವ ಸ್ನೇಹಿ ಕೂಡ ಹೌದು, ನಮ್ಮ ಸಮಾಜದ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸುವಂಥ ನಮ್ಮೆಲ್ಲರ ನೆಚ್ಚಿನ ಸಹಪಾಠಿಯಾಗಿರುವಂಥ ಸುಧೀರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇವೆ. ಇವರಿಗೆ ಹೂ ನೀಡಿ ಸ್ವಾಗತಿಸಬೇಕಾಗಿ ಕುಸುಮಕರ್ ರಾವ್ ಚೌಹಾಣ್ ಇವರಲ್ಲಿ ಕೇಳ್ಕೊಳ್ತೇವೆ. ಕತ್ತಲೆಯನ್ನು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ. ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇ ಬದುಕಿಗೊಂದು ಬೆಲೆ. ದೀಪ ಹಚ್ಚುವುದರ ಮೂಲಕ ನಮ್ಮಲ್ಲಿರುವ ಅಂಧಕಾರವನ್ನು ಅಳಿಸಲು ದೀಪ ಬೆಳಗಿಸುವುದರ ಮೂಲಕ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಅತಿಥಿವರ್ಯರಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ दीपज्योतिर्नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीप नमोस्तुते ओ दीप ब्रह्मरूपस्त्वं ज्योतिषां प्रभुरव्ययः आरोग्यं गच्छामि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನಃ ದೀಪ ಹರತು ಮೇ ಸದಾ. ದೀಪ ಬೆಳಗಿಸುವುದರ ಮೂಲಕ ಇಂದಿನ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮೆಲ್ಲರ ಬದುಕಿನಲ್ಲಿ ದೀಪದ ಬೆಳಕಿನಂತೆ ಬೆಳಕು ಪ್ರತಿಬಿಂಬಿಸಲಿ ಎಂದು ಸೂಚಿಸಿದಂತಹ ಎಲ್ಲ ಉದ್ಘಾಟಕರಿಗೂ ಹಾಗೂ ಅತಿಥಿವರ್ಯರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು.
ಶಿವಾಜಿ ಮಹಾರಾಜರ ಪ್ರತಿಮೆಗೆ ಪುಷ್ಪಾರ್ಚನೆ ನಡೆಸಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾದ ಡಾಕ್ಟರ್ ರಚನಾ ಕೊರಕೋಡು ಇವರು ಸಭೆಯನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನಾಡಲಿದ್ದಾರೆ. ಹಾಗೂ ಇಲ್ಲಿ ಕುಳಿತಂಥ ಸಮಾಜ ಬಾಂಧವರೇ, ಇದೇ 2020 ವರ್ಷದ ಹಿಂದೆ ನನಗೆ ಇದೇ ರೀತಿಯ ಪ್ರತಿಭಾ ಪುರಸ್ಕಾರ ಈ ಸಮಾಜ ಬಾಂಧವರಿಂದ ಸಿಕ್ಕಿತ್ತು. ಆವಾಗ ಈ ಕೃತಜ್ಞತೆ ಅಂತ ಹೇಳುವ ಒಂದು ಭಾರವಾದ ಒಂದು ಶಬ್ದ ಇದೆ, ಅದರದ್ದೊಂದು ಕೊಂಡಿಗೆ ಇಟ್ಕೊಂಡು ನಾನು ವಾಪಸ್ ನೆನಪು ಮಾಡಿಕೊಂಡು ಈ ಸಂಘಕ್ಕೆ ಬಂದು ನನ್ನ ಕೃತಜ್ಞತೆಯನ್ನು ಸಲ್ಲಿಸಿದೆ. ಬಹುಶಃ ಎಷ್ಟೋ ಪ್ರತಿಭಾ ಪುರಸ್ಕಾರ ತಗೊಂಡವರು ಇದ್ದಾರೆ, ಇನ್ನೂ ಇರ್ತಾರೆ. ಎಲ್ಲರೂ ಒಂದು ಕೊಂಡಿ ಸೇರಿಸಿ ನಮ್ಮ ಸಮಾಜವನ್ನು ಇಂಪ್ರೂವ್ ಮಾಡಬೇಕು, ಇದೇ ಒಂದು ನನ್ನ ಆಸೆ. ಇಲ್ಲಿ ಇಷ್ಟು ವಿಶೇಷ ಗೌರವ ಕೊಟ್ಟಿದ್ದೀರಿ, ಅದಕ್ಕೋಸ್ಕರ ನಾನು ಎಲ್ಲರಿಗೂ ಕೃತಜ್ಞತಾಪೂರ್ವಕವಾಗಿದ್ದೇನೆ. ಅದೇ ರೀತಿ ನಮ್ಮ ಸಂಸ್ಕಾರದಲ್ಲಿ ನಾವೊಂದು ಹೇಳ್ತೇವೆ, ನಾವೊಂದು ದುಡ್ದ 100 ರೂಪಾಯಿ ಇದ್ದರೆ 60 ರೂಪಾಯಿ ನಮಗಂತೆ, 30 ರೂಪಾಯಿ ದೇವರ ಕೆಲಸಕ್ಕಂತೆ. ಯಾಕಂದರೆ ನಾವು ನಮ್ಮ ಮಾಡಿದ ಕರ್ಮ ತೊಳಿಬೇಕು. ಮತ್ತು 10 ರೂಪಾಯಿ ದಾನವಾಗಿ ಕೊಡಬೇಕಂತೆ. ಆ 10 ರೂಪಾಯಿ ದಾನ ನಾವೆಲ್ಲರೂ ಒಂದು ದಿನಾಲೂ ಒಂದು ಡಬ್ಬಿಗೆ ಹಾಕಿದರೆ ಬಹುಶಃ ಒಂದು ಮಗುವಿನ ವಿದ್ಯೆಗೂ ಅದರ ಸಂಸ್ಕಾರಕ್ಕೂ ನಮ್ಮಿಂದ ಆಗುವ ಒಂದು ಸಹಾಯ ಆಗ್ತದೆ. ಇದನ್ನೊಂದು ತಿಳಿಸ್ತಾ ನಾನು ಎಲ್ಲರಿಗೂ ಮತ್ತೊಮ್ಮೆ ನನ್ನ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ದಯವಿಟ್ಟು ಕ್ಷಮಿಸಿ, ಮೊದಲೇ ಒಂದು ಯೋಜನೆ ಅದು ನಮ್ಮ ಊರಿನಲ್ಲಿ ಒಂದು ಕಾರ್ಯಕ್ರಮ ಉಂಟು, ಅದಕ್ಕೋಸ್ಕರ ಹೋಗಬೇಕಾಗಿದೆ, ನನ್ನನ್ನು ಕ್ಷಮಿಸಿಬಿಡಿ. ಎಲ್ಲ ಸಮಾಜ ಬಾಂಧವರು ವಿದ್ಯಾರ್ಥಿ ವೇತನಕ್ಕಾಗಿ ತಮ್ಮಿಂದಾಗುವಂಥ ಕೊಡುಗೆಯನ್ನು ನೀಡಬೇಕಾಗಿ ಎಲ್ಲರಲ್ಲಿ ವಿನಂತಿಸಿಕೊಂಡಂತಹ ಡಾಕ್ಟರ್ ರಚನಾ ಕೊರಕೋಡು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾದ ಶ್ರೀ GH ಮರಿಯೋಜಿ ರಾವ್ ಇವರನ್ನ ಸಮಾಜ ಸಂಘದ ಪರವಾಗಿ ಅಭಿನಂದಿಸಲಿದ್ದೇವೆ. ದಯವಿಟ್ಟು ನಮ್ಮ ಅಭಿನಂದನೆಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ ಇವರನ್ನ ಅಭಿನಂದಿಸಬೇಕಾಗಿ ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. GH ಮರಿಯೋಜಿ ರಾವ್ ಅಧ್ಯಕ್ಷರು, ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ, ನೇಮಿತ ಬೆಂಗಳೂರು. ಕರ್ನಾಟಕ ಸರ್ಕಾರದ ಗೌರವಾನ್ವಿತರಾಗಿರುವ ಇವರು ಇಂದು ನಮ್ಮೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿಮ್ಮ ಸಹಕಾರ ಎಂದೆಂದಿಗೂ ನಮ್ಮ ಜೊತೆ ಹೀಗೆ ಇರಲಿ ಅಂತ ನಿಮ್ಮಲ್ಲಿ ಅಭಿನಂದನೆಗೊಂಡ ನಮ್ಮ ಗೌರವಾನ್ವಿತರು ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀ GH ಮರಿಯೋಜಿ ರಾವ್ ಇವರು ನಮ್ಮನ್ನುದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯ ಸಮಾಜದ ಬಂಧುಗಳೇ, RIN ಮರಾಠ ಸಮಾಜ ಸಂಘ ರಿಜಿಸ್ಟರ್ಡ್ ಮಂಗಳೂರು ಹಾಗೂ ಕಾಸರಗೋಡು, ಇವತ್ತಿನ ದಿನ ಏನು ಈ ಒಂದು ಸಮಾರಂಭಕ್ಕೆ ನಮ್ಮ ನೆಚ್ಚಿನ ನಾಯಕರಾದಂತಹ ಹಾನಗಲ್ನ ಶಾಸಕರಾದ ಶ್ರೀನಿವಾಸ ಮಾನೆ ಸಾಹೇಬರು ಬರಬೇಕಾಗಿತ್ತು. ಅವರು ದೆಹಲಿಯಲ್ಲಿ ಪಕ್ಷದ ಒಂದು ಸಭೆ ಇದ್ದಿದ್ದರಿಂದ ಅವರು ಬರಕ್ಕಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾನು ಹಾಗೂ ಸಂತೋಷ್ ಲಾಡ್ ಸಾಹೇಬರನ್ನು ಇಬ್ಬರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ನಮಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಿಮ್ಮೆಲ್ಲ ನೆಚ್ಚಿನ ಅಧ್ಯಕ್ಷರಾದಂತಹ ಮೋಹನ್ ರಾವ್ ಭೋಸ್ಲೆ ಅವರೇ ಹಾಗೂ ಪದ್ಮೋಜಿರಾವ್ ಚವಾಣ್ ಮೆಟ್ಟಿಗಲ್ಲೂರವರೇ ಹಾಗೂ
ರಚನಾ ಕರ್ಕೋಡವರೇ, ಶ್ರೀಮತಿ ಪ್ರೇಮ ಲತಾ ವೈ ರಾವ್ ಅವರೇ, ಕಿರಣ್ ಚಂದ್ರ ಬೇಕಲ್ ಅವರೇ, ಕೀರ್ತನಾ ಕುಮಾರ್ ಲಾಡ್ರವರೇ, ಸಂಜುರಾವ್ ಸಿಂಧ್ಯಾರ್ ಅವರೇ, ಶ್ರೀಮತಿ ಮೋಹಿನಿ ಜಯರಾಮ್ ಅವರೇ, ಗಿರಿಧರ್ ರಾವ್ ಚವಾಣ್ ಅವರೇ, ನಾಗರಾಜ್ ಸಿಂಧ್ಯಾರ್ ಅವರೇ, ವಾಮನ್ ರಾವ್ ವಾಗ್ಮೋಡೆ ಅವರೇ, ಹಾಗೂ ಏನು ಈ ಆರ್ಯ ಮರಾಠ ಸಮಾಜದ ಸಂಘದ ಎಲ್ಲ ಪದಾಧಿಕಾರಿಗಳೇ, ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಇವತ್ತು ನಿಜವಾಗಲೂ ಕೂಡ ಇದೊಂದು ಸುದಿನ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾರಣ, ನಾನು ಕಳೆದ ತಿಂಗಳು 9ನೇ ತಾರೀಕಿನ ದಿವಸ ಈ ಕರ್ನಾಟಕ ರಾಜ್ಯದ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮದ ನಮ್ಮ ಕಾಂಗ್ರೆಸ್ ಪಕ್ಷದ ಮೊಟ್ಟ ಮೊದಲನೆಯ ನಿಗಮದ ಅಧ್ಯಕ್ಷನಾಗಿ ನಾನು ಪದಗ್ರಹಣ ಮಾಡಿದ್ದೇನೆ. ಇದು ಈಗಾಗಲೇ ಹೇಳಿದ್ದಾರೆ, ನಾವು ನಡೆದು ಬಂದ ದಾರಿ, ಅದರ ಬಗ್ಗೆ ನಾನು ಹಿಂದಕ್ಕೆ ಹೋಗಲ್ಲ. ಇವತ್ತು ಮುಖ್ಯವಾದಂಥ ಕಾರ್ಯಕ್ರಮ ಏನು, ಇವತ್ತಿನ ದಿವಸ ನಾನು ಪದಗ್ರಹಣ ಮಾಡಿದ ನಂತರ ನನ್ನ ಮೊದಲನೇ ಸಭೆ ಇದು, ಸಮಾಜದ ಸಭೆ ಇದು. ಇದು ನನ್ನ ಜೀವನದ ಅವಿಸ್ಮರಣೀಯ ದಿವಸ. ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೇನೆ ಅಂದರೆ, ಏನು ಈ ದೇಶ ಕಟ್ಟಬೇಕಾದಂತಹ ವಿದ್ಯಾರ್ಥಿಗಳಿಗೆ ನಾವೇನು ಇವತ್ತಿನ ದಿವಸ ಸ್ಕಾಲರ್ಶಿಪ್ ನಾವು ನಮ್ಮ ಈ ಆರ್ಯ ಮರಾಠ ಸಮಾಜದ ವತಿಯಿಂದ ಕೊಡ್ತಾ ಇದೆಯೋ, ಅಂತಹ ಒಂದು ಸುದಿನ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತಿನ ದಿವಸ ನನ್ನ ಕೈಯಿಂದ ಮಾಡಿಸ್ತಾ ಇದ್ದೀರಿ. ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಈ ಆರ್ಯ ಮರಾಠ ಸಮಾಜಕ್ಕೆ ನಾನು ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಬಂಧುಗಳೇ, ನಮ್ಮ ಕಾರ್ಯಕ್ರಮ 10:30 ಗಂಟೆಗೆ ಒಳಗೆ ಶುರು ಆಗಬೇಕಾಗಿತ್ತು. ಈಗಾಗಲೇ 12 ಗಂಟೆ 20 ನಿಮಿಷ ಆಗಿದೆ. ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ಒಂದೆರಡು ಮಾತನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಾವು ನಮ್ಮ ನಿಗಮದಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಸಮಾಜದ ಬಾಂಧವರಿಗೆ ನಾವು ಸ್ಕೀಮ್ಗಳನ್ನ ಮಾಡಿದ್ದೇವೆ. ಆ ಸ್ಕೀಮ್ಗಳು ಮಂಗಳೂರು ಭಾಗ ಮತ್ತು ಈ ಕೋಸ್ಟಲ್ ಬೆಲ್ಟಲ್ಲಿ ಎಷ್ಟರ ಮಟ್ಟಿಗೆ ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ ಅಂತ ಹೇಳಿ ನನಗೆ ಇನ್ನೂ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. ನಾನು 6ನೇ ತಾರೀಕು ಕಳೆದ ನಂತರ ಜಿಲ್ಲೆಯಲ್ಲಿ ಏನೇನು ಆಗಿದೆ ಅನ್ನೋ ಒಂದು ತಿಳ್ಕೊಳ್ಳಿಕ್ಕೋಸ್ಕರ 6ನೇ ತಾರೀಕು ನಮ್ಮ ಎಲ್ಲ ಆಫೀಸರ್ಸ್ಗಳ ಸಭೆಯನ್ನು ಕರೆದಿದ್ದೇನೆ. ಅದಾದ ನಂತರ ಮತ್ತೆ ನಾನು ಬಂದು ತಮ್ಮನ್ನೆಲ್ಲರನ್ನು ಭೇಟಿ ಮಾಡ್ತೀನಿ. ಸಾಧ್ಯ ಆದಷ್ಟು ಸಭೆಯನ್ನು ಕರೀಲಿಕ್ಕೆ ಪ್ರಯತ್ನ ಮಾಡಿ ನಮ್ಮ ಏನು ನಿಗಮದ ಆಫೀಸರ್ಸ್ ಇದ್ದಾರೆ ಅವರೊಟ್ಟಿಗೆ ಮಾತಾಡಿ ನಿಮಗೆ ಎಲ್ಲರಿಗೂ ಅವರ ಮುಖವನ್ನು ಪರಿಚಯ ಮಾಡಿಸಿ ಏನು ನಮ್ಮ ಸಮಾಜಕ್ಕೆ ನ್ಯಾಯಯುತವಾದಂತಹ ಸರ್ಕಾರ ಏನು ಕೊಟ್ಟಿದೆ ಅದನ್ನು ಪ್ರತಿಯೊಬ್ಬ ಬಡ ಮರಾಠರ ಕುಟುಂಬಕ್ಕೆ ತಲುಪಲಿಕ್ಕೆ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ನಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ನಿಜವಾಗಲೂ ಕೂಡ ನನಗೆ ಬಹಳ ಸಂತೋಷ ಆಯಿತು. ಇಡೀ ಮಂಗಳೂರು ಜಿಲ್ಲೆಯಲ್ಲಿ ನಾನು ಕೇಳಿದ ಹಾಗೆ ಅತ್ಯಂತ ನಮ್ಮ ಸಮಾಜ ವಿರಳವಾಗಿದೆ. ನಮ್ಮ ಕಡೆಯಲ್ಲಿ ಇದೆಯಲ್ಲ ಆ ರೀತಿ ನಮ್ಮ ಕಡೆ ಒಂದೊಂದು ಜಿಲ್ಲೆಯಲ್ಲಿ 1.5 ಲಕ್ಷ 2 ಲಕ್ಷ ಇದ್ದೀವಿ. ನಾವು ಬೀದರ್ನಲ್ಲಿ 6 ಲಕ್ಷ ಇದ್ದೀವಿ, ಕಾರವಾರದಲ್ಲಿ 4 ಲಕ್ಷ ಇದ್ದೀವಿ, ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ 2 ಲಕ್ಷ ಇದ್ದೀವಿ. ಹಾಗೆ ಒಂದು ಹೆಚ್ಚಿನ ಜನಸಂಖ್ಯೆ ಇರದೇ ಇದ್ರೂ ಕೂಡ ಇಂತಹ ಒಂದು ಭವ್ಯವಾದ ಬಂಗಲೆ ಮೇನ್ ರೋಡ್ನಲ್ಲಿ ಇಷ್ಟೊಂದು ಕಟ್ಟಿದ್ದೀರಿ ಅಂತಂದರೆ ನಿಜವಾಗಲೂ ಕೂಡ ನಾನು ನಿಮಗೆ ಯಾವತ್ತೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ಯಾಕಂದ್ರೆ ತುಂಬ ಕಷ್ಟ. ಇವತ್ತು ನಮ್ಮ ಸಮಾಜಗಳಲ್ಲಿ ನಾವು ಮುಂದೆ ಬಂದು ಇಂಥದ್ದೇನು ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಅಷ್ಟು ಸುಲಭವಾದ ಮಾತಲ್ಲ. ಇವತ್ತು ಹೇಳಿದರು ಈ ಒಂದು ಕಾರ್ಯಕ್ರಮನ ಇಷ್ಟೊಂದು ಜಾಗ ಕೊಡಲಿಕ್ಕೆ ಕಾರಣ ನಮ್ಮ ಮೋಹಿನಿ ಜಯರಾಮ್ರವರ ಗೋರ್ಪಡೆಯವರು ತುಂಬ ಸಹಾಯ ಮಾಡಿದ್ದಾರೆ ಅಂತ ಇವಾಗ ತಾನೇ ನನಗೆ ಅಧ್ಯಕ್ಷರು ಹೇಳಿದರು. ಇದು ಈ ಹಣ ತುಂಬ ಜನ ಇರುತ್ತೆ, ದಾನ ಮಾಡೋದು ಕಡಿಮೆ, ಆಮೇಲೆ ನಮ್ಮ ಸಮಾಜ ಮುಂದೆ ಬರಲಿ ಅಂತ ಯೋಚನೆ ಮಾಡೋದೆಲ್ಲ ಕಡಿಮೆ.
ಯಾರೋ ಒಬ್ರಿಬ್ಬರನ್ನ ಭಗವಂತ ಹುಟ್ಟಿಸ್ತಾನೆ, ಹುಟ್ಟಿಸ್ಬಿಟ್ಟು ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಮಾಡಲಿಕ್ಕೆ ಏನಾದರೂ ಒಂದು ದಾರಿ ತೋರಿಸ್ತಾನೆ ದೇವರು. ಇವತ್ತು ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಏನು ನಮ್ಮ ತಂದೆ ತಾಯಿಯವರು ಹುಟ್ಟಿಸಿರ್ತಾರೆ, ಎರಡು ಋಣ ನಾವು ತೀರಿಸಲೇಬೇಕು. ಮೊದಲನೇದು ನಮ್ಮ ತಂದೆ ತಾಯಿ ಋಣ, ಎರಡನೇದು ನಮ್ಮ ಸಮಾಜದ ಋಣ. ಯಾರು ತಂದೆ ತಾಯಿಯರು ಚೆನ್ನಾಗಿ ನೋಡಿಕೊಂಡು ನಮ್ಮ ಕೈಲಾಗಿದ್ದ ಸೇವೆನ ನಮ್ಮ ಸಮಾಜಕ್ಕೆ ಸಲ್ಲಿಸ್ತಾರೋ ಆವಾಗಲೇ ನಮಗೆ ಸ್ವರ್ಗದಲ್ಲಿ ಜಾಗ ಸಿಗೋದು, ಮುಕ್ತಿ ಸಿಗೋದು ಅಂತ ನನ್ನ ಮನೋಭಾವ. ಯಾರು ಕೂಡ ನಮ್ಮ ಸಮಾಜದವರು ನಿಮ್ಮ ಹತ್ರ 100 ಕೋಟಿ ದುಡ್ಡಿದೆ ಅದನ್ನು 10 ಕೋಟಿ ಕೊಡಿ ಅಂತ ಯಾರು ಕೇಳೋಲ್ಲ. ನಮಗೆ ನಾವಾಗಿ ತಿಳಿದು ನಮ್ಮ ಸಮಾಜಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ನಾವು ಮಾಡಿದಾಗ ನಿಜವಾಗ್ಲೂ ಕೂಡ ನಾವು ಸಮಾಜಕ್ಕೆ ಸೇವಿಸ್ದಂಗೆ ಆಗುತ್ತೆ. ಜೊತೆಗೆ ಇವತ್ತು ನಮ್ಮ ಸಮಾಜ ಶ್ರೀಮಂತ ಸಮಾಜ ಅಲ್ಲ. ನಾವು ಹಿಂದೆ ಏನು ಶಹಾಜಿ ಮಹಾರಾಜರು, ಶಿವಾಜಿ ಮಹಾರಾಜರು, ನಮ್ಮ ಪೂರ್ವಿಕರು ಯುದ್ಧ ಮಾಡ್ತಾ 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 ಬಂದ್ರಲ್ಲ, ಇವತ್ತು ಪೂನಾದಿಂದ ನಮ್ಮದು ಸಮಾಜ ತಂಜಾವೂರು ತನಕನೂ ಕೂಡ ನಮ್ಮ ಮರಾಠರ ಆಳ್ವಿಕೆಯೇ ಇತ್ತು. ಅದು ತಮಗೆಲ್ಲ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರವರ ಪೂಜ್ಯ ತಂದೆಯವರಾದ ಶ್ರೀಯುತ ಶಹಾಜಿ ಮಹಾರಾಜರು ಬೆಂಗಳೂರನ್ನ 25 ವರ್ಷ ಆಳಿದ್ದಾರೆ. ತುಂಬ ಜನಕ್ಕೆ ಗೊತ್ತಿಲ್ಲ. 25 ವರ್ಷ ಬೆಂಗಳೂರು, ಬಿಜಾಪುರ ಆದಿಲ್ ಶಾಹಿ ಅವ್ರ ಹತ್ರ ಅವರು ಸೇನಾಧಿಪತಿ ಇದ್ದಾಗ ಅವರು ಬೆಂಗಳೂರನ್ನು 25 ವರ್ಷ ಅವರ ಹಿಡಿತದಲ್ಲಿ ಇತ್ತು. ಇವತ್ತು ಶಹಾಜಿ ಮಹಾರಾಜರ ನಾವು ಈ ಸಮಾಧಿ ಅಂತ ಹೇಳ್ತೇವೆ. ಆ ಸಮಾಧಿ ನಮ್ಮ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಅನ್ನೋ ಗ್ರಾಮದಲ್ಲಿ ಶಹಾಜಿ ಮಹಾರಾಜರ ಸಮಾಧಿ ನಮ್ಮ ಜಿಲ್ಲೆಯಲ್ಲಿದೆ. ಅಂತಹ ಒಂದು ಜಿಲ್ಲೆಯಿಂದ ಛತ್ರಪತಿ ಶಿವಾಜಿ ಮಹಾರಾಜರಂತಹ ಪುಣ್ಯ ಪುರುಷರ ತಂದೆಯವರ ಸಮಾಧಿ ಇರ್ತಕ್ಕಂಥ ಜಿಲ್ಲೆಯಿಂದ ನಾನು ಬಂದಂಥ ಒಬ್ಬ GH ಮರಿಯಾಜಿರಾವ್. ಈ ತುಂಬ ಜನಕ್ಕೆ ನಮ್ಮ ಇತಿಹಾಸ ಗೊತ್ತಿರಲ್ಲ. ನಾವು ಮರಾಠರು, ಕೆಲವರೆಲ್ಲ ಅವರು ಮರಾಠರು ಅಂದ ತಕ್ಷಣ ಪೂನಾದವರು, ಅವರು ಮಹಾರಾಷ್ಟ್ರದವರು ಅಂತ ಒಂದು ತಪ್ಪು ಕಲ್ಪನೆ ಇದೆ. ಖಂಡಿತವಾಗಿ ಇಲ್ಲ. ನಾವೆಲ್ಲ ಕನ್ನಡದವರೇ, ಕನ್ನಡದ ಮರಾಠರವರೇ. ನಮ್ಮ ಪೂರ್ವಜರು ತುಂಬ ಆಳಿದ್ದಾರೆ. ನಮ್ಮ ಶಾಹು ಮಹಾರಾಜ, ಛತ್ರಪತಿ ಶಿವಾಜಿ ಮಹಾರಾಜರ ಚಿಕ್ಕಮ್ಮನ ಮಗ ವೆಂಕೋಜಿರಾವ್ ಅಂತ, ಶಹಾಜಿ ಮಹಾರಾಜರ 2ನೇ ಹೆಂಡತಿಯ ಮಗ ವೆಂಕೋಜಿರಾವ್ ಅಂತ ಹೇಳಿ. ವೆಂಕೋಜಿರಾಯರು ಕೆಂಪೇಗೌಡರವರ ಪೂರ್ವಜರಿಗೆ ಬೆಂಗಳೂರನ್ನ 3 ಲಕ್ಷದ ವರಹಕ್ಕೆ ಮಾರಿ ಅವರು ತಂಜಾವೂರಿಗೆ ಹೋಗ್ತಾರೆ. ಇವತ್ತಿಗೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರ ವಂಶ ಏನಿದೆ ತಂಜಾವೂರಲ್ಲಿ ಕೂಡ ಇದೆ. ಹೇಗೆ ಪೂನಾದಲ್ಲಿ ಇದೆಯೋ ಹಾಗೆ ತಂಜಾವೂರಲ್ಲಿ ಕೂಡ ಇದೆ. 2ನೇ ಕುಟುಂಬ ಏನಿದೆ ಆ ಕುಟುಂಬದ ಮಕ್ಕಳೆಲ್ಲ ತಂಜಾವೂರಲ್ಲಿ ಇವರೆಲ್ಲ ಇದ್ದಾರೆ. ಈ ರೀತಿಯಾದಂಥ ಒಂದು ಹಿನ್ನೆಲೆ ಉಳ್ಳಂಥ ನಮ್ಮ ಸಮಾಜ. ಈ ನಮ್ಮ ಸಮಾಜವನ್ನು ನಾವು ಯಾವ ರೀತಿ ಬೆಳೆಸ್ಕೊಂಡು ಹೋಗ್ಬೇಕಂತಕ್ಕಂಥದ್ದನ್ನು ನಾನಿವತ್ತು ನಿಮ್ಮಿಂದ ನಾನು ಕಲಿಬೇಕಾಗತಕ್ಕಂಥ ಒಂದು ವಿಚಾರಗಳು ತುಂಬ ಇದೆ. ಇಲ್ಲಿ ತುಂಬ ಜನ ಅತಿರಥ ಮಹಾರಥರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಇದ್ದಾರೆ, ನಮ್ಮ ಕಡೆಯೂ ಇದ್ದಾರೆ, ಇಲ್ಲೂ ಇದ್ದಾರೆ. ಆದರೆ ಸಮಾಜದ ಬಗ್ಗೆ ಅತ್ಯಂತ ಕಳಕಳಿ ಕಾಳಜಿ ಇಟ್ಟುಕೊಂಡು ಎಲ್ಲ ಸಹಾಯ ಮಾಡಿದ್ದಾರೆ. ನಮ್ಮಲ್ಲಿ ಆ ಮನೋಭಾವನೆ ಕಡಿಮೆ. ಈ ಮನೋಭಾವನೆ ನಮ್ಮಲ್ಲೆಲ್ಲ ಇಲ್ಲ. ನಾವು ಚೆನ್ನಾಗಿದ್ರೆ ಎಲ್ಲ ಅಂತೇಳಿ ನಾವು ಯಾರನ್ನೂ ಹತ್ರನೂ ಸೇರಿಸಲ್ಲ. ಎಷ್ಟು ಸಾಧ್ಯ ಆಗುತ್ತೆ ದೂರ ಇಡೋಕ್ಕೆ ನಾವೇ ಪ್ರಯತ್ನ ಮಾಡ್ತೀವಿ. ಸಮಾಜ ಹತ್ರ ಬಂದರೂ ನಾವು ಹತ್ರ ಬಿಟ್ಕೊಳಕ್ಕೆ ಬಿಡೋಲ್ಲ ಅವ್ರನ್ನ. ಯಾಕೆಂದರೆ ಎಲ್ಲಿ ನಾವು ಮಾತಾಡ್ಸಿದ್ರೆ ಮತ್ತೆ ನಮ್ಮ ಮುಂದೇನು ಕೇಳ್ತಾನೋ ಅಂತ ಒಂದು ಮನೋಭಾವನೆ ನಮ್ಮ ಕಡೆ ಇದೆ. ಆದರೆ ಇಲ್ಲಿ ನಾನು ನೋಡಿದಾಗ ನಿಜವಾಗಲೂ ಕೂಡ ನಿಮ್ಮ ಏನು ಈ ಮಂಗಳೂರಿನ ನಮ್ಮ ಸಮಾಜದ ಬಂಧುಗಳಿಂದ ನಾನು ತುಂಬ ಕಲಿತಿದ್ದೀನಿ ಅಂತಕ್ಕಂಥ ಮಾತನ್ನು ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಇದೇ ರೀತಿಯೇ ನಮ್ಮ ವಿಚಾರ ಹೇಳ್ತಾ ಹೋದರೆ ಸಾಕಷ್ಟಿದೆ. ಸಮಯನೂ ಕೂಡ 2 ಗಂಟೆ 2 ತಾಸು ಲೇಟ್ ಆಗಿದೆ. ಕಾರ್ಯಕ್ರಮ 2 ಅವರ್ಸ್ ಲೇಟ್ ಆಗಿದೆ. ಈಗ ನನ್ನ ಹಿಸ್ಟ್ರಿ ನಮ್ಮ ಪ್ರಕಾಶ್ ಅವ್ರಿಗೆ ಗೊತ್ತು. ಉಡುಪಿ ನಾನು ಎದ್ದಿದ್ಕಂಡೆ ಮಾತಾಡೋಕ್ಕೆ ಅಂದರೆ ಮಿನಿಮಮ್ 2 ಅವರ್ಸ್ ತಗೋತೀನಿ. ಎಲ್ಲರೂ ನನಗೆ ನಮ್ಮ KKMP ಜನರಲ್ ಬಾಡಿಲಿ ಬೈತಾರೆ, ಏನಪ್ಪ ಮಾತಾಡ್ತಾನೆ, ಎಷ್ಟು ಮಾತಾಡ್ತಾನೆ ಅಂತೇಳಿ. ನಾ ಹಿನ್ನೆಲೆಗೆ ಹೋಗಲ್ಲ. ನಮ್ಮ ಸರ್ಕಾರದಿಂದ ಈ ಹಿಂದೆ ಇದ್ದಂಥ ಸರ್ಕಾರವು, ಈಗಿರುವ ಸರ್ಕಾರವು, ಅದ್ರ ಹಿಂದಿದ್ದಂಥ ಸರ್ಕಾರ ಏನು ನಮಗೆ ನಮ್ಮ ನಿಗಮಕ್ಕೆ ಹಣವನ್ನು ಕೊಟ್ಟಿತ್ತು, ಅದು 50 ಕೋಟಿ ರೂಪಾಯಿ ಹಣ ಇತ್ತು. ಮತ್ತು ಸೆಕೆಂಡ್ ಟರ್ಮ್ನಲ್ಲಿ ಒಂದು 50 ಕೋಟಿ ಕೊಟ್ಟಿತ್ತು. ಈ ಬಾರಿ
ಈಗಿರ್ತಕ್ಕಂಥ ಪ್ರಸ್ತುತ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ನೇತೃತ್ವದ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರ ನಮ್ಮ ಸಮಾಜಕ್ಕೆ ತಮ್ಮ ಗಮನಕ್ಕೆ ಇರಲಿ 182 ಕೋಟಿ ರೂಪಾಯಿಯಷ್ಟು ಅನುದಾನ ಇವತ್ತಿನ ದಿವಸ ನಮ್ಮ ಸಮಾಜಕ್ಕೆ ಕೊಟ್ಟಿದೆ. ಯಾಕೆ ಕೊಟ್ಟಿದೆ? ಸುಮ್ಮನೆ ಕೊಟ್ಟಿಲ್ಲ. ಅವರು ನಮ್ಮ ಸಮಾಜದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಿನ್ನೆಲೆಯಲ್ಲಿ ನಾವು ಅತ್ಯಂತ ಹಿಂದುಳಿದಿದ್ದೀವಿ. ಈ ಸಮಾಜ ಮುಂದೆ ಬರಬೇಕು, ಈ ಸಮಾಜನ ಮುಂದೆ ತರಬೇಕು ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು, ಆ ದೃಷ್ಟಿಕೋನದಲ್ಲಿ ಇವತ್ತಿನ ದಿವಸ ನಿಮಗೆ ಯಾವ ನಿಗಮದಲ್ಲೂ ಇಷ್ಟೊಂದು ಹಣ ಕೊಟ್ಟಿಲ್ಲ. ನಮ್ಮ ಗಮನದಲ್ಲಿದ್ದ ಹಾಗೇನೆ ಲಿಂಗಾಯತ್ ಕಮ್ಯುನಿಟಿಗೆ ಒಂದು 300 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಅದೇ ರೀತಿ ವಕೀಲರ ಕಮ್ಯುನಿಟಿಗೆ ಒಂದು 300 ಕೋಟಿ ಕೊಟ್ಟಿದ್ದಾರೆ. ನಮ್ಮ ಸಮಾಜಕ್ಕೆ 182 ಕೋಟಿ ಹಣ ಇವತ್ತು ಕೊಟ್ಟಿದೆ. ನಾವು ನಮ್ಮ ನಿಗಮದ ವತಿಯಿಂದ ಸಮಾಜಕ್ಕೆ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ. ಈಗ ಮೊದಲನೇದಾಗಿ ನಾವು ಏನು ಹಿಂದುಳಿದ ವರ್ಗಗಳ ದೇವರಾಜ ಅರಸು ನಿಗಮ ಇದೆ, ಅಲ್ಲಿ ಗಂಗಾ ಕಲ್ಯಾಣ ಅಂತಕ್ಕಂಥ ಒಂದು ಯೋಜನೆ ಇದೆ. ನಾವು ಅದನ್ನು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರವರ ಪೂಜ್ಯ ತಾಯಿಯವರಾದ ಜೀಜಾಬಾಯಿ ಅವರ ಹೆಸರಿನಲ್ಲಿ ಜೀಜಾವು ಜಲಭಾಗ್ಯ ಅಂತ ಹೇಳಿ ನಾವು ಗಂಗಾ ಕಲ್ಯಾಣವನ್ನೇ ಜೀಜಾವು ಜಲಭಾಗ್ಯ ಅಂತ ಒಂದು ಹೆಸರನ್ನು ಇಟ್ಬಿಟ್ಟು ಇವತ್ತು ಫ್ರೀಯಾಗಿ 2 ಎಕರೆ ಮೇಲೆ 5 ಎಕರೆ ಒಳಗೆ ಇರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಫ್ರೀ ಬೋರನ್ನು ನಾವು ಇವತ್ತಿನ ದಿವಸ ಎಲ್ಲಕ್ಕೆ ಕೊಡ್ತಾ ಇದ್ದೀವಿ. ಇದು ಇಲ್ಲಿಯ ನಮ್ಮ ಡಿಸ್ಟ್ರಿಕ್ಟ್ ಮ್ಯಾನೇಜರ್ಗಳು ಎಷ್ಟು ಮಟ್ಟಿಗೆ ಸಮಾಜಕ್ಕೆ ತಿಳಿಸಿದ್ದಾರೆ ಬಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಅದನ್ನು ಹೆಚ್ಚಿನ ರೀತಿಯಲ್ಲಿ ತಮಗೆ ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಮೊದಲನೇದು. ಇನ್ನು ಎರಡನೇದು ತಮಗೆಲ್ಲ ಗೊತ್ತಿರಲಿ, ನಮ್ಮ ಇವತ್ತು ಶ್ರೀಯುತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿನ ದಿವಸ ಬಾರಟ್ಲ ಮಾಡಿದ್ದಾರೆ, ಫಾರಿನ್ಗೆ ಓದ್ಲಿಕ್ಕೆ ಹೋಗಿದ್ದಾರೆ ಅನ್ನೋದಕ್ಕೆ ಕಾರಣ ನಮ್ಮ ಕೊಲ್ಲಾಪುರದ ಮಹಾರಾಜರಂತ ಛತ್ರಪತಿ ಶ್ರೀ ಶಾಹು ಮಹಾರಾಜರವರು. ಇವತ್ತು ಛತ್ರಪತಿ ಶ್ರೀ ಶಾಹು ಮಹಾರಾಜರವರು ಅಂಬೇಡ್ಕರ್ ಅವ್ರನ್ನ ಇವತ್ತಿನ ದಿವಸ ಫಾರಿನ್ನಿಗೆ ಓದಕ್ಕೆ ಕಳಿಸಿದ್ದಕ್ಕೋಸ್ಕರ ಆ ಒಂದು ನಾವು ಕೂಡ ನಮ್ಮ ನಿಗಮದಿಂದ ಶ್ರೀ ಛತ್ರಪತಿ ಶಾಹು ಮಹಾರಾಜರವರ ಹೆಸರಿನಲ್ಲಿ ವಿದ್ಯಾದಾನಕ್ಕೆ ಒಂದು ಮಾಡಿದ್ದೀವಿ. ಯಾರು ಫಾರಿನ್ನಿಗೆ ಓದ್ಲಿಕ್ಕೆ ಹೋಗ್ತಾರೋ, MS ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಯಾರಾದರೂ ಹೇಳಿದ್ರೆ ಅವರಿಗೆ 40 ಲಕ್ಷ ರೂಪಾಯಿ ಹಣವನ್ನು ನಾವು ನಮ್ಮ ನಿಗಮದಿಂದ ಅವರಿಗೆ ಸಾಲವನ್ನು ಕೊಡ್ತೇವೆ. 40 ಲಕ್ಷ, ಅದು 40 ಲಕ್ಷ ರೂಪಾಯಿ ವಿತೌಟ್ ಇಂಟ್ರೆಸ್ಟ್. 6 ತಿಂಗಳು ತಮ್ಮ ಎಜುಕೇಷನ್ ಮುಗಿದ ಆದಮೇಲೆ ನೀವು ಅದನ್ನು ರೀಪೇಮೆಂಟ್ ಮಾಡ್ತಾ ಹೋಗಬೇಕು. ಈ ರೀತಿಯಾದಂಥ ಒಂದು ಕೂಡ ನಮ್ಮ ನಿಗಮದಲ್ಲಿ ಇದೆ. ಇದನ್ನು ಹೊರತಾಗಿ ನಮ್ಮ ನಿಗಮದ ವತಿಯಿಂದ ಈ ಸಾಲ ಕೊಡ್ತಾ ಇದ್ದೀವಿ. ಯಾರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಗೆ ಸಾಲ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಏನು ಇವತ್ತಿನ ದಿವಸ ಈ ಸಾರಥಿ ಸ್ಕೀಮ್ ಇದೆ. ಸಾರಥಿ ಸ್ಕೀಮ್ ಅಂದರೆ ಈ ನಿಮಗೆ ಗೊತ್ತು, ವೆಹಿಕಲ್ ಲೋನ್ಗಳು ಕೊಡ್ತಾ ಇದ್ದೀವಿ. ವೆಹಿಕಲ್ ಲೋನ್ನಲ್ಲಿ ನೀವು ಯಾವ ವೆಹಿಕಲ್ ಆದರೂ ತಗೊಳ್ಳಿ, ಯಾವ ವೆಹಿಕಲ್ ತಗೊಂಡ್ರೂ ಕೂಡ ನಾವು ನಮ್ಮ ನಿಗಮದಿಂದ 3 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದೀವಿ. 3 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ನಿಮಗೆ. ಇದು ಕೂಡ ನಮ್ಮ ನಿಗಮದಿಂದ ನಾವು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಈಗ ಮರಾಠರು ಅಂದ ತಕ್ಷಣ ಮಿಲಿಟ್ರಿ ಹೋಟ್ಲು ನಮ್ಮ ಕಡೆ ಜಾಸ್ತಿ ಇದೆ, ಇಲ್ಲ ನನಗೆ ಗೊತ್ತಿಲ್ಲ. ನಿಮ್ದು ಮಿಲಿಟ್ರಿ ಹೋಟ್ಲು ಮಾಡ್ತಿರೋದು ನನಗೆ ಅದು ಗೊತ್ತಿಲ್ಲ. ಬಟ್ ನಾವು ಮಿಲಿಟ್ರಿ ಹೋಟ್ಲು ಮಾಡ್ತಾ, ನಮ್ಮ ಕಡೆದೆಲ್ಲ ಮರಾಠ ಮಿಲಿಟ್ರಿ ಹೋಟ್ಲ್ ಅಂದರೆ ಭಾಳ ಫೇಮಸ್ಸು. ನಮ್ಮ ತಂದೆಯವರು ಕೂಡ ದಿವಂಗತ GM ಹನುಮಂತರಾವ್ ಕೂಡ ಆ ಭಾಗದಲ್ಲಿ ಮಿಲಿಟ್ರಿ ಹೋಟ್ಲ್ ಹನುಮಂತರಾವ್ ಅಂತಲೇ ನಮ್ಮದು ಹೆಸರು. ನಮ್ಮದು ಮಿಲಿಟ್ರಿ ಇದ್ದಾಗ ಅಲ್ಲಿ ಹೋಟ್ಲಿತ್ತು, ನಮ್ಮದು ಮಿಲಿಟ್ರಿಯಲ್ಲಿ ನಮ್ಮದು ನಾಲೆಜ್ ಹೋಟ್ಲಿತ್ತು. ಹಾಗಾಗಿ ನಮ್ಮ ಮನೆತನ ಕೂಡ ಮಿಲಿಟ್ರಿ ಹೋಟ್ಲ್ ಹನುಮಂತರಾವ್ ಮನೆಯವರು ಅಂತಲೇ ನಾವು ಪ್ರಸಿದ್ಧಿಯ ನಮ್ಮ ಭಾಗದಲ್ಲಿ. ಆ ಮಿಲಿಟ್ರಿ ಹೋಟ್ಲಿಗೋಸ್ಕರ 5 ಲಕ್ಷ ರೂಪಾಯಿಯಷ್ಟು ನಾವು ನಮ್ಮ ಸರ್ಕಾರ, ನಮ್ಮ ನಿಗಮದಿಂದ ಸಮಾಜಕ್ಕೆ ಲೋನ್ ಕೊಡ್ತಾ ಇದ್ದೀವಿ. ಅದರಲ್ಲಿ 50,000 ರೂಪಾಯಿ ಸಬ್ಸಿಡಿ ಇರುತ್ತೆ, ಉಳಿದಂತೆ ರೀಪೇಮೆಂಟ್ ಇರುತ್ತೆ. ಈಗ ಹೊಸದಾಗಿ ಮತ್ತೆ ಎಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಹೊಸ ಸ್ಕೀಮನ್ನು ನಾನು ಅಧ್ಯಕ್ಷನಾದ ಮೇಲೆ ಹೊಸ ಸ್ಕೀಮನ್ನು ಕೂಡ ಇವತ್ತು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಹತ್ತತ್ರ ಈ ಸ್ವಿಮ್ಮಿಂಗ್ ಮಿಷಿನ್ ಒಂದು 13,000-14,000 ರೂಪಾಯಿ ಇರ್ಬೋದು, ಉಷಾ ಸ್ವಿಮ್ಮಿಂಗ್ ಮಿಷಿನ್ ಅದೆಲ್ಲ, ಅದನ್ನು ಕೂಡ ಫ್ರೀಯಾಗಿ ಕೊಡಲಿಕ್ಕೆ ಇವತ್ತು ಹೆಣ್ಮಕ್ಳಿಗೆ ಅದೊಂದು ಇರಲಿ ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾವು ಅದನ್ನು ಕೂಡ ಒಂದು ಸ್ಕೀಮನ್ನು ಮಾಡಿದ್ದೀವಿ. ಇನ್ನು ಹಲವಾದ ರೀತಿಯಾದಂಥ ಸ್ಕೀಮ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಮಾಡಿ ಏನು ನಮ್ಮ ಸಮಾಜದ ಜನ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಾವೇನು ಹಿಂದುಳಿದಿದ್ದೀವಿ, ಸಾಮಾಜಿಕವಾಗಿ ಹಿಂದುಳಿದಿದ್ದೀವಿ. ಯಾರೋ ನಾವು ಬೇರೆ ಎಣಿಕೆಯಷ್ಟು ಜನ ನಾವು ಶ್ರೀಮಂತರಿರ್ಬೋದು, ಉಳಿದಂತೆ
ನಾವು ಹಿಂದೆ ಇದ್ದೀವಿ ಅಂತಕ್ಕಂಥದ್ದು ನನಗೆ ಅರಿವಿದೆ. ಯಾಕೆಂದರೆ ನಾವು ಕೂಡ ಭಾಳ ನೋಡಿದ್ದೀವಿ. ನಾನಿವಾಗ ಎಲ್ಲೋ ಒಂದು ಕಡೆ ಕೂತ್ಕೊಂಡಾಗ ನಾನು ಹೇಳ್ತಾ ಇದ್ದೆ, ನಮ್ಮ ಸಮಾಜದಲ್ಲಿ ಕೆಲವೊಂದು ತಾಲೂಕುಗಳಲ್ಲಿ ಸ್ವತಂತ್ರ ಬಂದು 78 ವರ್ಷ ಆದರೂ ಆ ಹಳ್ಳಿಗಳಲ್ಲಿ, ನಮ್ಮ ಸಮಾಜ ಇರತಕ್ಕಂಥ ಹಳ್ಳಿಗಳಲ್ಲಿ ಲೈಟ್ ಇಲ್ಲ, ಇವತ್ತಿಗೂ ಕೂಡ ಕರೆಂಟ್ ಇಲ್ಲ. ತಮ್ಮ ಗಮನಕ್ಕಿರಲಿ, ಇವತ್ತು ಕೂಡ ಕರೆಂಟ್ ಇಲ್ಲ. ಅಷ್ಟು ಒಂದು ಇದರಿಂದ ನಮ್ಮ ಸಮಾಜ ಹಿಂದಿದೆ. ಅದರ ಜೊತೆಗೆ ಚಿಕ್ಕಬಳ್ಳಾಪುರದ ಹತ್ತಿರ ಒಂದು ತೊಂಡೆಬಾವಿ ಅಂತ ಒಂದು ಊರಿದೆ. ಆ ತೊಂಡೆಬಾವಿ ಆ ಭಾಗದಲ್ಲೆಲ್ಲ ಇವತ್ತು ಕೂಡ ನಮ್ಮ ಸಮಾಜ ಬೀಡಿ ಕಟ್ತಾ ಇದೆ. ಅವ್ರು ಯಾವ ರೀತಿ ಇದ್ದಾರೆ ಅಂದರೆ ಅತ್ಯಂತ ಬಡವರಿದ್ದಾರೆ. ಇದೆಲ್ಲ ಕೂಡ ನಮ್ಮ ಗಮನಕ್ಕಿದೆ. ಇಲ್ಲೂ ಕೂಡ ಇರ್ಬೋದು, ಶ್ರೀಮಂತರು ಇರ್ಬೋದು, ಮಧ್ಯಮ ವರ್ಗದವರು ಇರ್ಬೋದು, ಅದೇ ರೀತಿ ಬಡವರು ಕೂಡ ಇರ್ಬೋದು. ನಾವು ನಮ್ಮ ಅಧಿಕಾರದ ಅವಧಿಯಲ್ಲಿ ಏನು ನಮ್ಮ ಕೈಯಿಂದ ಸಾಧ್ಯ ಆಗುತ್ತೋ ಅದನ್ನು ಖಂಡಿತವಾಗಿ ಪ್ರಾಮಾಣಿಕವಾಗಿ ನಮ್ಮ ಸಮಾಜಕ್ಕೆ, ಕಟ್ಟ ಕಡೆಯೊಬ್ಬ ಮರಾಠ ಸಮಾಜ ಕೂಡ ತಲುಪಿಸಲಿಕ್ಕೆ ನಾನು ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನ ಖಂಡಿತವಾಗಿ ನಾನು ಮಾಡ್ತೀನಿ ಅಂತಕ್ಕಂಥ ವಿಚಾರನ ಈ ಸಭೆಯ ಮುಖಾಂತರ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ಇದರ ಜೊತೆಗೆ ಏನು ಇವತ್ತು ನಾನೆಲ್ಲ ಈ ಫೋಟೋಗಳನ್ನ ನಾನು ಅಧ್ಯಕ್ಷರಿಗೆ ಕೇಳಿದೆ, ಇವೆಲ್ಲ ಯಾವುದು ಫೋಟೋಗಳು ಅಂತ. ಇದೆಲ್ಲ 50,000 ರೂಪಾಯಿ ಮೇಲೆ ಯಾರು ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಸರ್. ಈಗ ಸಹಾಯ ಮಾಡಿದಂಥವ್ರು, ಈ ಬಿಲ್ಡಿಂಗಿಗೆ ಸಹಾಯ ಮಾಡಿದಂಥವ್ರು. ಉಳಿದದ್ದ ಹಣದಲ್ಲಿ ಪಕ್ಕದಲ್ಲಿ ಜಾಗ ತಗೊಂಡಿದ್ದೀವಿ, 20 ಸೆಂಟ್ಸ್ ಜಾಗ ತಗೊಂಡಿದ್ದೀವಿ ಸರ್ ಅಂತ ಎಲ್ಲ ನನಗೆ ತೋರಿಸ್ತಾ ಇದ್ರು. ಅದೇ ರೀತಿ ಏನು ಕಳೆದ ಬಾರಿ ಶಾಸಕರಾದಂಥ ಲೋಬ ಸಾಹೇಬ್ರವರು 70 ಲಕ್ಷ ರೂಪಾಯಿ ತನಕ ನಮ್ಮ ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಸರ್ ಈ ಬಿಲ್ಡಿಂಗಿಗೆ ಅಂತಕ್ಕಂಥ ವಿಚಾರವನ್ನು ಕೂಡ ನಾನು ಕೇಳ್ಪಟ್ಟೆ. ಬಂಧುಗಳೇ, ಇವತ್ತು ನಮಗೆ ಯಾರು ನಮ್ಮ ಸಮಾಜ, ನಮ್ಮ ಮರಾಠ ಸಮಾಜಕ್ಕೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಯಾವುದೇ ಸಮಾಜ ಇರಲಿ, ಯಾರೇ ಇರಲಿ, ಸಹಾಯ ಮಾಡ್ತಾರೋ ನಾವು ಅವರಿಗೆ ಮನಪೂರ್ವಕವಾಗಿ ಹರಿಸುವ ತನಕ ಕೆಲಸ ನಾವು ಮಾಡಬೇಕಾಗುತ್ತೆ. ಅದು ನಮ್ಮ ಆದ್ಯ ಕರ್ತವ್ಯ ಕೂಡ. ಕಾರಣ ಏನಪ್ಪ ಅಂದರೆ ಯಾರೇ ಇರಲಿ, ನಾವು ನನ್ನ ಪಾರ್ಟಿ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಈ ಪಕ್ಷ ಆ ಪಕ್ಷ ನನಗೆ ಅನ್ಕನ್ಸರ್ನ್ ವಿಚಾರ. ನಮ್ಮ ಸಮಾಜದ ಏಳಿಗೆಗೆ ಯಾರು ಏನೇ ಕೆಲಸ ಮಾಡಿದ್ರು ಕೂಡ ನಾವು ಅವರನ್ನು ಮನಪೂರ್ವಕವಾಗಿ ನೀವೆಲ್ಲ ಸೇರಿ ಹರಿಸೋಣ ಅಂತಕ್ಕಂಥ ಮಾತನ್ನು ಮುಂದಿನ ದಿನಗಳಲ್ಲಿ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಆಯುಷ್ ಕೊಡಲಿ, ಆರೋಗ್ಯ ಕೊಡಲಿ, ಹೆಚ್ಚಿನ ಹಣ ಕೊಡಲಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ, ಅದೇ ರೀತಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡಿ, ತಾವು ಇಷ್ಟೆಲ್ಲ ಹೇಳಿದರು. ನಾನು ಒಂದು ಸಣ್ಣದೊಂದು ಮಾತು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ನಾನು ಹರಿಹರ ತಾಲೂಕಿನ ಮರಾಠ ಸಮಾಜದ ಅಧ್ಯಕ್ಷ, ಜೊತೆಗೆ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ದಾವಣಗೆರೆ ಜಿಲ್ಲೆ ಅಧ್ಯಕ್ಷನಾಗಿದ್ದೀನಿ. ಬಂಧುಗಳೇ, ನಾನು ಮೇನ್ ರೋಡಲ್ಲಿ ಒಂದು ಜಾಗ ಇದೆ, ಹಿಂದೆ ಒಂದು ಎಕರೆ ಜಾಗ ಇತ್ತು. ಅದ್ರ ಹಿಂದ್ಗಡೆ ಜಿಜಾಮತ ಹೌಸಿಂಗ್ ಬೋರ್ಡ್ ಅಂತ ಮಾಡಿಕೊಂಡು ಅಲ್ಲೆಲ್ಲ ಮರಾಠರಿಗೆ ಒಂದು 350 ಸೈಟ್ ಮಾಡಿದ್ವಿ. ಮುಂದ್ಗಡೆ ರೋಡಿಗೆ 1 ಎಕರೆ ಜಾಗ ಇತ್ತು. ಹಿಂದಿನ ಸಂದರ್ಭದಲ್ಲಿ ಮಾಡಲಿಕ್ಕಾಗಲಿಲ್ಲ ಅಂತ ನಮ್ಮ ಅಧ್ಯಕ್ಷಗಳು ಹಾಗೆ ಬಿಟ್ಬಿಟ್ಟಿದ್ರು. ನಾನು ಅಧ್ಯಕ್ಷ ಆದಮೇಲೆ ಅಲ್ಲಿ 255 ಅಡಿ ಉದ್ದ, 35 ಅಡಿ ಅಗಲ, 20 ವಾಣಿಜ್ಯ ಮಳಿಗೆಗಳನ್ನ ನಾನು ಕಟ್ಟಿದ್ದೀನಿ. ಶ್ರೀ ಛತ್ರಪತಿ ಶಿವಾಜಿ ಸಂಕೀರ್ಣ ಮಳಿಗೆಗಳಂತ ಮಾಡಿದ್ದೀನಿ. ಅದಕ್ಕೆ ನಾನು ಯಾವೊಬ್ಬ ಸಮಾಜದ ವ್ಯಕ್ತಿಯಿಂದ ಕೂಡ 100 ರೂಪಾಯಿ ದೇಣಿಗೆ ಪಡೆದಿಲ್ಲ, ಸರ್ಕಾರದಿಂದ ಅನುದಾನ ತಗೊಂಡಿಲ್ಲ, ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಯಿಂದ ನಾನು ಹಣ ಕಲೆಕ್ಟ್ ಮಾಡಿಲ್ಲ. ಅಲ್ಲಿ ನಮ್ಮ ಕಡೆ ಇಟ್ಟಿಗೆ ಬಟ್ಟಿ ಜಾಸ್ತಿ, ಇಟ್ಟಿಗೆ ಗೂಡು ಜಾಸ್ತಿ ನಮ್ಮ ಕಡೆಯಲ್ಲಿ. ಒಂದು ಇಟ್ಟಿಗೆ ನಾನು ಯಾರ ಹತ್ರನೂ ಫ್ರೀ ಇಸ್ಕೊಳ್ಳಿಲ್ಲ, ಯಾರ ಹತ್ರನೂ ಕೂಡ 1 ರೂಪಾಯಿ ಹಣವನ್ನು ನಾನು ಕಲೆಕ್ಟ್ ಮಾಡ್ದೇನೆ ಸಮಾಜಕ್ಕೋಸ್ಕರ 255 ಅಡಿ ಮೇನ್ ರೋಡಿಗೆ 255 ಅಡಿ ಉದ್ದ, 35 ಅಡಿ ಅಗಲ ಇವತ್ತು ಆ ಬಿಲ್ಡಿಂಗ್ ಕಟ್ಬಿಟ್ಟು ಆ ಬಿಲ್ಡಿಂಗನ್ನು ನಾನು ಸಮಾಜಕ್ಕೆ ಬಿಟ್ಕೊಟ್ಟಿದ್ದೇನೆ. ನಮ್ಮ ಸಮಾಜದ ಯಾವ ವ್ಯಕ್ತಿನೂ ಕೂಡ ಆ ಬಿಲ್ಡಿಂಗಿಗೆ 100 ರೂಪಾಯಿ ನಾನು ಹರಿಸಿದ್ದೀನಪ್ಪ ಅಂತ ಯಾರೂ ಕೂಡ ಹೇಳಲಿಕ್ಕಿಲ್ಲ. ನಾನು ಯಾರ ಹತ್ರ 100 ರೂಪಾಯಿ ಕಲೆಕ್ಟ್ ಮಾಡಿಲ್ಲ, ಸರ್ಕಾರದಿಂದ ಅನುದಾನ ಇಲ್ಲ, ಯಾವೊಬ್ಬ ರಾಜಕಾರಣಿಯಿಂದ ದುಡ್ಡು ಇಲ್ಲ, ಯಾರ ಹತ್ರನೂ ಇಲ್ಲ. ಯಾರ ಹತ್ರನೂ ಇಲ್ಲದೇನೆ ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಸಮಾಜದ ಒಂದು ಶುಭ ಹಾರೈಕೆಯಿಂದ ಆ ಭಾಗದ ನಮ್ಮ ಸಮಾಜದ ಏನು ನಮ್ಮ ಸಮಾಜದ ಮೇಲೆ ಗೌರವ ಇಟ್ಟಿದ್ದಾರೋ ಆ ಗೌರವಕ್ಕೆ ನಾನು ಬೆಲೆ ಕೊಟ್ಟು ಇವತ್ತು 1,18 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು 20 ಮಳಿಗೆನ ಸಮಾಜಕ್ಕೆ ಕಟ್ಟಿ ನಾನು ಸಮಾಜಕ್ಕೆ ಬಿಟ್ಟುಕೊಟ್ಟಿದ್ದೀನಿ. ಈ ರೀತಿಯಾದಂತಹ ಎಲ್ಲ ಕೆಲಸಗಳು ಮಾಡ್ಕೊತ ಬಂದಿದ್ದೀನಿ. ಇವತ್ತು ಅದೆಲ್ಲ ಮಾಡಿ ಸಮಾಜದ ಹಾರೈಕೆ, ನಮ್ಮ ತಂದೆ ತಾಯಿಯವರ ಹಾರೈಕೆ, ದೇವರ ಹಾರೈಕೆ, ಎಲ್ಲದಕ್ಕಿಂತ ಮುಖ್ಯ ಪಕ್ಷ
ಜೊತೆಗೆ ಏನು ಸಂತೋಷ್ ಲಾಡ್ ಸಾಹೇಬರು ಹಾಗೂ ಶ್ರೀನಿವಾಸ್ ಮಾನ್ಯ ಸಾಹೇಬರು ಹಾಗೂ GC ಚಂದ್ರಶೇಖರ್ ಅವರು ಅಂತೇಳಿ ನನ್ನ ಆತ್ಮೀಯ ಸ್ನೇಹಿತರು, ಇವತ್ತು ಕಾರ್ಯಾಧ್ಯಕ್ಷರಿದ್ದಾರೆ, ನಮ್ಮ 2 ರಾಜ್ಯಸಭಾ ಸದಸ್ಯರು, ಅವರೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಇವತ್ತು ನಾನು ನಿಗಮದ ಅಧ್ಯಕ್ಷನಾಗಿದ್ದೇನೆ. ಇವತ್ತು ಖಂಡಿತವಾಗಿ ಸಮಾಜಕ್ಕೆ ನನ್ನ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಖಂಡಿತ ಪ್ರಾಮಾಣಿಕವಾಗಿ ಮಾಡ್ತೀನಿ. ಹಾಗೆ ವಿದ್ಯಾರ್ಥಿಗಳು ಕೂಡ ನಾನು ಒಂದು ಕಿವಿ ಮಾತು ಹೇಳ್ತೀನಿ, ತಾವೇನೇ ಇದ್ದರೂ ಕೂಡ, ತಾವು ಎಲ್ಲೇ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಕೂಡ ನಮ್ಮಲ್ಲಿ ಲೋನ್ ಫೆಸಿಲಿಟೀಸ್ ಇದೆ, ತಾವು ದಯವಿಟ್ಟು ನಮ್ಮ ನಿಗಮವನ್ನು ಉಪಯೋಗಿಸ್ಕೊಳ್ಳಿ. ನಾನು ನಮ್ಮ ಅಧ್ಯಕ್ಷರಿಗೆ ಅವರಿಗೆಲ್ಲ ಹೇಳಿದ್ದೀನಿ, ನಮ್ಮ ಜಾಧವ್ ಅವ್ರಿಗೂ ಹೇಳಿದ್ದೀನಿ, ನಾನು ನಮ್ಮ ಸ್ಕೀಮ್ನ ಏನು ಬ್ರೋಚರ್ಸ್ ಇದೆ ಅದನ್ನು ನಾನು ನಿಮಗೆ ಕಳಿಸ್ತೀನಿ. ಪ್ರತಿಯೊಬ್ಬೊಬ್ಬರ ಮನೆಗೂ ಕೂಡ ತಲುಪಿಸಿ ನಮ್ಮ ಸಮಾಜದ ಸ್ಕೀಮ್ಗಳನ್ನ ಅದನ್ನು ತಲುಪಿಸ್ಬೇಕಾಗುತ್ತೆ. ಕಾರಣ ಏನಪ್ಪ ಅಂದರೆ, ನಾನು ಇವಾಗ ಒಂದರ ಕೂತ್ಕೊಂಡಾಗ ಅವರಿಗೆ ಮರಾಠದ ನಿಗಮ ಇದೆ ಅಂತಲೇ ಗೊತ್ತಿಲ್ಲಂತೆ, ಮರಾಠ ನಿಗಮ ಇದೆ ಅಂತಲೇ ಗೊತ್ತಿಲ್ಲ. ಆ ರೀತಿಯಾದಂಥ ಒಂದೆಲ್ಲ ಇದಿದೆ, ಅದನ್ನು ನಾವು ನೀವೆಲ್ಲ ಸೇರಿ ಹೋಗಲಾಡಿಸ್ಬೇಕಾಗುತ್ತೆ. ಸರ್ಕಾರ ನೋಡಿ, ಸರ್ಕಾರದ ಹಣ ಅಂತೇಳಿ ನೆಗ್ಲೆಕ್ಟ್ ಮಾಡಿ ಈ ಕಡೆ ಹೇಳೋ ಅವಶ್ಯಕತೆನೇ ಇಲ್ಲ. ಸರ್ಕಾರದ ಹಣ ಅಂತ ನೆಗ್ಲೆಕ್ಟ್ ಮಾಡಲಿ, ಯಾರು ನೆಗ್ಲೆಕ್ಟ್ ಮಾಡಲ್ಲ. ನಾವು ನಿಮ್ಮಿಂದನೇ ಬಂದಿರೋದು. ಆ ಸರ್ಕಾರದ ಹಣ ನಾನೇ ನಮ್ಮ ಅಪ್ಪ ಮನೆಯಿಂದ ತಂದಿರಲ್ಲ, ಸರ್ಕಾರದ ಅವರ ಅಪ್ಪ ಮನೆಯಿಂದ ತಂದಿರಲ್ಲ. ನಿಮ್ಮ ಹಣ ಸರ್ಕಾರ ನಿಮಗೆ ಕೊಡ್ತಾ ಇದೆ. ಅದನ್ನು ತಾವೆಲ್ಲರೂ ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಕೊಡಿ, ಯಾರು ಮಿಲಿಟ್ರಿ ಹೋಟ್ಲು ಕೊಡ್ತಾರೋ ಮಾಡಿ, ಯಾರಿಗೆ ಬೋರ್ ಬೇಕೋ ಮಾಡಿಸ್ಕೊಳ್ಳಿ. ಸರ್ಕಾರದ ಹಣ ಆಗಿರೋದ್ರಿಂದ ತಾವು ದಯವಿಟ್ಟು ಉಪಯೋಗಿಸ್ಕೊಂಡು ಸಮಾಜನ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾಗಿ ಮುನ್ನೆಲೆಗೆ ತರಲಿಕ್ಕೆ ತಾವೆಲ್ಲರೂ ಕೂಡ ನಮ್ಮ ಜೊತೆ, ನಮ್ಮ ನಿಗಮದ ಜೊತೆ, ನನ್ನ ಜೊತೆ ಕೈ ಜೋಡಿಸ್ಬೇಕು ಅಂತ ಮಾತನ್ನು ತಮ್ಮಲ್ಲಿ ಮತ್ತೊಮ್ಮೆ ವಿನಯಪೂರ್ವಕವಾಗಿ ಕೇಳಿಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬಾಭವಾನಿ. ಬೋಲೋ ಶ್ರೀ ಛತ್ರಪತಿ ಶಿವಾಜಿ महाराज के जय, बोलो श्री अंबा भवानी के जय, बोलो श्री छत्रपति शिवाजी महाराज के जय, बोलो श्री जीजा माता के ಜಯ. ಸಂಘದ ಕಾರ್ಯಗಳನ್ನು ಪ್ರಶಂಸಿಸಿ ನಿಮ್ಮ ಎಲ್ಲ ಕಾರ್ಯಗಳಿಗೂ ನನ್ನ ಸಹಕಾರ ಸದಾ ನೀಡುತ್ತೇನೆ ಮತ್ತು ಸಮಾಜ ಬಾಂಧವರಿಗೆ ಸರ್ಕಾರದಿಂದ ನೀಡುವ ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡಿದಂತಹ ಶ್ರೀ GH ಮರಿಯೋಜಿರಾವ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮರಾಠ ಸಮಾಜ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಮೋಹನ್ ರಾವ್ ಭೋನ್ಸ್ಲೆ ಇವರು ಶ್ರೀ GH ಮರಿಯೋಜಿರಾವ್ ಇವರಿಗೆ ನಮ್ಮ ಸಮಾಜದ ಪರವಾಗಿ ವಿಜ್ಞಾಪನೆಯನ್ನು ಅರ್ಪಿಸಬೇಕಾಗಿ ನಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಮಾಜ ಬಾಂಧವರೇ, ಇವತ್ತು ಇನ್ನೊಬ್ಬರು ಮುಖ್ಯ ಅತಿಥಿಯಾದಂಥ ಶ್ರೀ ಶ್ರೀನಿವಾಸ್ ಮಾನ್ಯ ಶಾಸಕರು, ಹಾನಗಲ್ ವಿಧಾನಸಭಾ ಕ್ಷೇತ್ರ, ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರಬೇಕಾಗಿತ್ತು. ಅದರ ಕಾರಣಾಂತರದಿಂದ ಅವರಿಗೆ ಬರಲು ಸಾಧ್ಯವಾಗಲಿಲ್ಲ. ಅವರಿಗೆ ನಾವೊಂದು ನಮ್ಮ ಸಂಘದಿಂದ ಒಂದು ಮನವಿ ಪತ್ರ, ಅಂದರೆ ನಮ್ಮ ಮೇಲ್ಛಾವಣಿಯಲ್ಲಿ ಸ್ವಲ್ಪ ಲೀಕೇಜ್ ಮತ್ತು ಸ್ವಲ್ಪ ಹೀಟೆಲ್ಲ ಬರ್ತದೆ. ಆಮೇಲೆ ಅದನ್ನು ರೈಸ್ ಮಾಡಿ ಸೀಲಿಂಗ್ ಮಾಡಿ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡುವ ಒಂದು ಕ್ರಮ, ಹಾಗೂ ಫ್ರಂಟ್ ಸೈಡ್ನಲ್ಲಿ ನಮ್ಮ ಬಿಲ್ಡಿಂಗಿಗೆ ಒಂದು ಫ್ರಂಟ್ ಎಲಿವೇಶನ್ ಇನ್ನೂ ಕೂಡ ನಮ್ಮ ಬಾಕಿ ಇದೆ. ಅದು ಎರಡರ ಖರ್ಚು ಸುಮಾರು ಒಂದು 56 ಲಕ್ಷ ಆಗ್ಬೋದು ಅಂತೇಳಿ ಅವರು ಬಂದಿದ್ದೆ. ನಾವು ಆ ವಿಜ್ಞಾಪನೆಯನ್ನು ಅವರಿಗೆ ಕೊಡ್ತಿದ್ದೆವು. ಇದನ್ನು ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದುಳಿದ ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ, ಇದರ ಅಧ್ಯಕ್ಷರಾದ ಶ್ರೀ ಮರಿಯೋಜಿ ರಾವ್ ಅವರು ಇದನ್ನು ಅವರಿಗೆ ತಲುಪಿಸಬೇಕು, ಅವರು ಅದಕ್ಕೆ ಫಾಲೋಅಪ್ ಕೂಡ ಮಾಡಬೇಕು ಅಂತ ಹೇಳಿ ಅವರಿಗೆ ಕೂಡ ನಾನು ಒಂದು ಪ್ರತಿಯನ್ನು ಈ ನಮ್ಮ ಸಮ್ಮುಖದಲ್ಲಿ ನಾನು ಅವರಿಗೆ ಹಸ್ತಾಂತರಿಸಿದ್ದೆ. ಸಮಾಜ ಸಂಘದ ಏಳಿಗೆಗಾಗಿ ವಿಜ್ಞಾಪನಾ ಪತ್ರೆಯನ್ನು ನೀಡಿರುವಂತಹ ಮೋಹನ್ ರಾವ್ ಭೋನ್ಸ್ಲೆ ಅವರಿಗೂ ಹಾಗೂ ನಮ್ಮ ವಿಜ್ಞಾಪನಾ ಪತ್ರವನ್ನು ಸ್ವೀಕರಿಸಿ ನಮ್ಮ ಸಮಾಜ ಸಂಘದ ಏಳಿಗೆಗಾಗಿ ಸದಾ ಸಹಕಾರ ನೀಡುತ್ತೇನೆಂದು ಭರವಸೆ ನೀಡುತ್ತಿರುವಂತಹ ನಮ್ಮ ಶ್ರೀ GH ಆದ್ಮೇಲೆ ಏನು ಇವತ್ತಿನ ಕಾರ್ಯಕ್ರಮದಲ್ಲಿ
ತಾವೇನು ನನಗೆ ಈ ಒಂದು ಇದನ್ನು ಕೊಟ್ಟಿದ್ದೀರಿ ಮನವಿಯನ್ನು, ಅದನ್ನು ಮಾನ್ಯ ಶ್ರೀ ಸಿ ವಿ ಮಾನ್ಯ ಸಾಹೇಬ್ರವರಿಗೆ, ಶಾಸಕರಾದಂಥ ಹಾನಗಲ್ ಇವರಿಗೆ ತಲುಪಿಸಿ, ಇದರ ಜೊತೆಗೆ ನಾನು ತಮಗೆ ಒಂದು ಆಶ್ವಾಸನೆಯನ್ನು ತಮಗೆ ಕೊಡ್ತಾ ಇದ್ದೇನೆ. ನಾವು ಈಗಾಗಲೇ ನಮ್ಮ ನಿಗಮದಿಂದ ಯಾವುದೇ ವಿಗ್ರಹಕ್ಕಾಗಲಿ ಅಥವಾ ಸಮುದಾಯಕ್ಕಾಗಲಿ, ಸಮುದಾಯ ಭವನ ಕಟ್ಟಲಿಕ್ಕಾಗಲಿ ನಮ್ಮ ನಿಗಮದಲ್ಲಿ ಪ್ರಾವಿಷನ್ ಇಲ್ಲ. ಕಾರಣ ನಮ್ಮ ಸಮಾಜ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಹಿಂದುಳಿದಿದೆ. ಅದನ್ನು ಮೇಲೆತ್ತಲಿಕ್ಕೋಸ್ಕರ ನಾವು ಈ ಒಂದು ಸ್ಕೀಮನ್ನು ಮಾಡಿದ್ದೀವಿ. ಅದನ್ನು ಬಿಟ್ಟರೆ ಇನ್ನು ಈ ಮೂರ್ತಿಗಾಗಲಿ ಅಥವಾ ಈ ಸಮುದಾಯ ಭವನಗಳಿಗಾಗಲಿ ನಾವು ಕಟ್ಟಲಿಕ್ಕೆ ನಾವು ಯಾವುದೇ ರೀತಿಯಾದ ಪ್ರಾವಿಷನ್ ಇಟ್ಕೊಂಡಿಲ್ಲ. ನಾವು ಈ ಹಿಂದೆ ನನ್ನ ಪದಗ್ರಹಣದ ದಿವಸ 9ನೇ ತಾರೀಕಿಂದು, ಕಳೆದ ಬಾರಿ 9ನೇ ತಾರೀಕಿನ ದಿವಸ ಇದನ್ನು ನಮ್ಮ ಸಮಾಜದ ಮುಖಂಡರುಗಳು ಶ್ರೀನಿವಾಸ್ ಮಾನ್ಯ ಸಾಹೇಬರು, ಸಂತೋಷ್ ಲಾಡ್ ಸಾಹೇಬ್ರವರಿಗೆ ಕೇಳಿದಾಗ ಅವರು ಇದಕ್ಕೊಂದು ಸ್ಪೆಷಲ್ ಗ್ರಾಂಟನ್ನು ನಾವು ನೀವೆಲ್ಲ ಸೇರಿ ನಿಗಮದ ಅಧ್ಯಕ್ಷರನ್ನು ಕರ್ಕೊಂಡು ನಮ್ಮ ಸಮಾಜದ ರಾಜ್ಯಾದ್ಯಂತ ಇರ್ತಕ್ಕಂಥ ಇಂಪಾರ್ಟೆಂಟ್ ಇರ್ತಕ್ಕಂಥ ಮುಖಂಡರುಗಳನ್ನೆಲ್ಲ ಕರ್ಕೊಂಡು CM ಹತ್ರ ಹೋಗ್ಬಿಟ್ಟು CMಗೆ ಡೆಪ್ಟಿ CM ಒಂದು ಮೆಮೊರಾಂಡಮ್ ಕೊಟ್ಟು ನಾವು ನಮ್ಮ ಸಮಾಜಕ್ಕೆ, ನಮ್ಮ ನಿಗಮಕ್ಕೆ ಒಂದು ಸ್ವಲ್ಪ ಹಣವನ್ನು ನಾವು ಕೇಳಿಬಿಟ್ಟು ಪಡೆದು, ಏನು ಈ ರೀತಿ ಎಲ್ಲೆಲ್ಲಿ ಅರ್ಧ ಆಗಿದೆ, ಕೆಲವು ಕಡೆ ನಿವೇಶನ ಇದೆ, ಕಟ್ಟಲಿಕ್ಕಾಗಿಲ್ಲ, ಈ ರೀತಿಯಾದಂಥ ಎಲ್ಲ ಏನಿದೆಯೋ ಅದನ್ನು ನಾವು ಪೂರ್ಣ ಮಾಡಲಿಕ್ಕೆ ನಾವು ಖಂಡಿತವಾಗಿ CM ಹತ್ರ ಒಂದು ಸ್ಪೆಷಲ್ ಫಂಡ್ ಹಾಕ್ಕೊಂಡು ಬಂದು ನಾವು ಮಾಡಬೇಕಂತಕ್ಕಂಥ ವಿಚಾರ ಈಗಾಗಲೇ ಈ ವಿಷಯ ಚರ್ಚೆಯಲ್ಲಿದೆ. ಆ ಚರ್ಚೆಯಲ್ಲಿ ಅಕಸ್ಮಾತ್ ಏನಾದರೂ ನಮಗೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದದಿಂದ ಅದೇನಾದರೂ ಹಣ ಬಂತಂದರೆ ನಾನು ಸಂತೋಷ್ ಲಾಡ್ ಸಾಹೇಬರಿಗೂ, ಮಾನ್ಯ ಸಾಹೇಬರಿಗೂ ಹೇಳಿಬಿಟ್ಟು ನಮ್ಮ ನಿಗಮದಿಂದನೇ ನಾನು ಅದನ್ನು ಹಣ ಬಂತು ಅಂದರೆ ಖಂಡಿತವಾಗಿ ನಾನು ನಿಗಮದಿಂದ ಇದನ್ನು ಸಂಪೂರ್ಣ ಮಾಡಿಕೊಡ್ಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಬದ್ಧನಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ನಾನು ನಿಮ್ಗೆಲ್ಲರಿಗೂ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಸಹಕಾರ ನೀಡಲು ಪ್ರಯತ್ನಿಸ್ತೇನೆ. ನಮಗೆ ಭರವಸೆ ನೀಡಿದಂತಹ ಶ್ರೀ GH ಮರಿಯೋಜಿರಾವ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮೆಲ್ಲರಲ್ಲಿ ಅಡಗಿರುವ ಒಂದು ಶಕ್ತಿ, ಆ ಶಕ್ತಿಯನ್ನು ಹೊರತರುವುದು ನಮ್ಮ ಕರ್ತವ್ಯ. ಪ್ರಯತ್ನ ಪಟ್ಟರೆ ಎಲ್ಲ ಸಾಧ್ಯ ಎಂದು ತೋರಿಸಿಕೊಟ್ಟವರು ನಮ್ಮ ಪ್ರತಿಭೆಗಳು. ಇಂತಹ ಪ್ರತಿಭೆಗಳನ್ನು ಇನ್ನೂ ಹೆಚ್ಚು ಸಾಧನೆ ಮಾಡಲು ಪ್ರೋತ್ಸಾಹಿಸುವುದು ನಮ್ಮ ಆದ್ಯ ಕರ್ತವ್ಯ. ಕರ್ನಾಟಕದ ವಿಭಾಗದ ಪ್ರತಿಭಾ ಪುರಸ್ಕಾರವನ್ನು ನಡೆಸಿಕೊಡುವಂತೆ ಶ್ರೀ ರಾಜೇಶ್ ಪಾಟೀಲ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಪ್ರತಿಭಾ ಪುರಸ್ಕೃತ ವಿದ್ಯಾರ್ಥಿಗಳಿಗೆ ಈಗಾಗಲೇ ತಿಳಿಸಲಾಗಿದೆ. ದಯವಿಟ್ಟು ಆದಷ್ಟು ಬೇಗ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಉಪಸ್ಥಿತರಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರೆ, ಆರ್ಯಾನಿ ಮರಾಠ ಸಮಾಜ ಸಂಘ ರಿಜಿಸ್ಟರ್ಡ್ ಮಂಗಳೂರು ಹಾಗೂ ಕಾಸರಗೋಡು ಇದರ ವತಿಯಿಂದ ನಡೆಯಲ್ಪಡುವಂಥ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾದಂಥ ಕರ್ನಾಟಕ ವಿಭಾಗದ ವಿದ್ಯಾರ್ಥಿಗಳ ಹೆಸರನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದೇನೆ. ದಯವಿಟ್ಟು ವಿದ್ಯಾರ್ಥಿಗಳು ಕ್ರಮವಾಗಿ ಬಂದು ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಅತಿಥಿಗಳಿಂದ ಸ್ವೀಕಾರ ಮಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಕರ್ನಾಟಕ ವಿಭಾಗದಲ್ಲಿ ಎಲ್ಲ ವಿಭಾಗಗಳ ಸೇರಿ ಒಟ್ಟು 17 ಜನ ಪ್ರತಿಭಾ ಪುರಸ್ಕಾರಕ್ಕೆ 2024-25ನೇ ಸಾಲಿಗೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಮೊದಲಿಗೆ ನಾನು SSLC ಮತ್ತು PVC ವಿಭಾಗದಲ್ಲಿ ಅರ್ಹತೆಯನ್ನು ಪಡ್ಕೊಂಡಂಥ ವಿದ್ಯಾರ್ಥಿಗಳ ಹೆಸರುಗಳನ್ನು ನಾನು ಹೇಳ್ತೇನೆ. ದಯವಿಟ್ಟು ಅವರು ವೇದಿಕೆಯಲ್ಲಿರುವಂಥ ಆಸನದಲ್ಲಿ ಬಂದು ಆಸೀನರಾಗಬೇಕೆಂದು ನಾನು ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. SSLCಯಲ್ಲಿ ಕುಮಾರಿ ವಿಸ್ಮಯ MK, ದಿವಂಗತ ಮಹೇಶ್ ಬಹುಮಾನ್ ಮತ್ತು ಕುಮುದ ಅವರ ಪುತ್ರಿಯಾಗಿರುವಂಥ ಕುಮಾರಿ ವಿಸ್ಮಯ ಅವರು ಸೈಂಟ್ ಜೋಸೆಫ್ ಜಾಯ್ಲೆಂಡ್ ಶಾಲೆಯಲ್ಲಿ ಓದಿದ್ದು 94.24% ಅಂಕವನ್ನು ಗಳಿಸಿ ನಮ್ಮ ಸಮಾಜಕ್ಕೆ ಹೆಮ್ಮೆಯನ್ನು ತಂದಿರ್ತಾರೆ. ದಯವಿಟ್ಟು ಅವರು ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಅದೇ ರೀತಿ ಶ್ರೀ ಗೋರಕ್ಷಿತ್ D ರಾವ್, ದಯಾನಂದ ರಾವ್ ಮತ್ತು ನಿಶಾ ಕಿರಣ್ ಅವರ ಪುತ್ರ ಬೆಂಗಳೂರು. ಇವರು ಮೈತ್ರಿ ವಿದ್ಯಾನಿಕೇತನ ಶಾಲೆ ಬೆಂಗಳೂರು ಇಲ್ಲಿ ವಿದ್ಯಾರ್ಥಿಯಾಗಿದ್ದು 92.40% ನಮ್ಮ ಸಮಾಜಕ್ಕೆ ಒಂದು ಗೌರವವನ್ನು ತಂದಿರುತ್ತಾರೆ. ಕುಮಾರಿ ವಿದಿತಾ ಸುಬ್ರಹ್ಮಣ್ಯ ರಾವ್ A ಮತ್ತು ವೀಣಾ ಕುಮಾರಿಯವರ ಪುತ್ರಿ, ಸೈಂಟ್ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆ ಕುಂಪಳ ಪೆರ್ಮನ್ನೂರು. ಇವರು 91.52% ನಮ್ಮ ಸಮಾಜಕ್ಕೆ ಕೀರ್ತಿಯನ್ನು ತಂದಿರುತ್ತಾರೆ. ಅದೇ ರೀತಿ ಕುಮಾರಿ ಸ್ಪರ್ಶಪ್ರಭಾ ರಾಜಾರಾಮ್ A ಬಹುಮಾನ್ ಮತ್ತು ಸೌಮ್ಯರವರ ಪುತ್ರಿ, ಕ್ರೈಸ್ಟ್ ಕಿಂಗ್ ಆಂಗ್ಲ ಮಾಧ್ಯಮ ಶಾಲೆ ಕಾರ್ಕಳ. ಇವರು 94% ಅಂಕದೊಂದಿಗೆ ನಮ್ಮ ಸಮಾಜಕ್ಕೆ ಕೀರ್ತಿಯನ್ನು ತಂದಿರುತ್ತಾರೆ. ಇನ್ನೊಬ್ಬರು ಶ್ರೀ ಪ್ರತೀಕ್ J ರಾವ್
ಜಯಂತ್ ಅದ್ರುಗುಳಿ ಬಹುಮಾನ್ ಮತ್ತು ವೀಣಾ ದಂಪತಿಗಳ ಪುತ್ರ ಬೆಂಗಳೂರು ನ್ಯೂ ಕ್ಯಾಂಬ್ರಿಡ್ಜ್ ಆಂಗ್ಲ ಮಾಧ್ಯಮ ಶಾಲೆ, ಇವರು 96.17% ಅಂಕದೊಂದಿಗೆ ನಮ್ಮ ಸಮಾಜಕ್ಕೆ ಇವರು ಕೀರ್ತಿಯನ್ನು ತಂದಿರ್ತಾರೆ. ಇವತ್ತು ಕಾರಣಾಂತರದಿಂದ ಬರುವುದಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಹಾಗಾಗಿ SSLCಯಲ್ಲಿ 4 ಜನ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ನೀಡಲಿಕ್ಕಿದ್ದೇವೆ. ಅದೇ ರೀತಿ PUCಯಲ್ಲಿ ಕುಮಾರಿ ಅಶ್ವಿನಿ, ವಸಂತ್ ಎಂ ರಾವ್ ಜಾಧವ್ ಮತ್ತು ದೀಪಲತಾ ರಾವ್ ಅವರ ಪುತ್ರಿ ಕಿನ್ನಿಗೋಳಿ, ಇವರು ಪಂಪೈ ಪದವಿ ಪೂರ್ವ ಕಾಲೇಜ್ ಕಿನ್ನಿಗೋಳಿ ಇಲ್ಲಿ ವ್ಯಾಸಂಗವನ್ನು ಮಾಡಿದ್ದು 92.5% ಅಂಕವನ್ನು ಗಳಿಸಿ ನಮ್ಮ ಸಮಾಜಕ್ಕೆ ಕೀರ್ತಿಯನ್ನು ತಂದಿರ್ತಾಳೆ. ಅದೇ ರೀತಿ ಶ್ರೀ ಸೋಹನ್ ಪಾಟೀಲ್ ಬಿ, ರವೀಂದ್ರನಾಥ್ ಬಿ ಪಾಟೀಲ್ ಮತ್ತು ವಿಮಲಾ ರವೀಂದ್ರನಾಥ್ ರವರ ಪುತ್ರ ಬಾಯ್ತಟ್ಟಿ ಮಲ್ಲ, ಇವರು ಕೆನರಾ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದು 90% ಅಂಕವನ್ನು ಗಳಿಸಿದ್ದು ನಮ್ಮ ಸಮಾಜಕ್ಕೆ ಕೀರ್ತಿಯನ್ನು ತಂದಿರುತ್ತಾರೆ. ಪ್ರಥಮ್ ಡಿ ಸಿರಿಯಾರ್, ದಯಾನಂದ್ ಎಂ ಸಿರಿಯಾರ್ ಮತ್ತು ರೇಷ್ಮಾರವರ ಪುತ್ರ ಪಡೀಲ್ ಮಂಗಳೂರು, ಇವರು ಸೈಂಟ್ ಅಲೋಸಿಯಸ್ ಕಾಲೇಜ್ ಮಂಗಳೂರು ಇಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿದ್ದು 92% ಅಂಕವನ್ನು ಗಳಿಸಿದ್ದು ನಮ್ಮ ಸಮಾಜಕ್ಕೆ ಕೀರ್ತಿಯನ್ನು ತಂದಿರ್ತಾರೆ. ಈ ಎಲ್ಲ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ನಮ್ಮ ಸಮಾಜದ ವಿದ್ಯಾರ್ಥಿಗಳನ್ನು ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರು ಸೇರಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಪುಷ್ಪ, ಶಾಲು, ಸ್ಮರಣಿಕೆ ಹಾಗೂ ಪ್ರಮಾಣ ಪತ್ರದೊಂದಿಗೆ ಅತಿ ಹೆಚ್ಚು ಅಂಕ ಗಳಿಸಿದಂಥ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರ ನೀಡಿ ನಾವು ಗೌರವಿಸುವ. 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿ ಸಮಾಜಕ್ಕೆ ಕೀರ್ತಿ ತಂದಿರಬಹುದು. ಇನ್ನುಳಿದಂತೆ ಕೆಲವು ವಿದ್ಯಾರ್ಥಿಗಳಿಗೆ ಇದು ಸ್ಫೂರ್ತಿಯೂ ಆಗ್ಬೋದು. ಇನ್ನು ಮುಂದಕ್ಕೆ ನಾವು ಕೂಡ ಚೆನ್ನಾಗಿ ಕಲಿತು ನಮ್ಮ ಸಮಾಜಕ್ಕೆ, ನಮ್ಮ ಶಾಲೆಗೆ ಹಾಗೂ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದುಕೊಡ್ಬೇಕನ್ನುವಂಥ ಒಂದು ಸ್ಫೂರ್ತಿ ಅವರಿಗೂ ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ತಮ್ಮ ಜೋರಾದ ಕರತಾಡದಿಂದ ಮತ್ತೊಮ್ಮೆ ಅವರನ್ನು ಗೌರವಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಎಲ್ಲ ಮಕ್ಕಳು ಗ್ರಾಮೀಣ ಪ್ರದೇಶದವರಿಗೂ ಕಡು ಕುಟುಂಬದಿಂದ ಬಂದು ಇವತ್ತು ನಮಗೆ ಹೆಚ್ಚಿನ ಒಂದು ಅಂಕ ಗಳಿಸಿ ನಮ್ಮ ಸಮಾಜಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. SSLCಯಲ್ಲಿ ಕುಮಾರಿ ವಿಸ್ಮಯ MK, ಗೋರಕ್ಷಿತ್ D ರಾವ್, ಕುಮಾರಿ ವಿದಿತಾ, ಕುಮಾರಿ ಸ್ಪರ್ಶಪ್ರಭಾ. ಅದೇ ರೀತಿ PUC ವಿಭಾಗದಲ್ಲಿ ಕುಮಾರಿ ಅಶ್ವಿನಿ, ಪ್ರಥಮ್ ಡಿ ಸಿರಿಯಾರ್ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿ ನಮ್ಮ ಸಮಾಜಕ್ಕೆ ಕೀರ್ತಿಯನ್ನು ತಂದಂಥ ನಮ್ಮ ಸಮಾಜದ ಹೆಮ್ಮೆಯ ಮಕ್ಕಳು. ಮುಂದಿನ ತಮ್ಮ ಈ ಒಂದು ಮಕ್ಕಳ ವಿದ್ಯಾಭ್ಯಾಸ ಇನ್ನಷ್ಟು ಚೆನ್ನಾಗಿ ಮೂಡಿ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಇನ್ನು ಮುಂದೆಯೂ ಉನ್ನತ ವ್ಯಾಸಂಗದೊಂದಿಗೆ ನಮ್ಮ ಸಮಾಜಕ್ಕೆ ಹಾಗೂ ನಮ್ಮ ದೇಶಕ್ಕೆ ಹೆಚ್ಚಿನ ಒಂದು ಕೀರ್ತಿಯನ್ನು ತರುವಂತಾಗಲಿ ಅಂತ ಮತ್ತೊಮ್ಮೆ ಇವರಿಗೆ ಶುಭವನ್ನು ಹಾರೈಸುತ್ತಾ, ಪ್ರತಿಭಾ ಪುರಸ್ಕಾರವನ್ನು ನೀಡಿದಂಥ ಅತಿಥಿ ಅಭ್ಯಾಗತರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಮುಂದಕ್ಕೆ ಪದವಿ ವಿಭಾಗದಲ್ಲಿ ಉನ್ನತ ಮಟ್ಟದಲ್ಲಿ ಅಂಕಗಳನ್ನು ಗಳಿಸಿದಂಥ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಶ್ರೀಮತಿ ಅರ್ಚನಾ ಕೆ ಯಾನಿ ಸಾರಿಕಾ ಶ್ರೀ ಭೋನ್ಸ್ಲೆ, ದಿವಂಗತ ರಾಮಚಂದ್ರ ಕೆ ಮತ್ತು ಕಲಾವತಿ ಎಂ ಅವರ ಪುತ್ರಿ ಬೆನರ್ಜಿ ಕಾಂಪೌಂಡ್ ಬೋಳಾರ, ಇವರು ಹುಲಿಯಪ್ಪ ಮಲ್ಲಪ್ಪ B.Ed ಕಾಲೇಜ್ ಬೆಂಗಳೂರಿನಲ್ಲಿ B.Ed ಪದವಿಯನ್ನು ಪೂರೈಸಿದ್ದು 90.8%
25 ಅಂಕ ಗಳಿಸಿ ನಮ್ಮ ಸಮಾಜಕ್ಕೆ ಕೀರ್ತಿಯನ್ನು ತಂದಿರುತ್ತಾರೆ. ಕುಮಾರಿ ಭೂಮಿಕಾ ಎಂ, ಚಂದ್ರಹಾಸ ಎಂ ಜಾಧವ್ ಮತ್ತು ಲತಾ ಚಂದ್ರಹಾಸ್ರವರ ಪುತ್ರಿ ಮೇರಿ ಹಿಲ್, ಗುರುನಗರ, ಮಂಗಳೂರು. ಇವರು ತ್ರಿಷಾ ಕಾಲೇಜ್ ಮಂಗಳೂರು ಇಲ್ಲಿ ವ್ಯಾಸಂಗವನ್ನು ಬಿಕಾಂ ವ್ಯಾಸಂಗವನ್ನು ಮಾಡಿದ್ದು 94.77 ಅಂಕಗಳೊಂದಿಗೆ ನಮ್ಮ ಸಮಾಜಕ್ಕೆ ಕೀರ್ತಿಯನ್ನು ತಂದಿರುತ್ತಾಳೆ. ಅದೇ ರೀತಿ ಶ್ರೀ ಅನಿರುದ್ಧ ಕೆ, ರಾಜೇಶ್ ಮತ್ತು ಅನುಶ್ರೀ ಅವರ ಪುತ್ರ ಕೈಯಣ್ಣಿ ಅಡೂರು. ಇವರು ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯ ಇಲ್ಲಿ ತನ್ನ ಪದವಿ ವ್ಯಾಸಂಗವನ್ನು ಮಾಡಿದ್ದು ಬಿಕಾಂ ಪದವಿಯಲ್ಲಿ 90% ಅಂಕವನ್ನು ಗಳಿಸಿದ್ದು ನಮ್ಮ ಸಮಾಜಕ್ಕೆ ಕೀರ್ತಿಯನ್ನು ತಂದಿರುತ್ತಾರೆ. ಕುಮಾರಿ ದೀಪ್ತಿ ಬಿ, ಎಂ ಭಾಸ್ಕರ್ ಮತ್ತು ವಿಶಾಲಾಕ್ಷಿ ಅವರ ಪುತ್ರಿ ಕಾವೂರು, ಮಂಗಳೂರು. ಇವರು ಮಂಗಳೂರು ವಿಶ್ವವಿದ್ಯಾನಿಲಯ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ತನ್ನ ಬಿಕಾಂ ಪದವಿಯನ್ನು ಪೂರೈಸಿದ್ದು 90.97 ಅಂಕಗಳೊಂದಿಗೆ ತಮ್ಮ ಸಮಾಜಕ್ಕೆ ಕೀರ್ತಿಯನ್ನು ತಂದಿರುತ್ತಾರೆ. ಅದೇ ರೀತಿ KN ಸ್ವರೂಪ್ ರಾವ್, KA ನಾಗರಾಜ್ ಜಗತಾಪ್ ಮತ್ತು ಮಮತಾರವರ ಪುತ್ರ ಪುತ್ತೂರು. ಇವರು ಕೆನರಾ ಕಾಲೇಜ್ ಮಂಗಳೂರು ಇಲ್ಲಿ ಬಿಕಾಂ ವ್ಯಾಸಂಗವನ್ನು ಮಾಡಿದ್ದು 90.92% ಅಂಕವನ್ನು ಗಳಿಸಿದ್ದು ನಮ್ಮ ಸಮಾಜಕ್ಕೆ ಕೀರ್ತಿಯನ್ನು ತಂದಿರುತ್ತಾರೆ. ಬಹುಶಃ ಅವರು ಕಾರಣಾಂತರಗಳಿಂದ ಬಂದಿರಲಿಕ್ಕಿಲ್ಲ. ಹಾಗಾಗಿ ಈ ಒಂದು 4 ಜನ ಪದವಿ ವಿಭಾಗದಲ್ಲಿ 4 ಜನ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ನೀಡಿ ನಾವು ಗೌರವಿಸಲಿಕ್ಕಿದ್ದರೆ ಅತಿಥಿಗಳು ಈ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಅರ್ಚನಾ ಕೆ ಯಾನಿ, ಸಾರಿಕಾ ಶ್ರೀ ಬೋನ್ಸ್ಲೆ, BEdನಲ್ಲಿ 90.25 ಅಂಕ. ಕುಮಾರಿ ಭೂಮಿಕಾ ಎಂ, ಬಿಕಾಂನಲ್ಲಿ 94.77%. ಶ್ರೀ ಅನಿರುದ್ಧ ಕೆ, ಬಿಕಾಂನಲ್ಲಿ 90%. ಕುಮಾರಿ ದೀಪ್ತಿ ಬಿ, ಬಿಕಾಂನಲ್ಲಿ 90.97 ಅಂಕ. ಇನ್ನು ಮುಂದಕ್ಕೂ ಇವರಿಗೆ ಉನ್ನತ ಮಟ್ಟದ ವ್ಯಾಸಂಗವನ್ನು ಮಾಡುವಂತ ಎಲ್ಲ ಅವಕಾಶಗಳು ಒದಗಿ ಬರಲಿ. ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದಂತ ಇವರು ಉನ್ನತ ಹುದ್ದೆಯಲ್ಲಿ ಅಥವಾ ಉನ್ನತ ವ್ಯಾಸಂಗದಲ್ಲಿ ಮತ್ತೊಮ್ಮೆ ಸಮಾಜಕ್ಕೆ ಕೀರ್ತಿಯನ್ನು ತಂದುಕೊಡಲಿ ಅಂತ ಅವರಿಗೆ ಶುಭವನ್ನು ಹಾರೈಸುತ್ತಾ ಇವರಿಗೂ ಶಾಲು, ಸ್ಮರಣಿಕೆ, ಪ್ರಮಾಣ ಪತ್ರ ಹಾಗೂ ಪುಷ್ಪದೊಂದಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಮ ಚಪ್ಪಾಳೆಯ ಮೂಲಕ ಇವರನ್ನು ಕೂಡ ತಾವುಗಳು ಗೌರವಿಸಬೇಕಾಗಿ ನಾವು ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ವಂದನೆಗಳು. ಪದವಿ ವಿಭಾಗದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡಿದಂತ ನಮ್ಮ ಸಂಸ್ಥೆ ಹಾಗೂ ಈ ಕಾರ್ಯಕ್ರಮ ನಡೆಸಿಕೊಟ್ಟಂತ ಅತಿಥಿ ಅಭ್ಯಾಗತರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಸ್ನಾತಕೋತ್ತರ ಪದವಿ ಇಂಜಿನಿಯರಿಂಗ್ BE ಹಾಗೂ ಇಂಜಿನಿಯರಿಂಗ್ MTech ಅಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಿಕ್ಕಿದ್ದೇವೆ. ಇಂಜಿನಿಯರಿಂಗ್ ಪದವಿ BE ಶ್ರೀ ಅಂಕುಶ್ ಎಲ್, ಲಕ್ಷ್ಮಣ್ ಎನ್ ಕಟ್ವಾಟ್ ಮತ್ತು ಮುಕ್ತಾ ರತ್ನರವರ ಪುತ್ರ ಬಂಟ್ವಾಳ. ಇವರು ನಿಟ್ಟೆ ಮಹಾಲಿಂಗ ಮೆಮೋರಿಯಲ್ ಅಡ್ಡಂತಾಯ ಮೆಮೋರಿಯಲ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ BE ಪದವಿಯನ್ನು 90.3% ಅಂಕ ಗಳಿಸಿ ಸಮಾಜಕ್ಕೆ ಕೀರ್ತಿಯನ್ನು ತಂದಿರುತ್ತಾರೆ. ಶ್ರೀ ಅಂಕುಶ್ ಎಲ್. ಕುಮಾರಿ ನಿಧಿ JM, ದಿವಂಗತ ಪ್ರತ್ಯುಪಾಲ್ ಜಾಧವ್ ಮತ್ತು ವಿಜಯಲಕ್ಷ್ಮಿಯವರ ಪುತ್ರಿ ಬಜಾಲ್ ಜಲ್ಲಿಗುಡ್ಡೆ. ಇವರು AJ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಮಂಗಳೂರು ಇಲ್ಲಿ ವ್ಯಾಸಂಗವನ್ನು ಮಾಡಿದ್ದು BEಯಲ್ಲಿ 93.5% ಅಂಕವನ್ನು ಗಳಿಸಿ ನಮ್ಮ ಸಮಾಜಕ್ಕೆ ಕೀರ್ತಿಯನ್ನು ತಂದಿರುತ್ತಾಳೆ. ಅದೇ ರೀತಿ ನಿಧಿಶಾ ಜಾಧವ್, ದಿವಂಗತ ದೇವೋಜಿರಾವ್ ಜಾಧವ್ ಮತ್ತು ಸರಸ್ವತಿಯವರ ಪುತ್ರಿ ಸೋನಾಲಿಕೆ ಜಲ್ಲಿಗುಡ್ಡೆ. ಇವರು ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ವಾಮಂಜೂರು ಇಲ್ಲಿ ವ್ಯಾಸಂಗವನ್ನು ಮಾಡಿದ್ದು
MCAಯಲ್ಲಿ 90.06% ಅಂಕವನ್ನು ಗಳಿಸಿ ನಮ್ಮ ಸಮಾಜಕ್ಕೆ ಕೀರ್ತಿಯನ್ನು ತಂದಿರುತ್ತಾಳೆ. ಅದೇ ರೀತಿ ಸಹನಶ್ರೀ ರಾವ್, ಸುಧಾಕರ್ ರಾವ್ ಮತ್ತು ಕುಸುಮಲತಾ ಅವರ ಪುತ್ರಿ ಕಾರ್ಕಳ, ಇವರು ಕಂಪ್ಯೂಟರ್ ನೆಟ್ವರ್ಕಿಂಗ್ ಮತ್ತು ಎಂಜಿನಿಯರಿಂಗ್ನಲ್ಲಿ MTech ಪದವಿಯನ್ನು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿ ಪೂರೈಸಿದ್ದು 77.2% ಅಂಕವನ್ನು ಗಳಿಸಿ ನಮ್ಮ ಸಮಾಜಕ್ಕೆ ಕೀರ್ತಿಯನ್ನು ತಂದಿರುತ್ತಾಳೆ. ಕುಮಾರಿ ನಿಧಿ JM 93.5 Bಯಲ್ಲಿ, ನಿಧಿಶಾ ಜಾಧವ್ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ಮಂಗಳೂರು 90.6 MCA. ಅದೇ ರೀತಿ ಸಹನಶ್ರೀ ರಾವ್, ಸುಧಾಕರ್ ರಾವ್ ಮತ್ತು ಕುಸುಮಲತಾ ಅವರ ಪುತ್ರಿ MIT ಮಣಿಪಾಲ್ ಇಲ್ಲಿ ವ್ಯಾಸಂಗ ಮಾಡಿದ್ದು ಕಂಪ್ಯೂಟರ್ ನೆಟ್ವರ್ಕಿಂಗ್ ಮತ್ತು ಎಂಜಿನಿಯರಿಂಗ್ನಲ್ಲಿ MTech ಪದವಿಯನ್ನು 7.72 CGPA ಮೂಲಕ ಉತ್ತೀರ್ಣರಾಗಿದ್ದು ನಮ್ಮ ಸಮಾಜಕ್ಕೆ ಗೌರವವನ್ನು ತಂದಿರುತ್ತಾಳೆ. ಉನ್ನತ ವ್ಯಾಸಂಗವನ್ನು ಮಾಡಿ ಅತಿ ಹೆಚ್ಚಿನ ಅಂಕವನ್ನು ಗಳಿಸಿದ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಆರ್ಯಾನಿ ಮಾಡ ಸಮಾಜ ಸಂಘದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವರಿಗೂ ನಮ್ಮ ಸಂಘದ ವತಿಯಿಂದ ಶಾಲು, ಪ್ರಮಾಣ ಪತ್ರ, ಸ್ಮರಣಿಕೆ ಹಾಗೂ ಪುಷ್ಪದೊಂದಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ನೀಡಿ ಅತಿಥಿಗಳ ಸಮ್ಮುಖದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಬಹುಶಃ ಇವತ್ತು ನಮ್ಮ ನಿಗಮದ ಅಧ್ಯಕ್ಷರು ಹೇಳಿದಾಗೆ ವಿದ್ಯಾರ್ಥಿಗಳ ಒಂದು ಪ್ರತಿಭೆಯನ್ನು ಗುರುತಿಸಿ ಗೌರವಿಸುವಂಥ ಅವಕಾಶ ಅವರಿಗೂ ಸಿಕ್ಕಿದೆ ಅಂತ ಅವರು ಮೊದಲು ನಮ್ಮಲ್ಲಿ ಹೇಳಿಕೊಂಡಿದ್ದಾರೆ. ಅವರ ನಮಗೂ ಕೂಡ ಒಂದು ಬಹಳ ಸಂತೋಷದ ವಿಚಾರವೇ. ಈ ಒಂದು ಪ್ರತಿಭಾ ಪುರಸ್ಕೃತವನ್ನು ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕರ್ನಾಟಕ ವಿಭಾಗದ ಎಲ್ಲ 17 ಜನ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಿದ್ದೇವೆ. ಮುಂದೆ ಕಾಸರಗೋಡು ವಿಭಾಗದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲರಿಗೂ ವಂದನೆಗಳು. ಕರ್ನಾಟಕ ವಿಭಾಗದ ಪ್ರತಿಭಾ ಪುರಸ್ಕಾರವನ್ನು ನಡೆಸಿಕೊಟ್ಟಂತಹ ಶ್ರೀ ರಾಜೇಶ್ ಪಾಟೀಲ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮುಂದೆ ಶೈಕ್ಷಣಿಕವಾಗಿ ಸಾಧನೆಗೈದ ಕಾಸರಗೋಡಿನ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಪುರಸ್ಕರಿಸಲಿದ್ದೇವೆ. ಕಾರ್ಯಕ್ರಮ ನಿರ್ವಹಣೆಗಾಗಿ ಸಂಘದ ಉಪಾಧ್ಯಕ್ಷರಾದ ಶ್ರೀ ರಾಜೇಶ್ ಜಗತಾಪ್ ಎಡನೀರ್ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನನ್ನ ನಮಸ್ಕಾರಗಳು. 2024-25 ಸಾಲಿನಲ್ಲಿ ಉತ್ತಮ ಅಂಕ ಗಳಿಸಿ ನಮ್ಮ ಸಮಾಜ ಸಂಘದ ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾದಂಥ ಕಾಸರಗೋಡು ವಿಭಾಗದ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕುಮಾರಿ ಅನುಷಾ BM, ಶಾಂತೋಜಿ ರಾವ್ ಬಹುಮಾನ್ ಮತ್ತು ವಿಶಾಲಾಕ್ಷಿ M ಇವರ ಪುತ್ರಿ ಕಾಟ್ರಮೂಲೆ ಬೇಕಲ. ಇವರು SSLCಯಲ್ಲಿ 93% ಅಂಕವನ್ನು ಪಡೆದು ಇದೀಗ ನವೋದಯ PM ಶ್ರೀ ನವೋದಯ ವಿದ್ಯಾಲಯ ಪೆರಿಯ ಇಲ್ಲಿ ವ್ಯಾಸಂಗ ಮುಂದುವರಿಸುತ್ತಿದ್ದಾರೆ. ಇನ್ನು ಶ್ರೀ ಯಜ್ಞೇಶ್ K, ಗಂಗಾಧರ ಕಟ್ವಾಟ್ ಮತ್ತು ವಿನೀತಾ M ಇವರ ಪುತ್ರ ಕೈಯಣ್ಣಿ ಮನೆ ಅಡೂರು. ಇವರು GSSS ಅಡೂರು ಇಲ್ಲಿ 94% ಅಂಕವನ್ನು ಪಡೆದು ಇದೀಗ ಅನ್ನಪೂರ್ಣೇಶ್ವರಿ ಅಗಲ್ಪಾಡಿ ಶಾಲೆಯಲ್ಲಿ +1 ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿದ್ದಾರೆ. ಕೌಶಲ್ ರಾವ್ LK 93% ಅಂಕ ಪಡೆದ ಇವರು ಲಕ್ಷ್ಮಣ್ ರಾವ್ ಕಟ್ವಾಟ್ ಮತ್ತು ಪೂರ್ಣಿಮಾ B ಇವರ ಪುತ್ರ ಅಡೂರು ಕಾಸರಗೋಡು. ಇವರು ವಿದ್ಯಾಶ್ರೀ ಶಿಕ್ಷಣ ಕೇಂದ್ರ ಮುಳ್ಳೇರಿಯಲ್ಲಿ ವ್ಯಾಸಂಗವನ್ನು ಮಾಡಿ ಇದೀಗ ರೋಟರಿ ಸ್ಕೂಲ್ ಸುಳ್ಯ ಇಲ್ಲಿ ಫಸ್ಟ್ PU ಮಾಡುತ್ತಿದ್ದಾರೆ. ಕುಮಾರಿ ಲಾವಣ್ಯ K, ಈಶ್ವರ್ ಕುಮಾರ್ ಸಿರಿಯಾರ್ ಮತ್ತು ತುಳಸಿ ಇವರ ಪುತ್ರಿ ಮಡಕ ಕಿನ್ನಿಂಗಾರು. ಇವರು 95% ಅಂಕ ಪಡೆದಿದ್ದಾರೆ. SAPHS ಅಗಲ್ಪಾಡಿ ಇಲ್ಲಿ SSLCಯನ್ನು ಪೂರೈಸಿ ಇದೀಗ ಅದೇ ಶಾಲೆಯಲ್ಲಿ +1 ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿದ್ದಾರೆ.
ಶ್ರೀ ಮಿಥುನ್ ಎಂ ಉದಯಕುಮಾರ್ ಚಂದ್ರಮಾನ್ ಮತ್ತು ಶ್ರೀಲತಾ ಕೆ ಇವರ ಪುತ್ರ ಮುಡುಪಿನಡ್ಕ ಬದಿಯಡ್ಕ ಇವರು 91% ಅಂಕ ಪಡೆದು ಶ್ರೀ ಭಾರತೀ ವಿದ್ಯಾಪೀಠ ಬದಿಯಡ್ಕದಲ್ಲಿ ವ್ಯಾಸಂಗ ಮಾಡಿ ಇದೀಗ ಜನತಾ ಪದವಿ ಪೂರ್ವ ಕಾಲೇಜ್ ಅಡ್ಡನಾಡಕ ಇಲ್ಲಿ ಫಸ್ಟ್ PU ಮಾಡುತ್ತಿದ್ದಾರೆ. ಕುಮಾರಿ ಯಜ್ವಿತಾ ಬಿ, ಕೃಷ್ಣೋಜಿ ಬಿ ಪವಾರ್ ಮತ್ತು ಭಾರತಿ ಡಿ ಇವರ ಪುತ್ರಿ ದೊಡ್ಡಬಯಲ್ ಮನೆ ಕುಂಡಂಗುಳಿ ಇವರು 90% ಅಂಕವನ್ನು ಪಡೆದು GHSS ಕುಂಡಂಗೋಳಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಇದೀಗ ಸ್ವಾಮೀಜಿ ಹೈಯರ್ ಸೆಕೆಂಡರಿ ಸ್ಕೂಲ್ ಎಡನೀರು ಇಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿದ್ದಾರೆ. ಶ್ರೀ ಅಭಿನಂದನ್ ಜಿ, ವಿನಯ್ ಕುಮಾರ್ ಜಿ ವಾಗ್ಮಾನ್ ಮತ್ತು ಸುಜಾತಾ ಕುಮಾರಿ ಅವರ ಪುತ್ರ ತೋಟದ ಮನೆ ಗದ್ದೆಮೂಲೆ ಕುಂಡಂಗೋಳಿ ಇವರು GHSS ಕುಂಡಂಗೋಳಿಯಲ್ಲಿ 91% ಅಂಕ ಪಡೆದು ಅದೇ ಶಾಲೆಯಲ್ಲಿ +1 ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಿದ್ದಾರೆ. ಕುಮಾರಿ ಸಹನಾ ಎಂ, ಹರಿಪ್ರಸಾದ್ ಎಂ ಜಾಧವ್ ಮತ್ತು ಸವಿತಾ PK ಅವರ ಪುತ್ರಿ ಮುಂಡೋಡು ಮನೆ ಉಳ್ಳೋಡಿ ಕಾಸರಗೋಡು ಇವರು ಸಂತ ಮ್ಯಾರಿಸ್ ಹೈಸ್ಕೂಲ್ ಮುಳ್ಳೇರಿಯದಲ್ಲಿ ವ್ಯಾಸಂಗವನ್ನು ಮಾಡಿ 93% ಅಂಕವನ್ನು ಪಡೆದು ಇದೀಗ ನಿಟ್ಟೆ PU ಕಾಲೇಜ್ ಮ್ಯಾಂಗಳೂರು ಇಲ್ಲಿ ವ್ಯಾಸಂಗವನ್ನು ಮುಂದುವರಿಸುತ್ತಿದ್ದಾರೆ. ರಾಗಿ ಚಪ್ಪಾಳೆ ತಟ್ಟಿ ಎಲ್ಲರನ್ನು
ಅಭಿನಂದಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಇನ್ನು +2 ವಿಭಾಗದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ. ಕುಮಾರಿ ಯಶಸ್ವಿ ಎಂ, ರಮಾಕಾಂತರಾವ್ ಕೆ ಚಂದ್ರಮಾನ್ ಮತ್ತು ಜಲಜಾಕ್ಷಿ ಅವರ ಪುತ್ರಿ ಮೇಗಿನ ಮನೆ, ಅಂಬಿಕನಗರ, ಆದೂರು. ಇವರು GVHSS ಮುಳ್ಳೇರಿಯ ಇಲ್ಲಿ +2 ವಿಭಾಗದಲ್ಲಿ 92.83% ಅಂಕವನ್ನು ಪಡೆದು ಸರಕಾರಿ ಕಾಲೇಜ್ ಮಂಜೇಶ್ವರ ಇಲ್ಲಿ ಪ್ರಥಮ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಹಾಗೆ ಶ್ರೀ ವಿಕಾಸ್ ಬಿ, ಪುಟ್ಟೋಜಿ ಬಿ ಜಾಧವ್ ಮತ್ತು ಸುಮಾವತಿ ಕೆ ಇವರ ಪುತ್ರ ಬೆಳ್ಳಿಗೆ ಮನೆ, ಕಾರಡ್ಕ, ಕಾಸರಗೋಡು. ಇವರು GVHSS ಮುಳ್ಳೇರಿಯ ಇಲ್ಲಿ 94.4% ಅಂಕ ಪಡೆದು ಉತ್ತೀರ್ಣರಾಗಿ ಇದೀಗ ಶ್ರೀದೇವಿ ಕಾಲೇಜ್ ಮಂಗಳೂರು ಇಲ್ಲಿ BCA ವ್ಯಾಸಂಗ ಮಾಡುತ್ತಿದ್ದಾರೆ. ಕುಮಾರಿ ಲಿಖಿತಾ ಎಂ, ಭಾಸ್ಕರ ಎಂ ಪವಾರ್ ಮತ್ತು ಪೂರ್ಣಿಮಾ ಎ ಅವರ ಪುತ್ರಿ ಹಾಲ್ತೋಟ, ಮಜಕ್ಕಾರು. ಇವರು GVHSS ಮುಳ್ಳೇರಿಯ ಇಲ್ಲಿ 95.66% ಅಂಕ ಪಡೆದು ಪ್ರಸ್ತುತ ಉದುಮ ಸರಕಾರಿ ಕಾಲೇಜಿನಲ್ಲಿ BCom ವ್ಯಾಸಂಗವನ್ನು ಮಾಡುತ್ತಿದ್ದಾರೆ. ಕುಮಾರಿ ಶ್ವೇತಾ ಕೆ, ಸುಬ್ರಹ್ಮಣ್ಯ ಬಿ ಬಹುಮಾನ್ ಮತ್ತು ಸುಲೋಚನಾ ಕೆ ಯವರ ಪುತ್ರಿ ಅಶೋಕನಗರ, ಕಾಸರಗೋಡು. ಇವರು GVHSS ಕಾರಡ್ಕ ಇಲ್ಲಿ 95.5% ಉತ್ತೀರ್ಣರಾಗಿ ಇದೀಗ CUET ಕ್ಯಾಲಿಕಟ್ನಲ್ಲಿ ವ್ಯಾಸಂಗ ಮುಂದುವರಿಸುತ್ತಿದ್ದಾರೆ. ಹಾಗೂ ಸ್ನಾತಕೋತ್ತರ ಪದವಿಯಲ್ಲಿ ಕುಮಾರಿ ಅನನ್ಯ ಬಿ ಇವರು 77.15% ಉತ್ತೀರ್ಣರಾಗಿರುತ್ತಾರೆ. ಸಾಂತೋಜಿ ಬಿ ಬಹುಮಾನ್ ಮತ್ತು ವಿಶಾಲಾಕ್ಷಿ ಎಂ ಅವರ ಪುತ್ರಿ ಕಾಟ್ರಮೂಲೆ, ಬೇಕಲ. ಇವರು ಸರ್ಕಾರಿ ಕಾಲೇಜ್ ಮಂಗಳೂರಿನಲ್ಲಿ B.Ed ಪದವಿಯನ್ನು ಮುಂದುವರಿಸುತ್ತಿದ್ದಾರೆ. ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ ಅಂತ ಕೇಳಿಕೊಳ್ತಿದ್ದೇನೆ. ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಶ್ರೀ ಪದ್ಮೋಜಿರಾವ್ ಜಾಧವ್ ಮೆಟಿಗೆಕಲ್ಲು, ನಿವೃತ್ತ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು, ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಆರ್ಯಯಾನೆ ಮರಾಠ ಸಮಾಜ ಸಂಘ ಯು ಮೋಹನ್ ರಾವ್ ಭೋಂಸ್ಲೆ ಅವರೇ, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಮರಾಠ ಸಮುದಾಯದ ಅಭಿವೃದ್ಧಿ ಕರ್ನಾಟಕ ಸರ್ಕಾರದ GH ಮರಿಯೋಜಿರಾವ್ ಅವರೇ, ಡಾಕ್ಟರ್ ರಚನಾ ಕೊರಕೋಡ್ ಅವರೇ, ಶ್ರೀಮತಿ ಪ್ರೇಮಲತಾ ವೈ ರಾವ್ ಅವರೇ, ಕಿರಣ್ ಚಂದ್ರ ಬೇಕಲ್ ಅವರೇ, KB ಕೀರ್ತನ್ ಕುಮಾರ್ ಲಾಡ್ ಅವರೇ, ಸಂಜೀವರಾವ್ ಸಿಂಧ್ಯಾ ಅವರೇ, ಶ್ರೀಮತಿ ಮೋಹಿನಿ ರಾವ್ ಅವರೇ, ಶ್ರೀ ಗಿರಿಧರ್ ರಾವ್ ವಾಗ್ವಾನ್, ಶ್ರೀ ನಾಗರಾಜ್ ಸಿಂಧ್ಯಾ, ಶ್ರೀ ವಾಮನ್ ರಾವ್ ವಾಗ್ವಾನ್ ಉಳ್ಳಂಗೋಡ್ ಇವರೇ, ಸಮಾಜ ಬಾಂಧವರೇ, ಪುಟಾಣಿ ಮಕ್ಕಳೇ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ ಇದರ ಕಾರ್ಯಕರ್ತರಿಗೆ ಪ್ರಥಮವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ನಾನಿನ್ನು ಹೆಚ್ಚೇನು ಹೇಳಿ ಹೋಗೋದಿಲ್ಲ.
ಈ ಎಲ್ಲ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ದೇವರು ಅನುಗ್ರಹಿಸಿ. ನಮಸ್ಕಾರ. ಜಾಧವ್ ಮಿಟ್ಟಿಗೆಕಲ್ಲು ಇವರಿಗೆ ಧನ್ಯವಾದಗಳು. ಮುಂದೆ ಸಾಧಕರ ಸನ್ಮಾನ ಕಾರ್ಯಕ್ರಮ. ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗೈದ ಶ್ರೀ ಮೋಹನ್ ಕುಂಟಾರು ಇವರ ಸಾಧನೆಯನ್ನು ಗುರುತಿಸಿ ಅತಿಥಿಗಳು ಹಾಗೂ ಸಮಾಜ ಬಾಂಧವರ ಸಮ್ಮುಖದಲ್ಲಿ ಗೌರವಾಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಡಾಕ್ಟರ್ ಎ ಮೋಹನ್ ಕುಂಟಾರು ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಕಾರ್ಯಕ್ರಮ ನಿರ್ವಹಣೆಗಾಗಿ ಶ್ರೀ ಪ್ರದೀಪ್ ಚಂದ್ರ ಜಾಧವ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಆರ್ಯಯಾನೆ ಮರಾಠ ಸಮಾಜದ ಕಾರ್ಯಕ್ರಮಗಳಲ್ಲಿ ಬಹುಮುಖ್ಯವಾಗಿರುವಂಥದ್ದು ನಮ್ಮ ಸಮಾಜದ ಸಾಧಕರನ್ನು ಗುರುತಿಸಿ ಗೌರವಿಸುವಂಥದ್ದು. ಈ ನಿಟ್ಟಿನಲ್ಲಿ ಪ್ರಥಮವಾಗಿ ಶ್ರೀಯುತ ಡಾಕ್ಟರ್ ಎ ಮೋಹನ್ ಕುಂಟಾರ್ ಇವರಿಗೆ ಗೌರವಾಭಿನಂದನಾ ಕಾರ್ಯಕ್ರಮದ ಒಂದು ಸನ್ಮಾನ ಪತ್ರವನ್ನು ಈಗ ವಾಚಿಸ್ತಾ ಇದ್ದೇನೆ. ಆರ್ಯಯಾನೆ ಮರಾಠ ಸಮಾಜ ಸಂಘ ರಿಜಿಸ್ಟರ್ಡ್ ಮಂಗಳೂರು ಕಾಸರಗೋಡು. ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತುಂಗ ಶಿಖರಕ್ಕೇರಿದ ಡಾಕ್ಟರ್ ಎ ಮೋಹನ ಕುಂಟಾರ ಇವರಿಗೆ ಗೌರವಾಭಿನಂದನೆಗಳು. ಕಾಸರಗೋಡು ತಾಲೂಕು ಕುಂಟಾರಿನ ದಿವಂಗತ ಶ್ರೀ ಚಂದ್ರಶೇಖರ ಹಾಗೂ ಶ್ರೀಮತಿ ರಾಜೀವಿ ದಂಪತಿಗಳಿಗೆ ಸುಪುತ್ರನಾಗಿ 25/7/1963 ಜನಿಸಿದ ತಾವು ಭಾಷಾಂತರ ಅಧ್ಯಯನ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ಅಪಾರವಾದುದು. ಕನ್ನಡ ಸಾಹಿತ್ಯದ ಜೊತೆಗೆ ತೆಲುಗು, ತಮಿಳು ಸಾಹಿತ್ಯಗಳ ಆಳ ಅಗಲಗಳನ್ನು ವೀಕ್ಷಿಸಿ ಅಭ್ಯಾಸ ಮಾಡಿರುವ ನಿಮ್ಮ ಶ್ರದ್ಧೆ ಅಪೂರ್ವವಾದುದು. ವಿಶ್ವದ ಏಕೈಕ ಕನ್ನಡ ವಿಶ್ವವಿದ್ಯಾಲಯವಾದ ಹಂಪಿ ವಿಶ್ವವಿದ್ಯಾಲಯದ ಅನೇಕ ಜವಾಬ್ದಾರಿಗಳನ್ನು ತನ್ನ ಹೆಗಲ ಮೇಲೆ ಹೊತ್ತು ನಡೆಸಿದ ಸಾಮಾಜಿಕ ಮುಂದಾಳು ತಾವಾಗಿದ್ದೀರಿ. ಈ ಮೂಲಕ ನಮ್ಮ ನಾಡಿನ ಹೆಸರನ್ನು ವಿಶ್ವದೆಲ್ಲೆಡೆಗೆ ಪಸರಿಸುವಂತೆ ಮಾಡಿದ ತಮ್ಮ ಕೀರ್ತಿ ಶ್ಲಾಘನೀಯವಾದುದು. ಸಾಹಿತ್ಯ ಕ್ಷೇತ್ರಕ್ಕೆ ಅನೇಕ ಕೃತಿಗಳನ್ನು ಅರ್ಪಿಸಿ ಸಾಲು ಸಾಲು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡ ಬಹುಮುಖ ಪ್ರತಿಭೆಯೂ ಆಗಿದ್ದೀರಿ. ಪ್ರಸ್ತುತ ವಿಶ್ರಾಂತ ಜೀವನವನ್ನು ನಡೆಸುತ್ತಿರುವ ತಮ್ಮ ಕರಗಳಿಂದ ಒಡಮೂಡಿದ ಅನುವಾದ ಒಲವು ನಿಲುವು ಕೃತಿಗೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ 2024ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2025, ಶಿವರಾಮ ಕಾರಂತ ಪುರಸ್ಕಾರ 2025, ಅದೇ ರೀತಿ ಚೆಮ್ಮೀನು ಕೃತಿಗೆ DBTA ಅನುವಾದ ಪ್ರಶಸ್ತಿ 2025 ಲಭಿಸಿರುವುದು ನಮಗೆಲ್ಲರಿಗೂ ಸಂತಸದ ವಿಚಾರವೇ ಹೌದು. ತಮ್ಮ ಈ ಸಾಹಿತ್ಯ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಕರಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳು ಹೊರಹೊಮ್ಮಲಿ ಎಂಬ ಸದಾಶಯದ ಪ್ರಾರ್ಥನೆಯೊಂದಿಗೆ ಆರ್ಯಯಾನೆ ಮರಾಠ ಸಮಾಜ ಸಂಘದ ವತಿಯಿಂದ ಗಣ್ಯರ ಉಪಸ್ಥಿತಿಯಲ್ಲಿ ಗೌರವಾಭಿನಂದನೆಗಳನ್ನು ಸಮರ್ಪಿಸುತ್ತಿದ್ದೇವೆ. ದಿನಾಂಕ 26/10/2025 ಇತಿ ಗೌರವಾಧ್ಯಕ್ಷರು, ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಆರ್ಯಯಾನೆ ಮರಾಠ ಸಮಾಜ ಸಂಘ ರಿಜಿಸ್ಟರ್ಡ್ ಮಂಗಳೂರು ಕಾಸರಗೋಡು. ಮರಾಠ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮರಿಯೋಜಿಯವರು ಈ ಒಂದು ಸಾಧಕರ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ತಾವೆಲ್ಲರೂ ಜೋರಾದ ಕೈಚಪ್ಪಾಳೆಯಿಂದ ಸಾಧಕರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಾಧನೆ ನಮ್ಮ ಸಮಾಜದ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿರುವಂಥದ್ದು ಹಾಗೂ ಹೆಮ್ಮೆಯ. ಈ ನಿಟ್ಟಿನಲ್ಲಿ ಎಲ್ಲರ ಸಮ್ಮುಖದಲ್ಲಿ ತಮ್ಮನ್ನು ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು ಅತಿಥಿವರ್ಯರಿಗೂ ಕೂಡ, ಹಾಗೂ ಧನ್ಯವಾದಗಳು ಶ್ರೀ ಪ್ರದೀಪ್ ಚಂದ್ರ ಜಾಧವ್ ಇವರಿಗೂ ಕೂಡ. ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀ ಮೋಹನ್ ಕುಂಟಾರ್ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಪ್ರೀತಿಯ ಸನ್ಮಾನ, ಪ್ರೀತಿ ಇದ್ದಲ್ಲಿ ಮಾತ್ರ ಇದು ಸಾಧ್ಯ. ಅದಕ್ಕೆ ನನ್ನ ಸಾಧನೆ ಕಾರಣ ಆಗಿರಬಹುದು. ಸಾಧನೆ ಮಾಡುವುದಕ್ಕೆ ನಿಷ್ಠೆ, ಶ್ರದ್ಧೆ ಇದ್ದರೆ ಸಾಕು ಎನ್ನುವುದನ್ನು ನಾನು ನಂಬಿದವ. ಉದ್ದೇಶವನ್ನೇ ಗುರಿಯಾಗಿಟ್ಟುಕೊಂಡು ಹೋಗುವಾಗ ಕಲ್ಲು ಮುಳ್ಳುಗಳಿರಲಿ, ಯಾವುದೇ ಕಷ್ಟ ಕೊಟಲೆಗಳಿರಲಿ,
ಅವಮಾನಗಳಿರಲಿ, ಮಾನಗಳಿರಲಿ, ಅವೆಲ್ಲವನ್ನು ಮೀರಿ ನಿಲ್ಲುವಂತಹ ಧೈರ್ಯ ಬರ್ತದೆ ಎನ್ನುವುದನ್ನು ನಾನು ನನ್ನ ಬದುಕಿನಲ್ಲಿ ಕಂಡುಕೊಂಡಿದ್ದೇನೆ. ತಳಕ್ಕದುಮಿದರೆ ಪುಟಕ್ಕನೆ ಜಿಗಿಯುವ ಬೆಂಡಿನ ಹಾಗೆ. ರಬ್ಬರ್ ಬಾಲನ್ನು ನೀವು ನೆಲಕ್ಕೆ ಎಸೆಯಿರಿ, ಎಷ್ಟು ಬಲಯುತವಾಗಿ ಎಸೀತೀರೋ ಅಷ್ಟೇ ಚಿಮ್ಮುತ್ತದೆ ಅಂತ. ಈ ಸತ್ಯ ನಾನು ಈಗ ಕಂಡುಕೊಂಡಿದ್ದೇನೆ. ನಿವೃತ್ತನಾಗಿ ಇದೇ ಕೊನೆಯ ವರ್ಷ 25ನೇ ವರ್ಷದಲ್ಲಿ ನನಗೆ ಎಷ್ಟು ಸನ್ಮಾನಗಳು, ಪ್ರಶಸ್ತಿಗಳು ಅಂತ ನನಗೆ ಊಹೆ ಮಾಡಲು ಸಾಧ್ಯವಾಗದಷ್ಟು ಅದರ ಮೇಲೆ ನಮ್ಮ ಸಮುದಾಯದ ಬಾಂಧವರೆಲ್ಲ ಸೇರಿ ನೀವು ಮಾಡಿದ ಈ ಸನ್ಮಾನ ನನಗೆ ಅತ್ಯಂತ ಸಂತೋಷವ ಕೊಟ್ಟಿದೆ. ಪ್ರೀತಿಯಿಂದ, ವಿನಯದಿಂದ ಅದನ್ನು ಸ್ವೀಕರಿಸಿದ್ದೇನೆ ಅನ್ನೋದು ನನ್ನ ಮೊದಲ ಮಾತು. ಆರಂಭದಲ್ಲಿ ಮಾತನಾಡಿದ ನಿಗಮದ ಮೊದಲ ಅಧ್ಯಕ್ಷರು ಮೊದಲ ಕಾರ್ಯಕ್ರಮವಾಗಿ ಇಲ್ಲಿಗೆ ಬಂದಿದ್ದಾರಂತೆ. ಅವರ ಧ್ವನಿ ನೀವು ಕೇಳಿದಿರಲ್ಲ, ಇದು ಮರಾಠ ಧ್ವನಿ. ಆ ಧ್ವನಿ ಎಲ್ಲರಲ್ಲೂ ಬರಬೇಕು. ಅವರ ಔದಾರ್ಯದ ಮಾತುಗಳನ್ನು, ಅವರು ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಕೂಡ ಅವರು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ನಮ್ಮ ಕಡೆ ಏನಂದ್ರೆ, ಸರ್ಕಾರದ ಉದ್ಯೋಗ, ಸರ್ಕಾರದ ಶಾಲೆಗಳು, ಸರ್ಕಾರದ ಅನುದಾನಗಳು ಅದರಿಂದ ದೂರ. ಅದು ಇವರಿನ ನೆಲದ ಗುಣ ಅಂತ ಅನ್ಕೊಂಡಿದ್ದೇನೆ ನಾನು. ಕರ್ನಾಟಕದ ಬೇರೆ ಭಾಗಗಳಲ್ಲಿ ಹಾಗಿಲ್ಲ. ಸರ್ಕಾರದ ನಿಗಮ ಇಂಥವೆಲ್ಲ ಅನುಕೂಲಗಳು ಮಾಡಿಕೊಡ್ತದೆ ಅಂದ್ರೆ ಜನ ಕ್ಯೂ ನಿಂತು ತೆಗೆದುಕೊಳ್ತಾರೆ. ಆದರೆ ನಿಗಮದ ಅಧ್ಯಕ್ಷರೇ ಬಂದು ಇಲ್ಲಿ ಇಂತಹ ಒಂದು ಅನುಕೂಲಗಳಿವೆ ಎನ್ನುವುದನ್ನು ವೇದಿಕೆಯಲ್ಲಿ ಹೇಳಿದ ಸಂದರ್ಭದಲ್ಲಿ ನಾವು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ. ಸರ್ಕಾರದ ಹಣ ಪಡೆಯೋದು, ಸರ್ಕಾರದ ಹತ್ರ ಹೋಗೋದು, ಸರ್ಕಾರ ಅಂದ್ರೆ ದೇವರ ಕೆಲಸ ಅಲ್ವಾ? ದೇವರ ಕೆಲಸಕ್ಕೆ ಹೋಗೋದು ಹೇಗೆ ಅಂತ ಗೊತ್ತಿದೆಯಲ್ಲ ನಿಮಗೆಲ್ಲ. ದೇವರೇ ಇಲ್ಲಿ ಬಂದಿದ್ದಾರೆ ಎನ್ನುವಾಗ ನಾವು ದೇವರ ಹತ್ರ ನೇರ ಹೋಗಬೇಕು ಎನ್ನುವುದು ನನ್ನ ಮಾತು. ಹಾಗೆ ನಿಗಮದ ಅಧ್ಯಕ್ಷರೇ ನಮಗಿಲ್ಲಿ ನೇರವಾಗಿ ಸಿಕ್ಕಿದ್ದಾರೆ, ಅವರನ್ನೇ ಮಾತಾಡಿಸ್ಬೇಕು. ಅಷ್ಟು ಸರಳವಾಗಿ ನಮ್ಮ ಮುಂದೆ ಮಾತನಾಡಿದ ಅವರು ನಾವು ಯಾಚಿಸಿದರೆ ಅಥವಾ ನಾವು ಕೇಳಿದರೆ ನಮ್ಮ ಅಪೇಕ್ಷೆಯನ್ನು ಈಡೇರಿಸ್ತಾರೆ ಎನ್ನುವ ಭರವಸೆ ನನಗಿದೆ. ಈ ಊರಿನಲ್ಲಿ ಒಂದು ಯಕ್ಷಗಾನ ಆಳಿದಂತಹ ಪ್ರದೇಶ ಕರಾವಳಿ ಇದು. ಈ ಯಕ್ಷಗಾನವನ್ನು ಅಭಿವೃದ್ಧಿ ಮಾಡಿ ಅಂತ ಯಾವ ಮೇಳಗಳು, ಯಾವ ಕಲಾವಿದರು ಸರ್ಕಾರದ ಹತ್ರ ಹೋಗೋದಿಲ್ಲ. ಜನ ದುಡ್ಡು ಕೊಡ್ತಾರೆ, ನೋಡ್ತಾರೆ, ಅವರೇ ಖರ್ಚು ಹಾಕಿ ಆಟ ಆಡಿಸ್ತಾರೆ, ನೋಡ್ತಾರೆ, ಸಂತೋಷ ಪಡ್ತಾರೆ. ಹಾಗೆ ಇಲ್ಲಿ ಬೆಳೆದಂತಹ ಒಂದು ಸಂಸ್ಕೃತಿಯ ಭಾಗವಾಗಿ ಇಲ್ಲಿನ ಮರಾಠ ಸಮುದಾಯ ಬೆಳೆದಿದೆ. ಆ ಕಾರಣಕ್ಕಾಗಿ ಅಂತಹ ಒಂದು ಸ್ವಾವಲಂಬಿ ಗುಣ, ಸ್ವಾಭಿಮಾನದ ಗುಣ ಅದು ಹೆಚ್ಚಾದ ಕಾರಣಕ್ಕಾಗಿ ಸರ್ಕಾರದ ಕಡೆಗೆ ಗಮನ ಹರಿಸಿಲ್ಲ. ಅದನ್ನು ನಾವು ಇನ್ನಾದರೂ ನಿಗಮ ಆರಂಭ ಆಗಿದೆ, ಬೇರೆ ಬೇರೆ ಸಮುದಾಯಗಳ ನಿಗಮಗಳ ಕಡೆಯಿಂದ ಬರುವ ಅನುದಾನಗಳನ್ನು ಪಡೆದುಕೊಂಡು ಎಷ್ಟೋ ಸಮುದಾಯಗಳು ಅಭಿವೃದ್ಧಿಯ ದಾರಿಯಲ್ಲಿ ಹೋಗಿವೆ. ಅದನ್ನು ಗಮನಿಸಿ ನಾವು ಕೂಡ ನಮ್ಮ ಸಹಾಯದ ಜೊತೆಗೆ ಸರ್ಕಾರದ ಅನುದಾನದ ಮೂಲಕ ಅಭಿವೃದ್ಧಿಯನ್ನು ಕಾಣಬೇಕು ಎನ್ನುವುದು ನನ್ನ ಅಪೇಕ್ಷೆ. ನನಗೆ ಬಹಳ ಮುಖ್ಯವಾದ ಒಂದು ಮಾತು ಡಾಕ್ಟರ್ ರಚನಾ ಕೊರಕೋಡು ಇರಬೇಕು. ಇಲ್ಲಿ ಅತಿಥಿಗಳು ಮಾತಾಡಿದರು. 20 ವರ್ಷ ಹಿಂದೆ ನಾನು ಪ್ರತಿಭಾ ಪುರಸ್ಕಾರ ಇಲ್ಲಿ ಪಡೆದಿದ್ದೆ ಅಂತ ಹೇಳುವ ಒಂದು ಹೆಮ್ಮೆಯ ಮಾತದು. ಎಷ್ಟು ಜನ ನಾನು ಈ ವೇದಿಕೆಯಲ್ಲಿ ಅನೇಕರು ಪ್ರತಿಭಾ ಪುರಸ್ಕಾರ ಪಡೆದರು. ಪುರಸ್ಕರಿಸಿದವರೆಲ್ಲ ಮಧ್ಯವಯಸ್ಕರಿಂದ ಮೀರಿದವರೇ. ಮುಂದೆ ಈ ಸಂಘವನ್ನು ಬೆಳೆಸುವ ಪಿಲ್ಲರ್ಗಳು, ಸ್ತಂಭಗಳು ಯಾರು ಅಂದ್ರೆ ಈ ಪ್ರತಿಭಾ ಪುರಸ್ಕಾರವನ್ನು ಪಡೆದ ಪ್ರತಿಯೊಬ್ಬರು ಅದರ ಜವಾಬ್ದಾರರು. ಇನ್ನು ಮುಂದಿನ 20 ವರ್ಷಗಳ ನಂತರ ವೇದಿಕೆಯಲ್ಲಿ ನಂತರದ ಪುರಸ್ಕಾರ ಕೊಡುವವರು ಯಾರು ಅಂದ್ರೆ ಇದೇ ಪುರಸ್ಕಾರ ಪಡೆದಂತಹ ಮಕ್ಕಳು. ಈ ನೆಲೆಯಲ್ಲಿ ಅವರಿಗೆ ಸಿಕ್ಕಂತಹ ಈ ಪುರಸ್ಕಾರ ಕೇವಲ ವೈಯಕ್ತಿಕ ಅಲ್ಲ, ಒಂದು ಸಮುದಾಯದ ಪ್ರಯತ್ನದ ಫಲ ಅಂತ ಭಾವಿಸಿ ಅವರಿಗೆಲ್ಲ ಶುಭವಾಗಲಿ ಅಂತ ಹಾರೈಸ್ತಾ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ವಿನಯಪೂರ್ವಕವಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸಾಧನೆಗೆ ಕಠಿಣ ಪರಿಶ್ರಮ ಅಗತ್ಯ, ಪ್ರಯತ್ನ ಇದ್ದಲ್ಲಿ ಯಶಸ್ಸು ಅದರ ಜೊತೆಗೆ ಇರುತ್ತದೆ ಎಂದು ಎಲ್ಲರಿಗೆ ತಿಳಿಸಿಕೊಟ್ಟಂತಹ ಶ್ರೀ ಮೋಹನ್ ಕುಂಟಾರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ಸಮಾಜದ ಇನ್ನೋರ್ವ ಸಾಧಕರಾದ ಪೊಲೀಸ್ ಇಲಾಖೆಯಲ್ಲಿ ಶ್ಲಾಘನೀಯ ಸೇವೆ ಸಲ್ಲಿಸಿದ ಶ್ರೀ ಕೆ.ವಿ. ಮೋಹನ್ ಬಹುಮಾನ್ ಮಡ್ಯಾರ್ ಕೋಟೆಕಾರು ಇವರನ್ನ ನಮ್ಮ ಸಮಾಜ ಸಂಘವು ಗೌರವಿಸ್ತಾ ಇದೆ. ಶ್ರೀ ಕೆ.ವಿ. ಮೋಹನ್ ಬಹುಮಾನ್ ಇವರನ್ನ ಪದಾಧಿಕಾರಿಗಳು ವೇದಿಕೆಗೆ ಕರೆತರಬೇಕಾಗಿ ವಿನಂತಿ. ಕಾರ್ಯಕ್ರಮ ನಿರ್ವಹಣೆಗಾಗಿ ಶ್ರೀಮತಿ ಗಾಯತ್ರಿ ಚೌಹಾಣ್ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸನ್ಮಾನವನ್ನು ಸ್ವೀಕರಿಸಲಿರುವ ಇನ್ನೋರ್ವ ವ್ಯಕ್ತಿ ಶ್ರೀ ಕೆ.ವಿ. ಮೋಹನ್ ಬಹುಮಾನ್ ಇವರಿಗೆ ನೀಡುವ ಸನ್ಮಾನ ಪತ್ರವನ್ನು ನಾನಿಲ್ಲಿ ವಾಚಿಸಲಿದ್ದೇನೆ.
ಕಾಸರಗೋಡು ತಾಲೂಕು ಅಶೋಕನಗರದ ದಿವಂಗತ ವಾಸುದೇವರಾವ್ ಬಹುಮಾನ್ ಮತ್ತು ಶ್ರೀಮತಿ ವಸಂತಿ ದಂಪತಿಗಳ ಪುತ್ರನಾಗಿ ದಿನಾಂಕ 1-2-1972 ಜನಿಸಿ ಕಾಸರಗೋಡು ಹಾಗೂ ಮಂಗಳೂರಿನಲ್ಲಿ ಪ್ರಾಥಮಿಕ ಹಾಗೂ ಉನ್ನತ ಶಿಕ್ಷಣವನ್ನು ಪೂರೈಸಿರುವಿರಿ. ಶಾಲಾ ದಿನಗಳಲ್ಲೇ ಉತ್ತಮ ಕ್ರೀಡಾಪಟುವಾಗಿದ್ದ ತಾವು 1993ರಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ನೇಮಕಗೊಂಡಿರುತ್ತೀರಿ. ತಮ್ಮ ಸೇವಾವಧಿಯಲ್ಲಿ ಹಲವು ಪೊಲೀಸ್ ಠಾಣೆಗಳು ಹಾಗೂ ರೌಡಿ ನಿಗ್ರಹ ದಳಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಪ್ರಸ್ತುತ ಮಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ನಲ್ಲಿ ASI ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಿರಿ. ತಮ್ಮ ಇದುವರೆಗಿನ ವೃತ್ತಿ ಜೀವನದಲ್ಲಿ ಅತ್ಯಂತ ಸೂಕ್ಷ್ಮ ಹಾಗೂ ಕ್ಲಿಷ್ಟಕರವಾದ ಕೊಲೆ ಪ್ರಕರಣಗಳನ್ನು ಭೇದಿಸುವಲ್ಲಿ ಹಾಗೂ ಮಾದಕ ವಸ್ತುಗಳ ಅವ್ಯವಹಾರ ಮತ್ತು ದರೋಡೆ ಪ್ರಕರಣಗಳ ಅಪರಾಧಿಗಳನ್ನು ಪತ್ತೆ ಹಚ್ಚುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದರೊಂದಿಗೆ ಅನೇಕ ಗುರುತರ ಜವಾಬ್ದಾರಿಗಳನ್ನು ನಿರ್ವಹಿಸಿ ಇಲಾಖೆಯ ಹಾಗೂ ಸಾರ್ವಜನಿಕರ ಮನ್ನಣೆಗೆ ಪಾತ್ರರಾಗಿದ್ದೀರಿ. ಪ್ರಸ್ತುತ ಮಂಗಳೂರಿನ ಕೋಟೆಕಾರು ಮಡ್ಯಾರು ನಿವಾಸಿಯಾಗಿರುವ ತಮ್ಮ ಈ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು 2023-24ನೇ ಸಾಲಿನ ಸನ್ಮಾನ್ಯ ಮುಖ್ಯಮಂತ್ರಿಯವರ ಬಂಗಾರದ ಪದಕ ನೀಡಿ ಗೌರವಿಸಿದೆ. ಈ ಸಂದರ್ಭದಲ್ಲಿ ನಿಮ್ಮ ಮುಂದಿನ ಸಾಧನೆಯನ್ನು ಶ್ಲಾಘಿಸುತ್ತಾ ಇನ್ನು ಮುಂದಿನ ದಿನಗಳಲ್ಲಿ ತಮ್ಮಿಂದ ಸಮಾಜಮುಖಿ ಕಾರ್ಯಗಳು ಒಡಮೂಡಲಿ ಎಂಬ ಸದಾಶಯದ ಪ್ರಾರ್ಥನೆಯೊಂದಿಗೆ ಆರ್ಯಾನೆ ಮರಾಠ ಸಮಾಜ ಸಂಘದ ವತಿಯಿಂದ ಗಣ್ಯರ ಉಪಸ್ಥಿತಿಯಲ್ಲಿ ಗೌರವಾಭಿನಂದನೆಗಳನ್ನು ಸಮರ್ಪಿಸುತ್ತಿದ್ದೇವೆ. ಇತಿ ಗೌರವಾಧ್ಯಕ್ಷರು, ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಆರ್ಯಯಾನೆ ಮರಾಠ ಸಮಾಜ ಸಂಘ ರಿಜಿಸ್ಟರ್ಡ್ ಮಂಗಳೂರು ಕಾಸರಗೋಡು. ಸ್ಥಳ ಆರ್ಯ ಮರಾಠ ಭವನ. ದಿನಾಂಕ 26/10/2025. ಶ್ರೀ ಮೋಹನ್ ಬಹುಮಾನ್ ನಡ್ಯಾರ್ ಇವರಿಗೆ ಧನ್ಯವಾದಗಳು ಹಾಗೂ ಕಾರ್ಯಕ್ರಮ ನಿರೂಪಿಸಿದಂತಹ ಶ್ರೀ ಗಾಯತ್ರಿ ಸೂರ್ಯನಾರಾಯಣ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಮುಂದೆ LOG ರಾವ್ ಮೆಮೋರಿಯಲ್ ಟ್ರಸ್ಟ್ ಇದರ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮ ನಿರ್ವಹಣೆಗಾಗಿ ಶ್ರೀ ಯತೀಶ್ ಕುಮಾರ್ ಪಾಟೀಲ್ ಟ್ರಸ್ಟ್ನ ಕಾರ್ಯದರ್ಶಿ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವಿದ್ಯಾರ್ಥಿ ವೇತನವನ್ನು ವಿತರಿಸಬೇಕಾಗಿ ಶ್ರೀಮತಿ ಪ್ರೇಮಲತಾ ವೈರಾವ್ LOG ರಾವ್ ಅಡ್ವೊಕೇಟ್ ಮೆಮೋರಿಯಲ್ ಟ್ರಸ್ಟ್ನ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಧ್ಯಕ್ಷರೇ, ವೇದಿಕೆಯ ಮೇಲಿರತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ಸಭಾಸದರೇ, ಕಾಸರಗೋಡು ಜಿಲ್ಲೆ ಹಾಗೂ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿನ ಆರ್ಯ ಯಾನೆ ಮರಾಠ ಸಮುದಾಯದ ಜನಪ್ರಿಯ ನಾಯಕರಾಗಿದ್ದಂತಹ ಶ್ರೀ LOG ರಾವ್ ಅಡ್ವೊಕೇಟ್ ಇವರ ಹೆಸರಿನಲ್ಲಿ ಅವರು ದಿವಂಗತರಾದ ಬಳಿಕ ಅವರ ಧರ್ಮಪತ್ನಿ ಶ್ರೀಮತಿ ಪ್ರೇಮಲತಾ ವೈರಾವ್ ಇವರು ಸ್ಥಾಪಿಸಿದಂತಹ ಒಂದು ಸಂಸ್ಥೆ ಅಡ್ವೊಕೇಟ್ LOG ರಾವ್ ಮೆಮೋರಿಯಲ್ ಟ್ರಸ್ಟ್. ಈ ಸಂಸ್ಥೆಯ ಹೆಸರಿನಲ್ಲಿ ಶ್ರೀಮತಿ ಪ್ರೇಮಲತಾ ವೈರಾವ್ ಅವರು 10 ಲಕ್ಷ ರೂಪಾಯಿಗಳ ನಿರಕು ಠೇವಣಿ ಫಿಕ್ಸೆಡ್ ಡಿಪಾಸಿಟ್ ಇರಿಸಿ ಅದರಲ್ಲಿ ಬರತಕ್ಕಂತಹ ಬಡ್ಡಿಯ ಆದಾಯವನ್ನು ಸಮಾಜದ ಬಡ ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗಕ್ಕಾಗಿ ಮುಡಿಪಾಗಿರಿಸಿ ಅದೇ ರೀತಿಯಲ್ಲಿ ಸಮಾಜದ
ಅರ್ಹ ವ್ಯಕ್ತಿಗಳ ವೈದ್ಯಕೀಯ ನೆರವಿಗಾಗಿ ಈ ಹಣವನ್ನು ಉಪಯೋಗಿಸ್ತಾ ಬಂದಿದ್ದಾರೆ ಶ್ರೀಮತಿ ಪ್ರೇಮಲತಾ ವೈರಾವ್ ಅವರು ತಮ್ಮ ಟ್ರಸ್ಟ್ನ ಮೂಲಕ. ವರ್ಷಂಪ್ರತಿ ಇಂತಹ ಒಂದು ಸಂಘದ ಸಮಾರಂಭದ ಸಂದರ್ಭ ಈ ಹಣವನ್ನು ಅರ್ಹ ವಿದ್ಯಾರ್ಥಿಗಳಿಗೆ ವಿತರಿಸುವಂತಹ ಒಂದು ಕಾರ್ಯಕ್ರಮ, ಆ ತೆರನಾದಂತಹ ಒಂದು ಕಾರ್ಯಕ್ರಮ ಇಂದು ನಡೀತಾ ಇದೆ. ನಮ್ಮ ಸಮುದಾಯದ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು, ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ಕಾನೂನು ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ಅರ್ಹ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು, ಅಂದರೆ ಒಬ್ಬ ವಿದ್ಯಾರ್ಥಿಗೆ 10,000 ಮೊತ್ತ, ಒಬ್ಬ ವಿದ್ಯಾರ್ಥಿಗೆ 10,000 ಮೊತ್ತವನ್ನು ಅವರು ನೀಡ್ತಾ ಇದ್ದಾರೆ. ಇಷ್ಟರ ತನಕ ಅನೇಕ ವಿದ್ಯಾರ್ಥಿಗಳಿಗೆ 8 ಲಕ್ಷಕ್ಕಿಂತಲೂ ಹೆಚ್ಚು ಧನ ಸಹಾಯವನ್ನು ಮಾಡಿದ ಕೀರ್ತಿ ಈ LOG ಅಡ್ವೊಕೇಟ್ ಮೆಮೋರಿಯಲ್ ಟ್ರಸ್ಟ್ಗಿದೆ. ಈಗ ಇಂದು 7 ವಿದ್ಯಾರ್ಥಿಗಳಿಗೆ 70,000 ರೂಪಾಯಿಗಳ ಸಹಾಯವನ್ನು ಈ ವೇದಿಕೆಯಲ್ಲಿ ನೀಡುವುದಕ್ಕೆ ತಾವೆಲ್ಲ ಸಾಕ್ಷಿಗಳಾಗ್ತಾ ಇದ್ದೀರಿ. ಹಾಗಾಗಿ ಇಂದಿನ ಈ ಒಂದು ಕಾರ್ಯಕ್ರಮದ ಸಂದರ್ಭ ಅಂತಹ ವಿದ್ಯಾರ್ಥಿಗಳಿಗೆ ನಾವು ಚೆಕ್ ಮೂಲಕ ಒಬ್ಬೊಬ್ಬ ವಿದ್ಯಾರ್ಥಿಯು ಬಂದು ಈ ಚೆಕ್ಕನ್ನು ಶ್ರೀಮತಿ ಪ್ರೇಮಲತಾ ವೈರಾವ್ ಅವರಿಂದ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದಾನೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಈ ಕೌಂಟರ್ ಬಳಿಗೆ ಬಂದು ನಿಂತು ನಮಗೆ ಸಮಯದ ಅವಕಾಶಕ್ಕೆ ಬೇಕಾದಂಥ ಸಹಕಾರ ಬೇಕು ಎನ್ನುವುದನ್ನು ಕೇಳ್ಕೊಳ್ತಾ ಇದ್ದಾನೆ. ದಯವಿಟ್ಟು ಪ್ರಥಮವಾಗಿ ಅಂಕಿತಾ ಡಾಕ್ಟರ್ ಆಫ್ ಲೇಟ್ ಹರಿಶ್ಚಂದ್ರ ರಾವ್ ಜಗತಾಪ್ ಮತ್ತು ಪುಷ್ಪಲತಾ ವಿದ್ಯಾನಗರ ಮಣಿಪಾಲ್, ಇವರು ಶ್ರೀನಿವಾಸ್ ಯೂನಿವರ್ಸಿಟಿ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಮ್ಯಾಂಗ್ಳೂರ್ ಇಲ್ಲಿ 7ನೇ ಸೆಮಿಸ್ಟರ್ನಲ್ಲಿ BTech ವ್ಯಾಸಂಗ ಮಾಡ್ತಾ ಇದ್ದಾರೆ. ಶ್ರೀಮತಿ ಕುಮಾರಿ ಅಂಕಿತಾ, ಅದ್ವಿತ್ ಸನ್ ಆಫ್ ದಿನೇಶ್ ದರೇಕರ್ ಅಂಡ್ ಗೀತಾ, ಕೊರಕೋಡು ಕಾಸರಗೋಡು, ಇವರು ಸೆಕೆಂಡ್ ಇಯರ್ BE ಏಜ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮಂಗಳೂರು. ಶ್ರೀ ಅದ್ವಿತ್. ನೆಕ್ಸ್ಟ್ ಅಶ್ವಿನಿ ಡಾಟರ್ ಆಫ್ ವಸಂತ M ಜಾಧವ್ ಅಂಡ್ ದೀಪಲತಾ, ಮಹಾಮಾಯಿ ಟೆಂಪಲ್ ರೋಡ್, ನೆಲ್ಲಿಗುಡ್ಡೆ, ಕಿನ್ನಿಗೋಳಿ, ಮಂಗಳೂರು. ಇವರು ಪ್ರಥಮ BTech ನಿಟ್ಟೆ ಯೂನಿವರ್ಸಿಟಿಯಲ್ಲಿ, ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ BTech ಪದವಿಯನ್ನ ಓದ್ತಾ ಇದ್ದಾರೆ. ನೆಕ್ಸ್ಟ್ ಪೃಥ್ವಿ DB, ಡಾಟರ್ ಆಫ್ ದಿನೇಶ್ ಕುಮಾರ್ ಕೆ ಬಹುಮಾ ಅಂಡ್ ಪ್ರೇಮಲತಾ, ಬೆಳ್ಳೂರಡ್ಕ, ಆದೂರು. ಪೃಥ್ವಿ DB ಇವರು ಶ್ರೀ ನಾರಾಯಣ ಗುರುಕುಲಂ ಕಾಲೇಜ್ ಎರ್ನಾಕುಳಂ ಇಲ್ಲಿ 5ನೇ ಸೆಮಿಸ್ಟರ್ನಲ್ಲಿ BTech ವಿದ್ಯಾಭ್ಯಾಸ ಮಾಡ್ತಾ ಇವರ ಮಗಳು ಶ್ರೀಮತಿ ಪೃಥ್ವಿ. ಇದವರ ಮಗಳು ಬಹುಶಃ ಪರೀಕ್ಷೆಯ ನಿಮಿತ್ತ ಇವತ್ತು ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಅವರು ತಿಳಿಸಿದ್ರು. ದೂರದ ಎರ್ನಾಕುಳಂನಿಂದ ಬರ್ಲಿಕ್ಕೆ ಕಷ್ಟ ಸಾಧ್ಯ ಎನ್ನುವ ಕಾರಣದಿಂದ ಅವರ ತಂದೆ ಶ್ರೀ ದಿನೇಶ್ ಅವರು ಪಡೆದುಕೊಳ್ತಾ ಇದ್ದಾರೆ ಈ ಚೆಕ್ ಅನ್ನ. ಆಮೇಲೆ ಶ್ರೀಮತಿ ಕುಮಾರಿ ಕಾವ್ಯಶ್ರೀ, ಡಾಟರ್ ಆಫ್ ಕರುಣಾಕರ ಜಗತಾಪ್ ಅಂಡ್ ಪ್ರೇಮ, ಮಿಂಚಿಪದವು, ಆದೂರು. 7th ಸೆಮಿಸ್ಟರ್ KVG ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಕಾವ್ಯಶ್ರೀ. ನೆಕ್ಸ್ಟ್ ಸುರಕ್ಷಾ ರಾವ್, ಡಾಟರ್ ಆಫ್ ರಾಮಚಂದ್ರ ರಾವ್ ಪವಾರ್ ಅಂಡ್ ವಿಜಯಲಕ್ಷ್ಮಿ, ಎಳತ್ತೂರು, ಮಂಗಳೂರು. ಇವರು ಫಸ್ಟ್ ಇಯರ್ BTech ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮ್ಯಾಂಗ್ಳೂರ್. ಸುರಕ್ಷಾ ರಾವ್. ಕೊನೆಯದಾಗಿ ರಂಜಿತ್ ಲಾಡ್, ಸನ್ ಆಫ್ ವಿನೀತ್ ಕುಮಾರ್ ಲಾಡ್ ಅಂಡ್ ಭವ್ಯ, ಬಾರೇಬೈಲ್, ವಿಜಯ್, ಮ್ಯಾಂಗ್ಳೂರ್. ಇವರು ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಪುತ್ತೂರು. ಇಲ್ಲಿ ಸೆಕೆಂಡ್ ಇಯರ್ BTech 2ನೇ ವರ್ಷದ BTech ಪರೀಕ್ಷೆಯಲ್ಲಿ ರಂಜಿತ್. ಓಕೆ, ನನಗೂ ಒಂದು ಮಾತು ಹೇಳಲಿಕ್ಕಿರುವುದು ಇದನ್ನೇ. ಮೋಹನ್ ಕುಂಟಾರ್ ಹೇಳಿದ್ರು, ಇವತ್ತು ಇಲ್ಲಿ ವಿದ್ಯಾರ್ಥಿಗಳು ಏನು ಮೊತ್ತವನ್ನು ಪಡೆದಿದ್ದಾರೆ ಅದನ್ನ ನೆನಪಿಡುವುದು
ಕೇವಲ ಒಂದು ಇಲ್ಲಿ ಕೊಟ್ಟಿದ್ದಾರೆ ಎನ್ನುವುದಕ್ಕೆ ಮಾತ್ರ ಅಲ್ಲ, ಸಂಘ ಈ ಒಂದು ವೇದಿಕೆಯನ್ನು ಕಲ್ಪಿಸಿದೆ. ಇಂತಹ ವೇದಿಕೆಯಲ್ಲಿ ನಮ್ಮ ಈ ಒಂದು ಟ್ರಸ್ಟ್ LOG ಮೆಮೋರಿಯಲ್ ಟ್ರಸ್ಟ್ ಇದೆ. ಆಮೇಲೆ ಇನ್ನು ಉಷಾ ಜನಾರ್ದನ್ ರಾವ್ ಟ್ರಸ್ಟ್ನವರು ಕೂಡ ಅದನ್ನು ನೀಡಲಿಕ್ಕಿದ್ದಾರೆ, RADನವರು ನೀಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಅಂಬಾಭವನ ಎಜುಕೇಷನ್ ಟ್ರಸ್ಟ್ನಲ್ಲಿ ಕೂಡ ವಿದ್ಯಾಭ್ಯಾಸದ ಸಾಲ ರೂಪದಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಸಂಘದ ವಿದ್ಯಾನಿಧಿಯಿಂದಲೂ ಕೂಡ ವಿದ್ಯಾಭ್ಯಾಸಕ್ಕೋಸ್ಕರ ವಿದ್ಯಾರ್ಥಿ ವೇತನವನ್ನು ನೀಡಲಿಕ್ಕೆ ಇದೆ. ಈ ರೀತಿಯ ಫಲಾನುಭವಿಗಳು ಇದನ್ನು ನೆನಪಿಟ್ಟು ಮುಂದೆ ತಮ್ಮ ಭವಿಷ್ಯದಲ್ಲಿ ಇಂಥದೇ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಒಂದು ಸಹಾಯವನ್ನು ಒದಗಿಸುವಲ್ಲಿ ಒಂದು ಸಂಘಟನೆಯನ್ನು ಸ್ಥಾಪಿಸಿ ಮುಂದೆ ಈ ರೀತಿಯ ಒಂದು ವೇದಿಕೆಯನ್ನು ಉತ್ತಮವಾದ ರೀತಿಯಲ್ಲಿ ಬಳಸಿಕೊಂಡು ಸಮಾಜದ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಅಥವಾ ನಮ್ಮ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಒದಗಿಸುವ ನಿಟ್ಟಿನಲ್ಲಿ ಆಲೋಚಿಸಿ ಮುಂದುವರಿಬೇಕು ಎನ್ನುವಂತಹ ಒಂದು ಕಳಕಳಿಯ ವಿನಂತಿಯನ್ನು ಮಾಡ್ತಾ ವಿರಮಿಸ್ತೇನೆ. ನಮಸ್ಕಾರ. ವಿದ್ಯಾರ್ಥಿ ವೇತನವನ್ನು ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದಿಸುತ್ತಾ ವಿದ್ಯಾರ್ಥಿ ವೇತನವನ್ನು ವಿತರಿಸಿದ ಶ್ರೀಮತಿ ಪ್ರೇಮಲತಾ ವೈರಾವ್ ಹಾಗೂ ಕಾರ್ಯಕ್ರಮ ನಿರ್ವಹಿಸಿದ ಶ್ರೀ ಯತೀಶ್ ಕುಮಾರ್ ಪಾಟೀಲ್ ಇವರಿಗೆ ವಂದನೆಗಳು. ಮುಂದೆ ಶ್ರೀಮತಿ ಪ್ರೇಮಲತಾ ವೈರಾವ್ ಇವರು ನಮ್ಮ ಸಭೆಯನ್ನುದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದಿನ ಸಭಾಧ್ಯಕ್ಷರಾದ ಮೋಹನ್ ರಾವ್ ಅವರೇ ಹಾಗೂ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಸಮುದಾಯ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಇವರ ಅಧ್ಯಕ್ಷರಾದ CH ಮರಿಯೋಜಿರಾವ್ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಸಮಾಜ ಬಾಂಧವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಈಗಾಗಲೇ ಎಲ್ಲರೂ ಹೇಳಿರುವಂತೆ ಎಲ್ಲ ಮಕ್ಕಳು ಉನ್ನತ ವ್ಯಾಸಂಗತ್ತು ಅಥವಾ ಹೆಚ್ಚಿನ ಶಿಕ್ಷಣದಲ್ಲಿ ಹೆಚ್ಚಿನ ಅಂಕ ಪಡೆದು ಪುರಸ್ಕಾರ ಪಡೆದಿರ್ತಾರೆ. ಹಾಗೆ ಇನ್ನು ವಿದ್ಯಾರ್ಥಿ ವೇತನ ಪಡೆಯಲು ಅರ್ಹರಾಗಿರ್ತಾರೆ. ಹಾಗೆ ನಾನು ಮಕ್ಕಳಿಗೆ ಹೇಳುವುದೊಂದೇ, ನೀವು ಇವತ್ತು ಸಂಘದಿಂದ ಏನು ಸೌಲಭ್ಯವನ್ನು ತಗೊಳ್ತೀರೋ ಮುಂದೆ ನೀವು ದೊಡ್ಡವರಾಗಿ ನೀವು ಗಳಿಸುವಂತಾಗುವ ನೀವು ಕೂಡ ಅದೇ ರೀತಿ ನಮ್ಮ ಸಮಾಜದ ಮಕ್ಕಳಿಗೆ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಡ್ತಾ ಇದ್ದೇನೆ. ಹಾಗೆ ಇವತ್ತು ನನ್ನ ಗಂಡನಾದ ಶ್ರೀಯುತ LOG ರಾವ್ ಇವರು ಸಂಘಕ್ಕಾಗಿ ತುಂಬ ಕಷ್ಟಪಟ್ಟವರು, ತುಂಬ ಸಂಘಕ್ಕಾಗಿ ಅಭಿಮಾನ ದುಡಿದವರು. ಆದರೆ ಅವರ ನೆನಪು ಶಾಶ್ವತವಾಗಿ ಉಳಿಬೇಕು ಅಂತೇಳಿ ಅವರ ಹೆಸರಿನಲ್ಲಿ ನಾನೊಂದು ಟ್ರಸ್ಟ್ ಮಾಡಿ ಈ ನಮ್ಮ ಸಮಾಜದ ಮಕ್ಕಳಿಗೆ ಅದರಿಂದ ಸಹಾಯವಾಗಲಿ, ನಮ್ಮ ಸಮಾಜದ ಮಕ್ಕಳು ಉನ್ನತ ಶಿಕ್ಷಣ ಪಡೆದು ನಮ್ಮ ಸಮಾಜಕ್ಕೊಂದು ಒಳ್ಳೆಯ ಹೆಸರು ಬರಲಿ ಅಂತೇಳಿ ನಾನು ಆಶಿಸಿ ಈ ಟ್ರಸ್ಟನ್ನು ಸ್ಥಾಪಿಸ್ತೇನೆ. ಅದೇ ರೀತಿ ಟ್ರಸ್ಟಿನ ಸಹಾಯವನ್ನು ಪಡೆದ ಎಲ್ಲ ಮಕ್ಕಳು ಒಳ್ಳೆಯ ರೀತಿಯಿಂದ ಶಿಕ್ಷಣ ಪಡೆದು ಒಳ್ಳೆಯ ಹುದ್ದೆಯಲ್ಲಿ ಅಲಂಕರಿಸಿ ಅದೇ ರೀತಿ ನಮ್ಮ ಸಮಾಜಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ನೀಡಿ ಅಂತ ಕೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀ ಪ್ರೇಮಲತಾ ವೈರಾವ್ ಇವರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಯಲ್ ಆರ್ಯಾಸ್ ದುಬೈ ಇಲ್ಲಿನ ನಮ್ಮ ಸಮಾಜ ಬಾಂಧವರು ವಿದ್ಯಾರ್ಥಿ ವೇತನವನ್ನ ವಿತರಿಸ್ತಾ ಇದ್ದಾರೆ. ಕಾರ್ಯಕ್ರಮವನ್ನ ನಿರ್ವಹಿಸಬೇಕಾಗಿ ಶ್ರೀ ಕಿರಣ್ ಚಂದ್ರ ಬೇಕಲ್ ರಾಯಲ್ ಆರ್ಯಾಸ್ ಪ್ರತಿನಿಧಿ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಮಾಜ ಸಂಘದ ಅಧ್ಯಕ್ಷರಾದ ಮೋಹನ್ ರವರೇ ಹಾಗೂ ಇಂದಿನ ಮುಖ್ಯ ಅತಿಥಿ ಮರಿಯೋಜಿರಾವ್ ರವರೇ, ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ನಮ್ಮ ಎಲ್ಲ ಸ್ವಜಾತಿ ಬಾಂಧವರೇ, ನಾನು ಕಿರಣ್ ಚಂದ್ರ ಬೇಕಲ್ ರಾಯಲ್ ಆರ್ಯಾಸ್ನ ದುಬೈನ ಪ್ರತಿನಿಧಿಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ನಾವು ರಾಯಲ್ ಆರ್ಯಾಸ್ ದುಬೈ ಶುರು ಮಾಡಿ 10 ವರ್ಷ, ಒಂದು ದಶಕ ಆಯಿತು. 2016ರಲ್ಲಿ ನಾವು ಗಲ್ಫ್ ಕಂಟ್ರೀಸ್ನಲ್ಲಿರುವ ನಮ್ಮ ಸ್ವಜಾತಿ ಬಾಂಧವ್ರನ್ನೆಲ್ಲ ಸೇರಿಸಿ ನಾವು ರಾಯಲ್ ಆರ್ಯಾಸ್ ದುಬೈ ಅಂತ ನಾವು ಶುರು ಮಾಡಿದ್ವು. ನಮ್ಮ ಮುಖ್ಯ ಉದ್ದೇಶ ಒಂದು ಸ್ಕಾಲರ್ಶಿಪ್, ಊರಿನಲ್ಲಿರುವ ಪ್ರತಿಭೆಯುಳ್ಳ ವಿದ್ಯಾರ್ಥಿಗಳು ಹಾಗೂ ಹಣದ ಅಡಚಣೆಯುಳ್ಳ ವಿದ್ಯಾರ್ಥಿಗಳು ಮುಂದೆ ಬರಲು ಅವರಿಗೆ ಸ್ಕಾಲರ್ಶಿಪ್ ಮತ್ತು ಹಣಕಾಸಿನ ಅಡಚಣೆಯುಳ್ಳವರಿಗೆ ವೈದ್ಯಕೀಯ ನೆರವು, ಈ ಎರಡು ನಮ್ಮ ಪ್ರಮುಖ ಉದ್ದೇಶ. ನಾವು ಈ 10 ವರ್ಷದಲ್ಲಿ 5,000 ರೂಪಾಯಿಯಂತೆ ಪ್ರತಿ ವರ್ಷ 15 ವಿದ್ಯಾರ್ಥಿಗಳಿಗೆ
ಹಾಗೂ ಇಲ್ಲಿಯವರೆಗೆ ನಾವು 5,75,000 ರೂಪಾಯಿಯಷ್ಟು ವಿದ್ಯಾರ್ಥಿ ವೇತನವನ್ನು ಈ 10 ವರ್ಷದಲ್ಲಿ ನೆರವು ನೀಡಿದ್ದೇವೆ. ಹಾಗೂ ವೈದ್ಯಕೀಯ ನೆರವು ಎಲ್ಲರಿಗೂ ಯಾವುದಾದ್ರೂ ತೊಂದರೆ ಬಂದಲ್ಲಿ, ಆಕ್ಸಿಡೆಂಟ್ ಆದಲ್ಲಿ ಅವರಿಗೆ ವೈದ್ಯಕೀಯ ನೆರವು ಅಗತ್ಯ ಬಿದ್ದಾಗ ಇದುವರೆಗೆ 2,30,000 ರೂಪಾಯಿಯಷ್ಟು ನಾವು ವೈದ್ಯಕೀಯ ನೆರವನ್ನು ಕೊಟ್ಟಿದ್ದೇವೆ. ಹಾಗೂ ನೀವೆಲ್ಲ ಹಸೀನರಾಗಿರುವ ಈ 600 ಚೇರ್ಗಳನ್ನು ನಮ್ಮ ಸಂಘಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದೇವೆ. ಕೊರೋನಾ ನಂತರ ಸ್ವಲ್ಪ ನಮ್ಮ ಚಟುವಟಿಕೆ, ಗಲ್ಫ್ನಲ್ಲಿರುವ ಚಟುವಟಿಕೆಗಳು ಕಡಿಮೆ ಆಗಿದೆ. ಆದರೂ ಸಹ ನಾವು ಸ್ಕಾಲರ್ಶಿಪ್ ಮತ್ತು ವೈದ್ಯಕೀಯ ನೆರವನ್ನು ಇಲ್ಲಿಯವರೆಗೆ ಕೊಡ್ತಾ ಇದ್ದೇವೆ. ಇನ್ನು ಮುಂದೆ ಸಹ ಕೊಡಲಿಕ್ಕೆ ನಮ್ಮ ಪ್ರಯತ್ನ ಪಡ್ತೇವೆ. ಈಗ 2025ನೇ ಸಾಲಿನ ಅರ್ಹ ವಿದ್ಯಾರ್ಥಿಗಳ ಪಟ್ಟಿಯನ್ನು ಓದುತ್ತೇನೆ. ಇಲ್ಲಿರುವ ವಿದ್ಯಾರ್ಥಿಗಳು ದಯವಿಟ್ಟು, ಸಮಯದ ಅಭಾವವಿರುವ ಕಾರಣ ದಯವಿಟ್ಟು ಕೂಡಲೇ ಬಂದು ತಮ್ಮ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಬೇಕಾಗಿ ಕೇಳ್ಕೊಳ್ತೇನೆ. ಯಜ್ಞೇಶ್, ಸನ್ ಆಫ್ ಗಂಗಾಧರ ವಿನೀತಾ, ಮತ್ತು ಗೀಪಿಕಾ, ಡಾಟರ್ ಆಫ್ ದೇವಜಿ ರಾವ್ ಮತ್ತು ಬೇಬಿ, ರಕ್ಷಾ ಎಂ, ಡಾಟರ್ ಆಫ್ ಪುರುಷೋತ್ತಮ MD ಮತ್ತು ಉಷಾ ಕುಮಾರಿ, ಹರ್ಷಿತಾ, ಡಾಟರ್ ಆಫ್ ಜಗದೀಶ್ ಕುಮಾರ್ ದಯಾವತಿ. ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಂದು ವಿದ್ಯಾರ್ಥಿ ವೇತನವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಗೀಪಿಕಾ, ರಕ್ಷಾ ಎಂ, ಹರ್ಷಿತಾ, ಹೆಚ್ವಿತಾ, ಡಾಟರ್ ಆಫ್ ಕೃಷ್ಣೋಜಿ ಮತ್ತು ಭಾರತಿ ಡಿ, ಅಭಿನಂದನ್ ಜಿ, ಸನ್ ಆಫ್ ವಿನಯ್ ಕುಮಾರ್ ವಾಗ್ಮಾನ್ ಮತ್ತು ಸುಜಾತಾ ಕುಮಾರಿ, ಮಿಥುನ್ ಎಂ, ಸನ್ ಆಫ್ ಉದಯ್ ಕುಮಾರ್ ಮತ್ತು ಶ್ರೀಲತಾ, ಅನುಷಾ BM, ಡಾಟರ್ ಆಫ್ ಸಂತೋಜಿ ಬಹುಮಾನ್ ಮತ್ತು ವಿಶಾಲಾಕ್ಷಿ M, ವಿಸ್ಮಯ MK, ಡಾಟರ್ ಆಫ್ ಮಹೇಶ್ ಬಹುಮಾನ್ ಮತ್ತು ಕುಮುದ, ಲಾವಣ್ಯ, ಡಾಟರ್ ಆಫ್ ಈಶ್ವರ್ ಕುಮಾರ್ ಮತ್ತು ತುಳಸಿ, ವಿಕಾಸ್ B, ಸನ್ ಆಫ್ ಪುತೋಜಿ B ಮತ್ತು ಸುಮಾವತಿ, ದೀಕ್ಷಾ AJ, ಡಾಟರ್ ಆಫ್ ಅಶ್ವಥ್ ಕುಮಾರ್ ಮತ್ತು ಆಶಾ, ಲಿಖಿತಾ M, ಡಾಟರ್ ಆಫ್ ಭಾಸ್ಕರ M ಮತ್ತು ಪೂರ್ಣಿಮಾ, ಯಶಸ್ A, ಸನ್ ಆಫ್ ಹರಿಶ್ಚಂದ್ರ ಲಾಡ್ ಮತ್ತು ಸುಮಾನಾ A. ಕೊನೆಯದಾಗಿ ಸಮೀಕ್ಷಾ ಜಿ, ಡಾಟರ್ ಆಫ್ ತುಕೋಜಿರಾವ್ ಬಹುಮಾನ್ ಮತ್ತು ರೂಪಾ ಕೆ. ವರ್ಷ ಸಂಘದ ಕೋರಿಕೆಯ ಮೇರೆಗೆ ನಾವು ಇನ್ನೂ ಒಂದು 10 ಎಕ್ಸ್ಟ್ರಾ 7 ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ. ಅವರ ಹೆಸರನ್ನು ಮಾತ್ರ ಓದ್ತೇನೆ. ಅವರು ದಯವಿಟ್ಟು ಕೌಂಟರ್ನಲ್ಲಿ ಬಂದು ತಮ್ಮ ಸ್ಕಾಲರ್ಶಿಪ್ಪನ್ನು ಕಲೆಕ್ಟ್ ಮಾಡಿಕೊಳ್ಬೇಕು. ಜ್ಞಾನೇಶ್, ಯಶ್ಮಿತಾ, ಜೀವನ್ ಪವಾರ್, ಪ್ರಾಪ್ತಿ, ಅನುಷಾ, ಶ್ರವ್ಯ ಮತ್ತು ನಿಶಿತಾ, ಇವರು ಈ 7 ಜನ ದಯವಿಟ್ಟು ಕೌಂಟರ್ನಲ್ಲಿ ತಮ್ಮ ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ಸ್ಕಾಲರ್ಶಿಪ್ಪನ್ನು ಇಲ್ಲಿ ವಿತರಿಸಲು ಅವಕಾಶ ಮಾಡಿಕೊಟ್ಟ ಸಂಘದ ಅಧ್ಯಕ್ಷ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ರಾಯಲ್ ಆರ್ಯಸ್ ಪರವಾಗಿ ಧನ್ಯವಾದಗಳು. ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಕಾರ್ಯಕ್ರಮ ನಿರ್ವಹಿಸಿದ ಕಿರಣ್ ಚಂದ್ರ ಬೇಕಲ್ ಹಾಗೂ ಜತಿನ್ ಜಾಧವ್ ಇವರಿಗೆ ಧನ್ಯವಾದಗಳು. ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ನಿಲುವಾಗಿ ನೀಡುವ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಸಹಾಯಧನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಶ್ರೀ ಶೈಲೇಶ್ ಬಹುಮಾನ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹರಿಯಾಣ ಮರಾಠ ಸಮಾಜ ಸಂಘ ಪ್ರತಿ ಪುರಸ್ಕಾರ ವಿದ್ಯಾರ್ಥಿ ವೇತನ, ವಿಶೇಷ ಚೇತನ ವಿದ್ಯಾರ್ಥಿ ಸಹಾಯಧನ, ಅದರಲ್ಲಿ ಕರ್ನಾಟಕ ಹಾಗೂ ಕೇರಳ ವಿಭಾಗದಿಂದ ಒಟ್ಟಾಗಿ 13 ಮಕ್ಕಳಿದ್ದಾರೆ. ನಾನು ಮೊದಲನೇದಾಗಿ ಕರ್ನಾಟಕ 5 ಮಕ್ಕಳು, ಅವರ ಹೆಸರನ್ನು ಕರೀತೇನೆ. ಆದಷ್ಟು ಬೇಗ ಬಂದು ಅವರ ವಿಕಲಚೇತನವನ್ನು ತಗೊಳ್ಬೇಕಾಗಿ ಕೇಳ್ತೇನೆ. ಮೊದಲನೇದಾಗಿ ಮೌನಿತಾ, ಪೂರ್ವ ವಲಯ ಮೌನಿತಾ, ಸಂಘದ ಅಧ್ಯಕ್ಷರಾದ ಮೋಹನ್ ರಾವ್ ಭೋಸ್ಲೆ ಅವರು ಇದನ್ನು ನೆರವೇರಿಸಬೇಕಾಗಿದೆ. ಶ್ರವಣ್ ಪಿ, ಪೂರ್ವ ವಲಯ ಶ್ರವಣ್ ಪಿ. ಮೂರನೇದಾಗಿ ವಿಶಾಖ್ ಎ, ಪಶ್ಚಿಮ ವಲಯ ವಿಶಾಖ್ ಎ. ವಿಶಾಖ್ ಎ ಇಲ್ಲ ಇದ್ದಲ್ಲಿ ಅವರ ಮನೆಯವರು ಯಾರಾದಿದ್ರಿ. ರಾಕೇಶ್, ಪಶ್ಚಿಮ ವಲಯ. ಜ್ಯೋತಿ, ಪಶ್ಚಿಮ ವಲಯ. ಇವಾಗ ಕೇರಳ ವಿಭಾಗ. ಕೌಶಿಕ್ ಎಸ್, ಅಡೂರು ವಲಯ. ಇಲ್ಲದಿದ್ದಲ್ಲಿ ಅವರ ಮನೆಯವರು ಯಾರಾದರೂ ಇದ್ದಲ್ಲಿ ಬಂದು ಕಲೆಕ್ಟ್ ಮಾಡಬೇಕು ಕೇಳ್ಕೊಳ್ತೇವೆ. ವಿನ್ಯಾಸ್, ಅಡೂರು ವಲಯ. ಜಯಂತಿ, ಅಡೂರು ವಲಯ. ಪ್ರಜ್ಞಾ, ಮಲ್ಲ ವಲಯ.
ಜಯಂತಿ, ಪ್ರಜ್ಞಾ ಮಲ್ಲವಲಯ, ಲೋಹಿತ್ ಎ ಮಲ್ಲವಲಯ, ಆತ್ಮಿಕಾ ಎಲ್ ಡಿ ಕುಂಡಂಗೋಳಿ ವಲಯ, ಚೈತನ್ಯ ಬಿ ಕುಂಡಂಗೋಳಿ ವಲಯ, ಸುಮಿತಾ ಕುಮಾರಿ ಬಿ ಆರ್ ಕುಂಡಂಗೋಳಿ ವಲಯ. ಧನ್ಯವಾದಗಳು. ವಿಶೇಷಚೇತನ ವಿದ್ಯಾರ್ಥಿಗಳ ಸಹಾಯಧನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಶ್ರೀ ಮೋಹನ್ ರಾವ್ ಭೋಸ್ಲೆ ಇವರಿಗೆ ಧನ್ಯವಾದಗಳು ಹಾಗೂ ನಿರೂಪಿಸಿದಂತಹ ಶ್ರೀ ಶೈಲೇಶ್ ಬಹುಮಾನ್ ಇವರಿಗೂ ಕೂಡ ಧನ್ಯವಾದಗಳು. ಮುಂದೆ ಉಷಾ ಜನಾರ್ದನ್ ಮೆಮೋರಿಯಲ್ ಟ್ರಸ್ಟ್ ಇದರ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮ ನಿರ್ವಹಣೆಗಾಗಿ ಶ್ರೀಧರ್ ಬಹುಮಾನ್ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ ಹಾಗೂ ಸ್ವಜಾತಿ ಬಂಧುಗಳೇ, ಉಷಾ ಜನಾರ್ದನ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ 2024 ಜುಲೈಯಲ್ಲಿ ಪ್ರಾರಂಭವಾದಂಥ ಈ ಟ್ರಸ್ಟ್ ಜನಾರ್ದನ್ ರವರು ನಮ್ಮ ಸಮಾಜದಲ್ಲಿ ಸುಮಾರು 60 ವರ್ಷದ ಹಿಂದೆ ಅಮೇರಿಕಕ್ಕೆ ಹೋಗಿ ನೆಲೆಸಿದವರು. ಅಲ್ಲೇ ಉದ್ಯೋಗವನ್ನು ಕಟ್ಟಿಕೊಂಡು ಅಲ್ಲೇ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿ ಅಮೇರಿಕ ವಾಸಿಯಾಗಿಯೇ ಇದ್ದಾರೆ. ಅವರ ಶ್ರೀಮತಿಯವರು 2 ವರ್ಷದ ಹಿಂದೆ ತೀರಿಕೊಂಡ ಸಮಯದಲ್ಲಿ ಅವರ ಹೆಸರಲ್ಲಿ ಒಂದು 30 ಲಕ್ಷ ರೂಪಾಯಿ ಮೂಲ ನಿಧಿಯಾಗಿ ಬ್ಯಾಂಕಿನಲ್ಲಿ ಇಟ್ಟು ಅದರಿಂದ ಬಂದಂತಹ ಬಡ್ಡಿಯನ್ನು ನಮ್ಮ ಸಮಾಜದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಜೊತೆಯಲ್ಲಿ ನಮ್ಮ ಸಮಾಜದಲ್ಲಿ ಬಡವರಿದ್ದಲ್ಲಿ ಅವರಿಗೆ ವೈದ್ಯಕೀಯ ಸಹಾಯಕ್ಕಾಗಿ ಈ ಬರುವ ಸುಮಾರು 2.5 ಲಕ್ಷ ರೂಪಾಯಿ ಬಡ್ಡಿ ರೂಪದಲ್ಲಿ ಬರುತ್ತದೆ, ಅದನ್ನು ವಿನಿಯೋಗಿಸಬೇಕಂತೂ ಈ ಟ್ರಸ್ಟಿನ ಉದ್ದೇಶ. ಈ ನಿಟ್ಟಿನಲ್ಲಿ ಈಗ 1 ವರ್ಷ ಕಳೆದಿದೆ. ಈಗ ವೈದ್ಯಕೀಯಕ್ಕಾಗಿ ಸುಮಾರು 10 ಜನರಿಗೆ, ನಮ್ಮ ಸಮಾಜದ ಬಂಧುಗಳಿಗೆ 10,000 ರೂಪಾಯಿಯಲ್ಲಿ ಸುಮಾರು 1 ಲಕ್ಷ ರೂಪಾಯಿಯಷ್ಟು ನಾವು ವೈದ್ಯಕೀಯ ನೆರವು ನೀಡಿದ್ದೇವೆ. ವಿದ್ಯಾಭ್ಯಾಸಕ್ಕಾಗಿ ಇದುವರೆಗೂ ನಾವು ಖರ್ಚು ಮಾಡಿಲ್ಲ. ಈ ವರ್ಷ ನಮ್ಮ ಸಂಘವು ಇಲ್ಲಿ ಈ ವಿದ್ಯಾರ್ಥಿ ವೇತನ ನೀಡುವುದಕ್ಕೆ ಅವಕಾಶ ಕೊಟ್ಟ ಕಾರಣ ಈ ದಿನ ಸಂಘದ ಏನು ನಿಬಂಧನೆ ಇದೆ ಅದರ ರೀತಿಯಲ್ಲಿ 75%ಕ್ಕಿಂತ ಮೇಲೆ ಸಿಕ್ಕಿದ ಪದವಿ ಅಂದರೆ ಎಂಜಿನಿಯರಿಂಗ್ ಪದವಿ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇತರೆ ಪದವಿಯಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ಸ್ನಾತಕೋತ್ತರ ಪದವಿ, MCA, MBA, MSc ಈ ಥರ ಮುಂದುವರಿಕೆ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ನಾವು ನಮ್ಮ ಈ ಟ್ರಸ್ಟಿಂದ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದ್ದೇವೆ. ಈ ದಿನ 11 ಮಕ್ಕಳಿಗೆ ನಾವು ಸಂಘದ ನಿಬಂಧನೆಯಂತೆ ತಲಾ 5,000 ಹಾಗೆ ವಿದ್ಯಾರ್ಥಿ ವೇತನ ನೀಡುತ್ತಿದ್ದೇವೆ. ವಿದ್ಯಾರ್ಥಿಗಳು ಎಲ್ಲರೂ ಬಂದಿದ್ದಾರೆ. ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ನಾನು ಹೆಸರು ಕರೆದ ಹಾಗೆ ಬಂದು ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀ ಕೀರ್ತನ್ ರಾವ್ ಲಾವ್ ಇವರ ಕೈಯಿಂದ ಅದನ್ನು ಸ್ವೀಕರಿಸಬೇಕು ಅಂತ ತಮ್ಮನ್ನು ಕೋರ್ತಿದ್ದೀನಿ. ಮೊದಲನೇದಾಗಿ ಕುಮಾರಿ ಇಂಚರ, ಪುಷ್ಪರಾಜ್ ಕೆ ವಾಗ್ಮಾನ್, ತನುಜಾ ಕುಮಾರಿ, ಗೌರಿ ಗಣೇಶ ನಿಲಯ ಕುಂಟಾರು. ಇವರು BE ಸೆಕೆಂಡ್ ಇಯರ್ ಓದ್ತಾ ಇದ್ದಾರೆ. 76.75% ಅಂಕ ಪಡೆದು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದಾರೆ. ಕುಮಾರಿ ದೀಪ್ತಿ, ಭಾಸ್ಕರ್ ರಾವ್ ಹಾಗೂ ವಿಶಾಲಾಕ್ಷಿ ಅವರ ಪುತ್ರಿ, ಎಲತ್ತೂರು, ಮಂಗಳೂರು. ಇವರು MBAಯಲ್ಲಿ 87% ಗಳಿಸಿದ್ದಾರೆ. ಜೊತೆಯಲ್ಲಿ ಇವರ ಆರ್ಥಿಕ ಪರಿಸ್ಥಿತಿಯನ್ನು ಪರಿಗಣಿಸಿ ಅವರು ನಮ್ಮಲ್ಲಿ ಟ್ರಸ್ಟಿಗೆ ಒಂದು ನಿವೇದನೆ ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ನಮ್ಮ ಟ್ರಸ್ಟಿಗಳೆಲ್ಲರೂ ಸೇರಿ 10,000 ರೂಪಾಯಿ ಹಾಗೂ 5,000 ಸ್ಕಾಲರ್ಶಿಪ್ ಅವರಿಗೆ ನೀಡ್ತಾ ಇದ್ದೀವಿ. ಕುಮಾರಿ ಚಂದನಾ ಪಿ, ಚಂದ್ರೋಜಿ ಪಿ ಸಿರಿಯಾರ್, ಹರಿಣಾಕ್ಷಿ ಪಡುಮನೆ ಆದೂರು, ಫಸ್ಟ್ MBAಯಲ್ಲಿ 80% ಅಂಕ ಪಡೆದಿದ್ದಾರೆ. ಇವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿ ವೇತನ ನೀಡ್ತಾ ಇದ್ದೀವಿ. ಕುಮಾರಿ ಯಶ್ಮಿತಾ ಎ, ಡಾಕ್ಟರ್ ಆಫ್ ಕೇಶವರಾವ್ ಅಂಡ್ ಹೇಮಲತಾ, ಕಾಪಿಕಾಡ್ ಬಂಟ್ವಾಲ್, BE ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ನಲ್ಲಿ 4th ಇಯರ್ ಸ್ಟೂಡೆಂಟ್, 84% ಅಂಕ ಪಡೆದಿದ್ದಾರೆ. ಕುಮಾರಿ ತೇಜಸ್ವಿ CK, ಡಾಕ್ಟರ್ ಆಫ್ ಕೇಶವ C, ಜಯಂತಿ S,
ಬಿ 7th ಸೆಮಿಸ್ಟರ್ 86% ಅಂಕ ಪಡೆದಿದ್ದಾರೆ. ಕುಮಾರಿ ಹರ್ಷಿತಾ ಕೆ, ಭಾಸ್ಕರ್ ಎಂ ಶಶಿಕಲಾ ಇವರ ಪುತ್ರಿ, ಕುಳಿಯಡ್ಕ ಕುಂಡಂಗೋಳಿ, B.Ed 6th ಸೆಮಿಸ್ಟರ್ ಮಾಡ್ತಾ ಇದ್ದಾರೆ, 81% ಅಂಕ ಪಡೆದಿದ್ದಾರೆ. ಹರ್ಷಿತಾ ಎಸ್, ರವೀಂದ್ರ ಎಸ್ ಮತ್ತು ರೇಣುಕಾ CH ಜಗತಾಪ್ ಇವರ ಪುತ್ರಿ, ಸಂಜಯ್ ಕಡವು ಅಡೂರು, ಸೆಕೆಂಡ್ ಇಯರ್ B.Ed ನಲ್ಲಿ ವಿವೇಕಾನಂದ ಮಹಾವಿದ್ಯಾಲಯ ಪುತ್ತೂರಲ್ಲಿ ಮಾಡ್ತಾ ಇದ್ದಾರೆ, 80% ಅಂಕ ಪಡೆದಿದ್ದಾರೆ. ಕುಮಾರಿ ಭೂಮಿಕಾ, ಡಾಕ್ಟರ್ ಆಫ್ ಉದಯಚಂದ್ರ ಮಾನ್ ರತ್ನಾವತಿ, ಕುಂಟಾರು, ಸೆಕೆಂಡ್ ಇಯರ್ DEIDಯಲ್ಲಿ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಷನ್ ಆಫ್ ಎಜುಕೇಷನ್ ಅಂಡ್ ಟ್ರೈನಿಂಗ್ ಕಾಸರಗೋಡು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ, 90% ಅಂಕ ಪಡೆದಿದ್ದಾರೆ. ಕುಮಾರಿ ಭವ್ಯ ಎಂ, ಡಾಕ್ಟರ್ ಆಫ್ ವೀರೋಜಿ ರಾವ್ ಜಗತಾಪ್ ಅಂಡ್ ಅನಿತಾ, ಮಾಟೆ ಹೌಸ್ ಅಡೂರು, ಫಸ್ಟ್ B.Ed ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ, 83% ಅಂಕ ಪಡೆದಿರ್ತಾರೆ. ಕುಮಾರಿ ಕೃಪಾ ಎಂ, ರವೀಂದ್ರ ಜಾಧವ್ ಜಯಂತಿ, ಫಸ್ಟ್ ಇಯರ್ MBA ಮ್ಯಾಂಗ್ಳೂರು ಯೂನಿವರ್ಸಿಟಿ, 79% ಅಂಕ ಪಡೆದಿದ್ದಾರೆ. ಕುಮಾರಿ ದೀಕ್ಷಾ ಜೆ, ಭಾಸ್ಕರ ಜಗತಾಪ್ ಮತ್ತು ಪದ್ಮಿನಿಯು JD ಮೂಲೆ ಹೌಸ್ ಉರುಡೂರು ಪೋಸ್ಟ್, ಫಸ್ಟ್ ಇಯರ್ MSc ಮಂಗಳೂರು ಯೂನಿವರ್ಸಿಟಿಯಲ್ಲಿ ಮಾಡ್ತಾ ಇದ್ದಾರೆ, 86% ಪಡೆದಿರ್ತಾರೆ. ಈ ವಿದ್ಯಾರ್ಥಿ ವೇತನವನ್ನು ನಾವು ಮೊದಲ ವರ್ಷ ಕೊಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಒಂದು ಕೇಳಿಕೆಗೆ ಹೋಗೊಟ್ಟು ನಮ್ಮ ಆರ್ಯಾನ ಮರಾಠ ಸಮಾಜ ಸಂಘ ನಮಗೆ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಇದಲ್ಲದೆ ಸಂಘದ ಒಂದು ಬೇಡಿಕೆಗೆ ಸಂಘ ಆರಿಸಿದಂತಹ 20 ಮಕ್ಕಳು ವಿದ್ಯಾರ್ಥಿಗಳಿಗೆ ನಾವು ಪಾಸ್ಕೇಟ್ ಕೊಡ್ತೀವಿ. ಇಲ್ಲಿ ಹೆಸರು ಓದಿ ಹೇಳುವುದಿಲ್ಲ, 20 ಓದಿ ಸಮಯ ತಗೊಳ್ತದೆ. ದಯವಿಟ್ಟು ಅಲ್ಲಿ ಕೌಂಟರ್ ಇದೆ, ಬಂದು ಆ ಮಕ್ಕಳು ನಿಮಗೆಲ್ಲ ಗೊತ್ತಿರುತ್ತೆ, ಎಲ್ಲರಿಗೆ ಹೇಳಿರ್ತಾರೆ, ಆ ಕೌಂಟರ್ನಲ್ಲಿ ಬಂದು ನಿಮ್ಮ ಸ್ಕಾಲರ್ಶಿಪ್ಪನ್ನು ಪಡೆಯಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದ. ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಕಾರ್ಯಕ್ರಮ ನಿರ್ವಹಿಸಿದ ಶ್ರೀಧರ್ ರಾವ್ ಬಹುಮಾನ್ ಹಾಗೂ ವಿತರಿಸಿದ ಶ್ರೀ KB ಕೀರ್ತನ್ ಕುಮಾರ್ ಲಾಡ್ ಇವರಿಗೆ ವಂದಿಸುತ್ತಾ ಇವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಸಂಘ ಸಂಸ್ಥೆಗಳು ನಿಮ್ಮ ಬೆನ್ನೆತ್ತಿ ನಿಂತಿದೆ ಅಂತ ಅರ್ಥ. ನೀವು ಸೌಲಭ್ಯಗಳಿಲ್ಲದೆ ಯಾವುದೇ ಕಾರಣಕ್ಕೂ ನಿಮ್ಮ ಶಿಕ್ಷಣ ವಂಚಿತರಾಗಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತೇನು ನಿಮ್ಮ ಸಂಘದಿಂದ ಈ ಸಮಾಜದಿಂದ ಸಂಘ ಅಂದರೆ ಈ ಸಮಾಜದಿಂದ ನಮ್ಮ ರಾಡ್ ಆಗಿರ್ಬೋದು, ಉಷಾಜನ ಟ್ರಸ್ಟ್ ಆಗಿರ್ಬೋದು, ಅಂಬಾಭವನ್ ಎಜುಕೇಷನ್ ಟ್ರಸ್ಟ್ ಆಗಿರ್ಬೋದು, ಸಮಾಜ ಆರ್ಯಾನ ಮರಾಠ ಸಮಾಜ ಆಗಿರ್ಬೋದು, ಇಲ್ಲೆಲ್ಲ ಕಡೆಯಿಂದ ಏನು ನೀವು ಒಂದು ರೆಕಗ್ನೇಷನ್ ತಗೊಂಡಿದ್ದೀರಿ ಇವತ್ತು, ಅದರ ನೆನಪು ಸದಾ ನಿಮ್ಗೆ ಇರಲಿ. ಯಾಕೆಂತಂದರೆ 4 ಋಣ ನಾವು ತೀರಿಸಲಿಕ್ಕಾಗೋದಿಲ್ಲ ಅಂತೆ. ಒಂದು ಪಿತೃ ಋಣ, ಗುರು ಋಣ, ಸಮಾಜದ ಋಣ ಹಾಗೂ ಗುರುಗಳ ಋಣ ಅಂತ. ಹಾಗೆ ಆ 4 ಋಣಗಳು ನಮ್ಮ ಜೊತೆಗೆ ಇರ್ತದೆ ಯಾವತ್ತು ಅಂತ. ಅಂಥ ಋಣವನ್ನು ತೀರಿಸಲಾಗದಂಥ ಋಣವನ್ನು ನಾವು ಹೊತ್ತುಕೊಂಡು ಬದುಕ್ತಾ ಇದ್ದೇವೆ. ಅದನ್ನು ಋಣವನ್ನು ಒಂದು ಸ್ವಲ್ಪ ಮಟ್ಟಿಗೆ ನಾವು ಹೇಗೆ ತೀರಿಸುವಂತಂದರೆ, ನಾವು ನಮ್ಮ ಕೊಡುವಂಥ ಸಮಯ ಬಂದಾಗ, ನಮ್ಮ ಕಲಿತು ನಾವು ನಮ್ಮ ಕಾಲ ಮೇಲೆ ನಿಂತಾಗ ಸಮಾಜಕ್ಕೆ ಅದು ಮತ್ತೆ ಹಿಂದಿರುಗಿಸುವಂಥ ಕೆಲಸ ಆಗಲಿ ಅಂತ ಹೇಳ್ತಾ, ಇವತ್ತು ಏನು ಪುರಸ್ಕಾರ ಪಡೆದಿದ್ದಾರೆ, ಇವತ್ತು ಬಹುಶಃ ಮೋಹನ್ರ ದಿನ. ಡಾಕ್ಟರ್ ಮೋಹನ್ ಕುಂಟಾರ್, ಮೋಹನ್ ರಾವ್ ಮತ್ತು ನಮ್ಮ ಅಧ್ಯಕ್ಷರು ಕೂಡ ಮೋಹನ್ ಭೋಸ್ಲೆ, ಸರ್ವ ಮೋಹನಮಯವಾಗಿದೆ ಇಲ್ಲಿ ಇವತ್ತು. ಸೊ ಎಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ, ಉಷಾ ಜನಾರ್ದನ ಮೆಮೋರಿಯಲ್ ಟ್ರಸ್ಟ್ನ ಉಪಾಧ್ಯಕ್ಷನಾಗಿ ಇವತ್ತು ನಮ್ಮ ಟ್ರಸ್ಟ್ನ ಬಗ್ಗೆ, ನಮ್ಮ ಕಾರ್ಯಚಟುವಟಿಕೆಯ ಬಗ್ಗೆ ಒಂದು ಪ್ಯಾಂಪ್ಲೆಟನ್ನು ತಯಾರು ಮಾಡಿ ಇವತ್ತು ನಮ್ಮ ಕಾರ್ಯದರ್ಶಿಯವರಾದಂಥ ಶ್ರೀಧರ್ ಬಹುಮಾನ್ ಅವರು ಭಾಳ ಶ್ರಮಪಟ್ಟು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಮಾಜ ಉಷಾ ಜನಾರ್ದನ ಮೆಮೋರಿಯಲ್ ಟ್ರಸ್ಟ್ ಪರವಾಗಿ ಸಮಾಜಕ್ಕೆ ನಾವು ಒಂದು ಸಂದೇಶ ನೀಡ್ತಿರೋದೇನು ಅಂತಂದರೆ, ನಾವು ನಮ್ಮಂತಹ ಜನಗಳು ಇನ್ನು ಮುಂದೆ ಹೆಚ್ಚೆಚ್ಚು ಟ್ರಸ್ಟ್ಗಳು ಬರಲಿ, ಹೆಚ್ಚೆಚ್ಚು ನಮ್ಮ ಸಮುದಾಯಕ್ಕೆ ಅದರ ಉಪಕಾರ ಆಗಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಉದ್ದೇಶಿಸಿ ಮಾತನಾಡಿದಂತಹ ಶ್ರೀ ಕೀರ್ತನ್ ಕುಮಾರ್ ಲಾಡ್ ಇವರಿಗೆ ಧನ್ಯವಾದಗಳು. ಆರ್ಯಾನ ಮರಾಠ ಸಮಾಜ ಸಂಘದ ವತಿಯಿಂದ ನೀಡುವ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಶ್ರೀಮತಿ ವಾಣಿ ಜೀವನ್ಜಿ ಮೋರೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ವಿದ್ಯಾರ್ಥಿ ವೇತನವನ್ನು ವಿತರಿಸಬೇಕಾಗಿ ಶ್ರೀಮತಿ ಮೋಹಿನಿ ಜಯರಾಮ್, ಮಾಲಕರು ಜಯ ಜುವೆಲ್ಲರ್ಸ್ ಮಂಗಳೂರು ಇವರಲ್ಲಿ ವಿನಂತಿಸಿ. ಸಮಾಜ ಬಾಂಧವರಲ್ಲಿ ಒಂದು ವಿನಂತಿ ಏನಂದರೆ, ನಮ್ಮ ಇವತ್ತಿನ ಈ ಮುಖ್ಯ ಅತಿಥಿಗಳಾಗಿದ್ದಂತಹ ಶ್ರೀ
ಮರಿಯೋಜಿರಾವ್ ಅವರು ಕಾರ್ಯನಿಮಿತ್ತ ಸೊರಬದಲ್ಲಿ ಒಂದು ಮೀಟಿಂಗ್ ವ್ಯವಸ್ಥೆ ಇದೆ ಅಂತೆ. ಅದಕ್ಕೆ ಅವರು ಇಲ್ಲಿಂದ ನಿರ್ಗಮಿಸಲಿದ್ದಾರೆ. ಅದರ ಪರವಾಗಿ ನಾವು ಈ ಸಮಯದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಅವರು ಇವತ್ತು ನಿರ್ಗಮಿಸಿದ್ದಾರೆ. ಇನ್ನು ಮುಂದೆ ಕೂಡ ಅವರು ನಮಗೆ ಅವರಿಂದ ಸಿಗುವಂಥ ಸೌಲಭ್ಯಗಳು ನಮಗೆ ಸಿಗ್ತಾ ಇರಬೇಕು. ಅಭಿವೃದ್ಧಿ ನಿಗಮದಲ್ಲಿ ಸುಮಾರು 182 ಕೋಟಿ ಹಣವನ್ನು ಕೂಡ ಇಟ್ಟಿದ್ದಾರೆ. ಅದರಿಂದ ನಾವು ನಮ್ಮ ಸಮಾಜದವರು ಲಾಭ ಪಡ್ಕೊಳ್ಬೇಕಂತ ಅವರು ನಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ. ಅದೇ ರೀತಿ ನಾವು ಇನ್ನು ಮುಂದೆ ಅವರನ್ನು ಕೂಡ ಈ ವೇದಿಕೆಯಲ್ಲಿ ಮಾತಾಡಲು ಹಾಗೂ ಅವರಿಂದ ಏನಾದರೂ ನಮಗೆ ಸಿಗುವ ಸೌಲಭ್ಯವನ್ನು ಪಡ್ಕೊಳ್ಳುವಲ್ಲಿ ತಾವೆಲ್ಲರೂ ಸಹಕರಿಸಬೇಕಾಗಿ ವಿನಂತಿಸ್ತಾ ಅವರಿಗೆ ನಾನು ಆರ್ಯಾನೆ ಮರಾಠ ಸಮಾಜ ಸಂಘದ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಎಜೆಂಡಾ ಪ್ರಕಾರ ಇನ್ನು ಮೂವರು ಮುಖ್ಯ ಅತಿಥಿಗಳು ಬರಲು ಸ್ವಲ್ಪ ಏನೋ ಕಾರಣಾಂತರದಿಂದ ಅವರಿಗೆ ಬೇರೆ ಒಂದು ಕಾರ್ಯಕ್ರಮದಲ್ಲಿ ನಿಯೋಜಿತಗೊಂಡಿದ್ದರಿಂದ ಅವರಿಗೆ ಬರಲು ಅನಾನುಕೂಲವಾಗಿದೆ ಎಂದು ತಿಳಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕಿಶೋರ್ ಕುಮಾರ್ ಬಟ್ಟಿಯಾಡಿ ಅವರು ಕೂಡ 2-3 ಕೂಡ ಕರೆಯನ್ನು ಮಾಡಿ ತಿಳಿಸಿದ್ದಾರೆ. ನಾನು ಸಾಧ್ಯ ಆದರೆ ಬರ್ತೇನೆ ಅಂತೇಳಿ. ಕೊನೆಗೆ ಕೂಡ ಅವರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕೊಟ್ಟಾರದಲ್ಲಿ ಯಾವುದೊಂದು ಕಾರ್ಯಕ್ರಮದಲ್ಲಿ ಅವರ ಮುಖ್ಯವಾಗಿ ಇರಬೇಕಾಗಿದ್ದರಿಂದ ಅವರು ಬರಲಿಕ್ಕೆ ಆಗಲಿಲ್ಲ. ಆಮೇಲೆ ಅವರ ಅಭಿವೃದ್ಧಿ ನಿಗಮದಿಂದ ನಮ್ಮ ಸಂಘಕ್ಕೆ 5 ಲಕ್ಷ ದೇಣಿಗೆಯನ್ನು ಘೋಷಿಸಿದ್ದಾರೆ, ಫಂಡನ್ನು ಘೋಷಿಸಿದ್ದಾರೆ. ಅವರಿಗೆ ಎಲ್ಲರೂ ಚಪ್ಪಳೆಯೊಂದಿಗೆ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. 5 ಲಕ್ಷವನ್ನು ಸಂಘಕ್ಕೆ ದೇಣಿಗೆಯಾಗಿ ಕೊಡ್ತಾ ಇದ್ದಾರೆ ಅವರ ಅಭಿವೃದ್ಧಿ ನಿಗಮದ ನಿಧಿಯಿಂದ. ಎಲ್ಲರಿಗೂ ನಮಸ್ಕಾರ. ಆರ್ಯಾನೆ ಮರಾಠ ಸಮಾಜ ಸಂಘ ರಿಜಿಸ್ಟರ್ ಮಂಗಳೂರು ಕಾಸರಗೋಡು ಇದರ ವಿದ್ಯಾರ್ಥಿ ವೇತನ ವಿತರಣೆಗೆ ಆಗಮಿಸಿ ಎಲ್ಲರಿಗೂ ವಂದಿಸುತ್ತಾ, ಹಲವಾರು ವರ್ಷಗಳಿಂದ ಆರ್ಯಾನೆ ಮರಾಠ ಸಮಾಜ ಸಂಘವು ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಬಂದಿರುತ್ತದೆ. ಅದೇ ರೀತಿ ಈ ವರ್ಷವೂ ಕೂಡ ಕರ್ನಾಟಕ ಹಾಗೂ ಕಾಸರಗೋಡಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದ್ದೇವೆ. ಆದಷ್ಟು ಬೇಗ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಲು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಕುಂಡಂಗೋಳಿ ವಿಭಾಗದಿಂದ ಶಿಶಿರ್ ಬಿ ಸನ್ ಆಫ್ ಗಂಗಾಧರ್ ವಾಗ್ಮಾನ್ ಬಡ್ಕಿಗದ್ದೆ, ಪೂರ್ವಿತ್ ರಾಜ್ ಸನ್ ಆಫ್ ರಾಜ್ ಮೋಹನ್ ಟಿ ತುಂಬಡ್ಕ, ವರ್ಷಿಣಿ ಡಾಟರ್ ಆಫ್ ರಾಘವೇಂದ್ರ ವಾಗ್ಮಾನ್ ಗುಡ್ಡೆಮನೆ. ಈ ವಿದ್ಯಾರ್ಥಿ ವೇತನವನ್ನು ವಿತರಿಸಬೇಕಾಗಿ ಶ್ರೀಮತಿ ಮೋಹಿನಿ ಜಯರಾಮ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಆದಷ್ಟು ಬೇಗ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕುಂಟಾರು ವಿಭಾಗದಿಂದ ರಜತ್ ಸನ್ ಆಫ್ ಹರೀಶ್ ಮಾಲೆಂಕೋಟೆ, ದೀಕ್ಷಾ ಡಾಟರ್ ಆಫ್ ವಿಜಯ್ ಕುಮಾರ್ ಹಾಗೂ ಶ್ರೇಯಸ್ ಸನ್ ಆಫ್ ಸದಾನಂದ ಎ ಕುಂಟಾರ್. ಅಡೂರು ವಲಯದಿಂದ ಅಭಿನವ್ ಕೆ ಸನ್ ಆಫ್ ರಾಜೇಶ್ ಕಯ್ಯಣಿ, ಮನವಿ ಡಾಟರ್ ಆಫ್ ಚಂದ್ರಶೇಖರ್ ಓಡಾರಿ ಮೂಲೆ. ವಿದ್ಯಾರ್ಥಿಗಳು ಆದಷ್ಟು ಬೇಗ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಾಂಕೇತಿಕವಾಗಿ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂತಹ ಶ್ರೀ ವಾಣಿ ಜೀವನ್ಮೋರೆ ಅವರಿಗೆ ಧನ್ಯವಾದಗಳು. ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿರುವಂತಹ ಶ್ರೀ ಮೋಹಿನಿ ಜಯರಾಮ್ ಇವರಿಗೂ ಕೂಡ ಅಭಿನಂದನೆಗಳು. ಮುಂದೆ ಅಂಬಾ ಭವಾನಿ ಎಜುಕೇಷನ್ ಟ್ರಸ್ಟ್ ಬಗ್ಗೆ ಮಾಹಿತಿ ಕಾರ್ಯದರ್ಶಿ ನಾಗರಾಜ್ ಸಿಂಧ್ಯಾ ಇವರಿಂದ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಸಂಘದ ಅಧ್ಯಕ್ಷರಾದ ಮೋಹನ್ ರಾವ್ ಅವರೇ, ಮುಖ್ಯ ಅತಿಥಿ ಮರಿಯೋಜಿ ಅವರೇ ಹಾಗೂ ನನ್ನ ಸಮಾಜ ಬಾಂಧವರೇ, ಅಂಬಾ ಭವಾನಿ ಎಜುಕೇಷನ್ ಟ್ರಸ್ಟ್ ಇದು ಸಂಘದಿಂದ ಪ್ರವರ್ತವಾಗಿದ್ದ 2004ರಲ್ಲಿ ದಿವಂಗತ ಯಲ್ಲೋಜಿ ರಾವ್ ಪವಾರ್ ಅವರ ನೇತೃತ್ವದಲ್ಲಿ ಒಟ್ಟುಗೂಡಿದ 8 ಜನ ಟ್ರಸ್ಟಿಗಳಿಂದ ಇದು ಆಗಿದೆ. ಅಂಬಾಭವಾನಿ ಎಜುಕೇಷನ್ ಟ್ರಸ್ಟಿನ ಮುಖ್ಯ ಉದ್ದೇಶ ಸಮಾಜದ ಸರ್ವತೋಮುಖ ಅಭಿವೃದ್ಧಿ, ಹಾಗೆ ಮುಖ್ಯವಾಗಿ ಶೈಕ್ಷಣಿಕ ಕ್ಷೇತ್ರ ಹಾಗೂ ಕ್ರೀಡಾ ಕ್ಷೇತ್ರದ ಕೆಲಸದಲ್ಲಿ ಹಾಗೂ ಇತರ ಸಮಾಜದ ಅಭಿವೃದ್ಧಿಯ ಉದ್ದೇಶವನ್ನು ಇಟ್ಟುಕೊಂಡು ಈ ಟ್ರಸ್ಟ್ ಆರಂಭವಾಯಿತು. ಈಗ ಅದರಲ್ಲಿ 28 ಜನ ಟ್ರಸ್ಟೀಸ್ ಇದ್ದಾರೆ. ಈ ಟ್ರಸ್ಟಿನ ಆರ್ಥಿಕ ಸ್ಥಿತಿಗತಿಗಳ ಅನುಸಾರವಾಗಿ
ಈಗ ನಾವು ಶೈಕ್ಷಣಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅವರು ತಮ್ಮ ಉನ್ನತ ವಿದ್ಯಾಭ್ಯಾಸದ ಉದ್ದೇಶದಿಂದ ಹಣಕಾಸಿನ ಕೊರತೆಯಿಂದ ವಿದ್ಯಾಭ್ಯಾಸ ನಿಲ್ಲಿಸಬಾರದು. ಅವರ ವಿದ್ಯಾಭ್ಯಾಸವನ್ನು ಪೂರೈಸಲು ಅವರಿಗೆ ಧನ ಸಹಾಯ ಅಂದರೆ ಸಾಲದ ರೂಪದಲ್ಲಿ ನಾವು ಅವರಿಗೆ ಸಾಲವನ್ನು, ಬಡ್ಡಿ ರಹಿತ ಸಾಲವನ್ನು ವಿತರಿಸ್ತಾ ಇದ್ದೇವೆ. ಸಂಘದ ಯಾರಿಗೆಲ್ಲ ಕೊಡ್ತಾ ಇದ್ದೇವೆ ಅಂದರೆ ಸಂಘದಲ್ಲ, ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಪಡೆಯಲು ಈ ಸಾಲದ ರೂಪದಲ್ಲಿ ನಾವು ಸಹಾಯ ಮಾಡ್ತಾ ಇದ್ದೇವೆ. ಈಗ ಟ್ರಸ್ಟಿನ ಆರ್ಥಿಕ ಸ್ಥಿತಿಯನ್ನು ನೋಡಿಕೊಂಡು ಆದಷ್ಟು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸಹಾಯ ನೀಡುವಲ್ಲಿ ಕೆಲವು ನಮ್ಮ ನಿಯಮಗಳನ್ನು ಹಾಕಿಕೊಂಡು ನಾವು ಸಾಲವನ್ನು ನೀಡ್ತಾ ಇದ್ದೇವೆ. ಈ ಸಲ ಉನ್ನತ ವಿದ್ಯಾಭ್ಯಾಸ ಅಂದರೆ ಪ್ರೊಫೆಷನಲ್ ಕೋರ್ಸ್ಗಳು ಅಂದರೆ ಇಂಜಿನಿಯರಿಂಗ್, ಮೆಡಿಕಲ್, LLB ಮತ್ತು ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ನಾವು ಈ ಸಾಲವನ್ನು ನೀಡ್ತಾ ಇದ್ದೇವೆ. ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂದರೆ ಅವರು ಸರ್ಕಾರ ನಡೆಸುವ ಅಥವಾ ಕಾಲೇಜುಗಳು ನಡೆಸುವ CET ಅಂದರೆ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದವರಿಗೆ ಮಾತ್ರ ನಾವು ಇದನ್ನು ಸಾಲವನ್ನು ನೀಡ್ತಾ ಇದ್ದೇವೆ. ಅದೇ ಥರ ಅರ್ಹತಾ ಶಿಕ್ಷಣದಲ್ಲಿ ಅರ್ಹತಾ ಪರೀಕ್ಷೆಯಲ್ಲಿ ಅವರು 60% ಜಾಸ್ತಿ ಅಂಕಗಳನ್ನು ಪಡೆದಿರಬೇಕು. ಒಬ್ಬರಿಗೆ 1 ಲಕ್ಷದವರೆಗೆ ಮಾತ್ರ ನಾವು ಸಾಲವನ್ನು ನೀಡ್ತಾ ಇದ್ದೇವೆ. ಈಗಿನ ಹಣಕಾಸಿನ ಸ್ಥಿತಿಯನ್ನು ನೋಡಿ ನಾವು ಜಾಸ್ತಿ ಜನಕ್ಕೆ ನಾವು ಇನ್ನೂ ಕೂಡ ಸಹಾಯ ಮಾಡಲು ಕಷ್ಟವಾಗ್ತಿದೆ. ಆದರೆ ಈಗಿನ ಸಾಲ ತಗೊಂಡವರು ಅಗತ್ಯವಾಗಿ ಅವರು ರೀಪೇಮೆಂಟ್ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಟರ್ನ್ ಓವರ್ ಅಂತ ಹೇಳ್ತೇವೆ, ಇದರಲ್ಲಿ ನಾವು ಸಾಲವನ್ನು ನೀಡ್ತಾ ಇದ್ದೇವೆ. ಹಾಗೂ ಕೆಲವೇ ಸದಸ್ಯರ ಧನ ಸಹಾಯದಿಂದ ಈ ಟ್ರಸ್ಟ್ ನಡೀತಾ ಇದೆ. ಈ ಟ್ರಸ್ಟ್ ನಡೆಯಲು ನಾವು ಎಲ್ಲರ ಸಹಕಾರ ಕೊಡ್ತಾ ಇದ್ದೇವೆ. ಅಂದರೆ ಈಗ ತಾನೇ ಎಲ್ಲರೂ ಹೇಳಿದರು, ಬೆನಿಫಿಷಿಯರೀಸ್ ಅಂದರೆ ಈ ಸಂಘದಿಂದ ಯಾರೆಲ್ಲ ಫಲಾನುಭವಿಗಳಾಗಿದ್ದಾರೆ ಅವರೆಲ್ಲ ನಮ್ಮ ಈ ಟ್ರಸ್ಟಿನ ಅಂದರೆ ಮುಂದಿನ ಕೆಲವು ವಿದ್ಯಾರ್ಥಿಗಳಿಗೆ ಅವರ ಈ ಶಿಕ್ಷಣ ಪೂರೈಸಲು ಸಹಾಯ ಆಗಲಿ ಅಂತ ಅವರು ಕೂಡ ನಮ್ಮಲ್ಲಿ ಸಹಕಾರ ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಇದುವರೆಗೆ ನಾವು ಸಾಧಾರಣ ಒಟ್ಟು 23 ಲಕ್ಷದವರೆಗೆ ಸಾಲವನ್ನು ನೀಡಿರುತ್ತೇವೆ. ಅದರಲ್ಲಿ ಎಲ್ಲ ರಿಪೇಮೆಂಟ್ ಬಂದಿದೆ. ಈಗ ಸಾಧಾರಣ 11 ಲಕ್ಷದವರೆಗೆ ನಾವು ಸಾಲ ಔಟ್ಸ್ಟ್ಯಾಂಡಿಂಗ್ ಇದೆ. ಮತ್ತು ನಾವು ಇತ್ತೀಚೆಗೆ ನಮ್ಮ ಟ್ರಸ್ಟಿನ ಮೀಟಿಂಗಲ್ಲಿ ನಾವು 2 ವಿದ್ಯಾರ್ಥಿಗಳಿಗೆ ಸಾಲವನ್ನು ಮಂಜೂರು ಮಾಡಿದ್ದೇವೆ. ಆ 2 ವಿದ್ಯಾರ್ಥಿಗಳು ಈ ಸಾಲ ಮಂಜೂರಿ ಪತ್ರವನ್ನು ಇಲ್ಲಿಂದ ಪಡ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಒಂದು ಭುವನ, ಈಕೆಗೆ ನಾವು B.Ed ವಿದ್ಯಾಭ್ಯಾಸಕ್ಕಾಗಿ 29,000 ರೂಪಾಯಿಗಳ ಸಾಲವನ್ನು ಈಗಾಗಲೇ ನೀಡಿರುತ್ತೇವೆ. ಇದನ್ನು ಮ್ಯಾನೇಜಿಂಗ್ ಟ್ರಸ್ಟಿ ಅವರಾದ ಮೋಹನ್ ರಾವ್ ಭೋನ್ಸ್ಲೆ ಅವರು ಆ ವಿದ್ಯಾರ್ಥಿಗೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಾನು ಇಲ್ಲಿಂದ ಮತ್ತೆ ಸೊರಬ ಹೋಗೋದ್ರಿಂದ ಸ್ವಲ್ಪ ತಮ್ಮ ಕಾರ್ಯಕ್ರಮದಲ್ಲಿ ನನಗೆ ಸಂಪೂರ್ಣವಾಗಿ ಭಾಗಿಯಾಗಲಿಕ್ಕೆ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ತಾವು ಕರೆದಾಗ ಬಂದು ನಮ್ಮ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ನಾನು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ತಮ್ಮ ತಿಳಿಸ್ತಾ ದಯವಿಟ್ಟು ತಮ್ಮೆಲ್ಲರ ಅಪ್ಪಣೆ ಪಡೆದು ನಾನು ಹೊರಡ್ತಾ ಇದ್ದೀನಿ. ದಯವಿಟ್ಟು ನನಗೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಉದ್ಘಾಟಿಸಿದ ಶ್ರೀ GH ಮರಿಯೋಜಿ ರಾವ್ ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿಗೆ ವಂದಿಸುತ್ತಾ ಸಮಾಜ ಬಾಂಧವರಲ್ಲಿ ವಿನಂತಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಸಭಾ ಕಾರ್ಯಕ್ರಮ ಕೊನೆಗೊಳ್ಳಲಿದೆ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆಸರು ಕೊಟ್ಟವರು ಆದಷ್ಟು ಬೇಗ ತಯಾರಾಗಿರಬೇಕು. ಸ್ಯಾಂಕ್ಷನ್ ಮಾಡಿದ್ದು ಇನ್ನೊಂದು ವಿದ್ಯಾರ್ಥಿನಿ ದೀಕ್ಷಾ ಜೆ, ಅವಳು ಕೂಡ ವೇದಿಕೆಗೆ ಬಂದು ಸಂಘದ ಮ್ಯಾನೇಜಿಂಗ್ ಟ್ರಸ್ಟಿ ಅವರಾದ ಶ್ರೀ ಮೋಹನ್ ರಾವ್ ಭೋನ್ಸ್ಲೆ ಅವರಿಂದ ಈ ಸ್ಯಾಂಕ್ಷನ್ ಲೆಟರ್ ಅನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಕಾರ್ಕಳ ಇದರ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ರಾವ್ ಕವಡೆ ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತನಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆರ್ಯ ಯಾನೆ ಮರಾಠ ಸಂಘದ ವತಿಯಿಂದ ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಅಂಗವಿಕಲ ವೇತನ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳು ಸಮಾಜದ ಮಕ್ಕಳು ಮುಂದೆ ಬರಬೇಕೆಂದು ಕೊಟ್ಟಿದ್ದಾರೆ. ಪಡ್ಕೊಂಡವರಿಗೂ ಮತ್ತು ಕೊಟ್ಟವರಿಗೂ
ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಆರ್ಯ ಸಮುದಾಯ ಸಂಘದ ಕಾರ್ಯದರ್ಶಿ ಶ್ರೀ ಪ್ರಕಾಶ್ ಲಾಡ್ ಇವರು. ವೇದಿಕೆಯಲ್ಲಿರುವಂತಹ ಗಣ್ಯರೇ, ಪ್ರೀತಿಯ ಸಮಾಜ ಬಂಧುಗಳೇ, ಆರ್ಯಾನೆ ಮರಾಠ ಸಮಾಜ ಸಂಘ ಮಂಗಳೂರು ಕಾಸರಗೋಡು ಇದರ ನೇತೃತ್ವದಲ್ಲಿ ನಡೆಯುತ್ತಿರುವ ಪ್ರಮುಖ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿ ವೇತನ ವಿತರಣೆ, ಪ್ರತಿಭಾ ಪುರಸ್ಕಾರ, ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಸಹಾಯಧನ, ಸಾಧಕರ ಸನ್ಮಾನ ಸಮಾರಂಭವು ಒಂದು. ಈ ಸಂದರ್ಭದಲ್ಲಿ ವರ್ಷವು ದಿವಂಗತ LOG ಏಕಾಮಾರ್ ಅವರನ್ನು ನಾವು ಸ್ಮರಿಸ್ತಾ ಇದ್ದೇವೆ. ಯಾಕೆ LOG ರಾವ್ ಅವರನ್ನು ನೆನಪಿಸಬೇಕು ಎನ್ನುವಂಥ ಪ್ರಶ್ನೆ ಸಹಜವಾಗ್ತದೆ. ಅದಕ್ಕಿರುವಂಥ ಉತ್ತರ, ಅವರು ಸಮಾಜ ಸಂಘದ ಆಧಾರ ಸ್ತಂಭವಾಗಿದ್ದರು, ಕೊಡುಗೆ ದಾನಿಯಾಗಿದ್ದರು, ಸಹೃದಯಿ, ಶ್ರೇಷ್ಠ ನ್ಯಾಯವಾದಿ. ವಕೀಲರು ಬಾಲ್ಯದ ದಿನಗಳ ಬಗ್ಗೆ ಹೇಳುವುದಾದರೆ, ಪ್ರಮುಖವಾದ ಮಾಟಡ್ಕ ಕೌಮಾರನಲ್ಲಿ ಹುಟ್ಟಿದವರು. ಎಳವೆಯಲ್ಲಿ ಯಾವುದೇ ಗುರಿಯನ್ನು ಇಟ್ಟುಕೊಳ್ಳದೆ ಶಿಕ್ಷಣವನ್ನು ಮುಂದುವರಿಸಿ ಪದವಿ ಶಿಕ್ಷಣವನ್ನು ಪೂರೈಸಿದರು. ಕೃಷಿಕರಾದ ತಂದೆ ಮಾಟಡ್ಕ ಅಣ್ಣೋಜಿರಾವ್ ಅವರಿಗೆ ನೆರವಾಗುತ್ತಾ ದಿನಗಳೆಯುತ್ತಿರುವ ಸಂದರ್ಭದಲ್ಲಿ ಒಂದು ಲಾರಿಯನ್ನು ಖರೀದಿಸಿದರು. ಹೀಗಿರುವಾಗ ಒಂದು ಭೂವಿವಾದ ಎದುರಾಯಿತು. ಇದರ ಪರಿಣಾಮವಾಗಿ ತಾನು ಓರ್ವ ನ್ಯಾಯಾಧೀಶರಾಗಬೇಕೆಂಬ ಬಯಕೆ ಚಿಗುರೊಡೆಯಿತು. ಅದರ ಪ್ರತಿಫಲವೇ ವಕೀಲರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದರು. ಇವರು 1963ರಲ್ಲಿ ಪೈತಾನ ರಾಮೋಜಿರಾವ್ ರಾಜೀವಿ ದಂಪತಿ ಪುತ್ರಿ ಪ್ರೇಮಲತಾ ಅವರನ್ನು ವಿವಾಹವಾದರು. ಆಮೇಲೆ ಕಾಸರಗೋಡಿನಲ್ಲಿ ಸ್ಥಿರವಾಸ ಆರಂಭಿಸಿದರು. ಹಾಗೆ ಕಾಸರಗೋಡಿನ ಮೇಲ್ಪಂಕ್ತಿಯ ನ್ಯಾಯಾಧೀಶರಾಗಿ ಹೆಗ್ಗಳಿಕೆಗೆ ಪಾತ್ರರಾದರು. ನಮ್ಮ ಸಮುದಾಯಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಓರ್ವ ಲೀಡಿಂಗ್ ಲಾಯರ್ ಆಗಿ ಗುರುತಿಸಿಕೊಂಡುದು ಗೌರವವೇ ಸರಿ. ಇವರ ಜೀವನದ ಯಶಸ್ಸಿಗೆ ಮುಖ್ಯ ಕಾರಣ ಕಠಿಣ ದುಡಿಮೆ. ಕಕ್ಷಿದಾರರ ಕೇಸುಗಳ ಬಗ್ಗೆ ಆಗಿರಲಿ ಅಥವಾ ಇತರ ವಿಚಾರಗಳ ಬಗ್ಗೆ ಆಗಿರಲಿ, ಅವರು ರಾತ್ರಿ 1 ಗಂಟೆಯ ತನಕ ಅದಕ್ಕೆ ತಯಾರಿ ನಡೆಸುತ್ತಿದ್ದರು. ಹಾಗೆ ಇವರ ಕಕ್ಷಿದಾರರಾಗಿ ಅವರ ಜೊತೆಗೆ ಸಂಪರ್ಕ ಇಟ್ಟುಕೊಳ್ಳುವಂತಹ ಸಂದರ್ಭ ನಮಗೂ ಕೂಡ ಬಂದೊದಗಿತ್ತು. ರಾತ್ರಿ 1 ಗಂಟೆಯ ತನಕ ಅವರ ತಯಾರಿ, ಅದು ಅನಂತರ ಅದರ ಪ್ರತಿಫಲ ಅವರಿಗೆ ಕಂಡಿದ್ದವು ಅದು ಧನಾತ್ಮಕವಾಗಿತ್ತು. ನಿರ್ಗತಿಕ ಕುಟುಂಬಗಳಿಗೆ ಮಾಸಾಸನ ನೀಡುವಂತಹ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ವಕೀಲರ ಪಾತ್ರ ಮಹತ್ತರವಾದುದು. ಕೆಲಸದ ಒತ್ತಡವಿದ್ದರೂ ಪ್ರವೃತ್ತಿಯಲ್ಲಿ ಕೃಷಿಕರಾದ ಇವರು ಬಿಡುವಿನ ವೇಳೆ ಕಾವಿನಲ್ಲಿದ್ದ ತಮ್ಮ ತೋಟಕ್ಕೆ ಭೇಟಿ ನೀಡುತ್ತಿದ್ದರು. ಇವೆಲ್ಲದರ ಮಧ್ಯೆ ತಮ್ಮನ್ನು ಸಮಾಜ ಸೇವೆಯಲ್ಲಿಯೂ ತೊಡಗಿಸಿಕೊಂಡು ಶಿವಾಜಿ ಯುವಕ ಸಂಘದಲ್ಲಿ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಸಮಾಜ ಹಾಗೂ ಸಂಘದ ಅಭಿವೃದ್ಧಿಗಾಗಿ ಸಹಕರಿಸಿದವರು. 1998ರಿಂದ ತಮ್ಮ ಜೀವನದ ಅಂತ್ಯದವರೆಗೆ ಆರ್ಯಾನೆ ಮರಾಠ ಸಮಾಜ ಸಂಘದಲ್ಲಿ ಅಧ್ಯಕ್ಷರಾಗಿಯೂ ಗೌರವಾಧ್ಯಕ್ಷರಾಗಿಯೂ ಹಲವು ವರ್ಷಗಳ ಕಾಲ ತಮ್ಮನ್ನು ತೊಡಗಿಸಿಕೊಂಡು ಕೊಡುಗೆ ದಾನಿಯಾಗಿ ಗುರುತಿಸಿಕೊಂಡವರು. ಸಭೆ ಸಮಾರಂಭಗಳಲ್ಲಿ ತಣ್ಣಗೆ ಕುಳಿತುಕೊಂಡು ಕಡಿಮೆ ಮಾತನಾಡುವ ಸ್ವಭಾವವೇ ಇವರದು. ಕೆಲವೊಮ್ಮೆ ಪರಿಸ್ಥಿತಿ ಸಂಕೀರ್ಣವಾದಾಗ ಸಂಘದ ಹಿತಾಸಕ್ತಿಗೆ ಅದು ವಿರುದ್ಧವಾಗುವ ಸಂದರ್ಭದಲ್ಲಿ ತಮ್ಮ ವಾಕ್ಚಾತುರ್ಯದ ಮೂಲಕ ಸಂಘದ ಅಭಿವೃದ್ಧಿಗೆ ಪೂರಕವಾದ ಅಭಿಪ್ರಾಯವನ್ನು ನೀಡಿ ಅದುವೇ ಸಂಘದ ಅಂತಿಮ ತೀರ್ಮಾನವಾಗಲು ಸಹಕಾರಿಯಾಗುತ್ತಿದ್ದರು. ಹಿಂದಿನ ಶಿವಾಜಿ ಯುವಕ ಸಂಘದಲ್ಲಿ ಆರ್ಥಿಕವಾಗಿ ಸಫಲರಾಗಿದ್ದವರು ವಕೀಲರು ಮಾತ್ರವಾಗಿದ್ದರು. ಸಂದರ್ಭಕ್ಕೆ ಅನುಸಾರವಾಗಿ ಆರ್ಥಿಕವಾಗಿಯೂ ಸಹಕರಿಸುತ್ತಿದ್ದರು. ಸಂಘವು ಹೊಸ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ತಗುಲುವ ವೆಚ್ಚವನ್ನು ಸಂಘದ ಹಣವನ್ನು ಉಪಯೋಗಿಸದೆ ಸದಸ್ಯರಾದ ಸಮಾಜ ಬಾಂಧವರಿಂದಲೇ ಆ ಹಣವನ್ನು ಭರಿಸುವ ಪದ್ಧತಿ ಆರ್ಯ ಮರಾಠ ಸಮಾಜ ಸಂಘದಲ್ಲಿ ಬೆಳೆಯುವಂತಾಯಿತು. ಸಂಘಕ್ಕೆ ಅವರ ಕೊಡುಗೆ ಅಪಾರವಾಗಿದ್ದು, ಸಂಘದ ನಿವೇಶನ ಖರೀದಿ, ಸಾಮೂಹಿಕ ವಿವಾಹ, ವಿದ್ಯಾರ್ಥಿ ವೇತನ ವಿತರಣೆ, ಅಂಗವಿಕಲ ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡುವಲ್ಲಿ ವಕೀಲರ ಅಪಾರ ಕೊಡುಗೆ ಸಂದಿದೆ. ಸಂಘದ ಸ್ವರ್ಣ ಮಹೋತ್ಸವ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಸಂಘದ ಜಾಗದಲ್ಲಿಯೇ ನಡೆಸುವಂತೆ ಒತ್ತಾಯಿಸಿ ಚಪ್ಪರ ವ್ಯವಸ್ಥೆಗೆ ಬೇಕಾದ ಸಂಪೂರ್ಣ ಖರ್ಚನ್ನು ತಾನೇ ಭರಿಸುವಂತ ಆ ಒಂದು ಮನ ಮಾಡಿದವರು. ಆ ಬಳಿಕ ಅಂಬಾ ಭವಾನಿ ಎಜುಕೇಷನ್ ಟ್ರಸ್ಟಿಗೆ ಮೊದಲ ಡೆಪಾಸಿಟ್ ದೇಣಿಗೆ ನೀಡಿದವರು ವಕೀಲರೇ ಆಗಿದ್ದರು. ಕಟ್ಟಡ ನಿಧಿಗೆ ಮೊದಲ ದೇಣಿಗೆ ನೀಡಿದವರಲ್ಲಿ ಇವರೇ ಪ್ರಥಮರು. ವಿವಿಧ ಸಭೆ ಸಮಾರಂಭಗಳಲ್ಲಿ ಊಟದ ವ್ಯವಸ್ಥೆಯನ್ನು ವಕೀಲರೇ ವಹಿಸಿಕೊಳ್ಳುತ್ತಿದ್ದರು.
ಹೀಗೆ ಹಲವು ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಅದಕ್ಕೆ ಬೇಕಾದ ಆರ್ಥಿಕ ವೆಚ್ಚವನ್ನು ನೀಡಿ ಉಳಿದವರಿಗೂ ಪ್ರೇರಣೆಯಾಗುತ್ತಿದ್ದರು. ನಮ್ಮ ಸಮಾಜದ ಅನೇಕ ಗಣ್ಯರು ಈಗಾಗಲೇ ಸಮಾಜ ಸಂಘಕ್ಕೆ ಹಲವು ರೀತಿಯಲ್ಲಿ ಆರ್ಥಿಕ ನೆರವು ನೀಡಿ ಇರುವುದನ್ನು ನೀವು ಗಮನಿಸಿರಬಹುದು. ಇದಕ್ಕೆಲ್ಲ ಸ್ಫೂರ್ತಿ ವಕೀಲರೇ ಎಂದರೆ ತಪ್ಪಾಗಲಾರದು. ಅವರ ಸೇವೆಯು ನಮ್ಮ ಸ್ವಜಾತಿ ಬಾಂಧವರಿಗೆ ಮತ್ತು ಸಂಘಕ್ಕೆ ಸೀಮಿತವಾಗಿರಲಿಲ್ಲ. ಕಾಸರಗೋಡಿನ ವಿಶ್ವ ಹಿಂದೂ ಪರಿಷತ್, ಕಾಸರಗೋಡಿನ ಜಗದಂಬ ದೇವಾಲಯ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಆರ್ಥಿಕ ಸಹಕಾರ ನೀಡಿ ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ಸೇವೆ ಸಲ್ಲಿಸಿದ ಮಹನೀಯರು. ಅವರು ಈಗ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಸ್ಮರಣೆ ಮಾಡುವಂಥದ್ದು ಔಚಿತ್ಯಪೂರ್ಣವಾದ್ದು. ಅವರು ಶಾರೀರಿಕವಾಗಿ ನಮ್ಮ ಜೊತೆಗೆ ಇಲ್ಲದಿದ್ದರೂ ಅವರ ಮನಸ್ಸು ಸದಾ ನಮ್ಮ ಜೊತೆಗಿದೆ. ಅವರ ಅನಂತರ ಅವರ ಪತ್ನಿ ಪ್ರೇಮಲತಾ ವೈರಾವ್ ಅವರು ತಮ್ಮ ಪತಿಯು ನೀಡಿದಂತಹ ಸಾಮಾಜಿಕ ಸಂಘ ನೀಡಿದಂತಹ ಕೊಡುಗೆಯನ್ನು ಮುಂದುವರಿಸ್ತಾ ಬಂದಿದ್ದಾರೆ. ಪತಿ ಹೆಸರಿನಲ್ಲಿ ಸಂಘದ ಕಟ್ಟಡ ನಿಧಿಗೆ 10 ಲಕ್ಷ ರೂಪಾಯಿ, ಅಂಬಾಭವಾನಿ ಟ್ರಸ್ಟ್ಗೆ 1 ಲಕ್ಷ ರೂಪಾಯಿ, ಯಲ್ಲೋಜಿ ರಾವ್ ಟ್ರಸ್ಟ್ಗೆ 10 ಲಕ್ಷ ನಿರಕು ಠೇವಣಿಯನ್ನು ಇರಿಸಿ ಆ ಮೂಲಕವಾಗಿ ವಿದ್ಯಾರ್ಥಿ ವೇತನವನ್ನು ವಿಧಿಸ್ತಾ ಇದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಕೇವಲ ಯಲ್ಲೋಜಿ ರಾವ್ ಅವರನ್ನು ಮಾತ್ರ ಸ್ಮರಿಸಿದರೆ ಸಾಲದು. ನಮ್ಮಿಂದ ದೂರವಾದಂತಹ ಸಮಾಜದ ಅನೇಕ ಗಣ್ಯರು ಅನ್ನು ಕೂಡ ನಮಿಸಬೇಕಾಗ್ತದೆ. ಅವರಲ್ಲಿ ನಮಗೆ ಪ್ರಮುಖವಾಗಿ ನಮ್ಮ ಸಮಾಜ ಸಂಘವನ್ನು ಕಟ್ಟಿ ಬೆಳೆಸುವಲ್ಲಿ ದುಡಿದವರು ಟಿ ರತ್ನಾಕರ್ ರಾವ್ ಕೌಮಾರ್, ಶಿವಾಜಿ ಯುವಕ ಸಂಘದ ಆಧಾರ ಸ್ತಂಭ ಎಜುಕೇಶನ್ ಟ್ರಸ್ಟ್ಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದವರು. ಹಾಗೆ ಇನ್ನು ಜಯ ಜ್ಯುವೆಲರ್ಸ್ನ ಜಯರಾಮ್ ರಾವ್ ಘೋರ್ಪಡೆ ಇವರು ಕೂಡ ನಿವೇಶನ ಖರೀದಿ ಹಾಗೂ ಇನ್ನಿತರ ಅಗತ್ಯ ಸಂದರ್ಭಗಳಲ್ಲಿ ಸಾಕಷ್ಟು ಆರ್ಥಿಕ ಸಹಾಯವನ್ನು ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿದವರು. ಹಾಗೆ ಶ್ರೀಯುತ ಮಾಟೆಡ್ಕ ಪುರುಷೋತ್ತಮರಾವ್ ತಮ್ಮ ಎಲ್ಲ ಕಾರ್ಯಗಳಲ್ಲಿ ಕೂಡ ಸಂಘದ ಆ ಒಂದು ಪ್ರಗತಿಗೆ ಬೇಕಾಗಿ ದುಡಿದಂತಹ ಕುಂಟಾರಿನ ಓರ್ವ ಕಣ್ಮಣಿಯಾಗಿದ್ದರು. ಹಾಗೆ ಶ್ರೀಯುತ ದೇವೋಜಿರಾವ್ ಅವರು ಸಂಘದ ಅಧ್ಯಕ್ಷರಾಗಿ ಹಲವು ವರ್ಷಗಳ ಕಾಲ ದುಡಿದವರು. ತಮ್ಮ ಸಂಸ್ಥೆಯನ್ನು ಹಾಗೆ ಈ ಕಟ್ಟಡವನ್ನು ಕೂಡ ನಿರ್ಮಿಸುವಲ್ಲಿ ಅದರ ರೂವಾರಿ ಎಂದರೂ ತಪ್ಪಾಗಲಾರದು. ಶ್ರೀಯುತ ಪುರುಷೋತ್ತಮರಾವ್ ನೇರಳಕಟ್ಟೆ ಅವರು ಕಾರ್ಯದರ್ಶಿಯಾಗಿಯೂ ಹಾಗೆ ಇನ್ನಿತರ ವಿವಿಧ ಪದಾಧಿಕಾರಿಗಳಾಗಿಯೂ ಕೂಡ ಸೇವೆ ಸಲ್ಲಿಸಿ ಈ ಸಂಘದ ಅಭಿವೃದ್ಧಿಗೆ ಕಾರಣರಾದವರು. ಹಾಗೆ ಶ್ರೀಯುತ ಗೋಪಿನಾಥರಾವ್ ಚವ್ಹಾಣ್ ಅಧ್ಯಕ್ಷರಾಗಿ ಹಾಗೆ ಇನ್ನಿತರ ಸಂಘದ ಪದಾಧಿಕಾರಿಗಳಾಗಿ ಕೂಡ ಈ ಸಂಘಕ್ಕೆ ಸಹಕರಿಸಿದವರು. ಶ್ರೀಯುತ ಉಮೇಶ್ ರಾವ್ ಕೋಶಾಧಿಕಾರಿಯಾಗಿ ಮಾಡಿದಂತಹ ಸೇವೆ ಅನನ್ಯವಾದ್ದು. ಹಾಗೆ ಶ್ರೀಯುತ ಎ.ಬಿ. ರಾವ್ ಕೊಡುಗೆ ಇದ್ದಾನೆ, ಕಟ್ಟಡ ನಿಧಿಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದಂತಹ ವ್ಯಕ್ತಿ. ಹಾಗೆ ಶ್ರೀಯುತ ಜಪ್ಪು ಶಿವಾಜಿರಾವ್ ಮೋರೆ ಅವರು ಕೂಡ ಈ ನಮ್ಮ ಸಂಘಕ್ಕೆ ಬೇಕಾಗಿ ದುಡಿದವರು. ಹಾಗೆ ಶ್ರೀಮತಿ ವಾರಿಜಾ ಬಾಯ್ ಟೀಚರ್ ಅವರು ಕೂಡ ನಮ್ಮ ಕಟ್ಟಡ ನಿಧಿ ಹಾಗೂ ಇನ್ನಿತರ ರೀತಿಯಲ್ಲಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ನಮಗೆ ದುಡಿದವರೇ ಆಗಿದ್ದಾರೆ. ಹಾಗೆ ಇವರೆಲ್ಲ ಸ್ಮರಣಾರ್ಹರೇ. ಇವರ ಹೊರತಾಗಿ ಇನ್ನೂ 10 ಹಲವರು ನಮ್ಮ ಜೊತೆಗೆ ಸಹಕರಿಸಿರ್ಬೋದು. ಅವರೆಲ್ಲ ಹೆಸರನ್ನು ಇಲ್ಲಿ ಹೇಳಲು ಅಸಾಧ್ಯವಾದರೂ ಅವರ ನೆನಪು ಸದಾ ನಮ್ಮಲ್ಲಿದೆ. ಕ್ಷಮೆ ಇರಲಿ. ಯಾರೆಲ್ಲ ನಮ್ಮಿಂದ ಅಗಲಿದ್ದಾರೆ, ಕೊಡುಗೆ ನೀಡಿದ್ದಾರೋ ಅವರೆಲ್ಲ ಒಂದೇ ಮನಸ್ಸಿಂದ ಅವರನ್ನು ಸ್ಮರಿಸುತ್ತಾ ನನ್ನ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇನೆ, ವಿರಮಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ದಿವಂಗತ ಅಡ್ವೊಕೇಟ್ ಯಲ್ಲೋಜಿ ರಾವ್ ಹಾಗೂ ಸಂಘಕ್ಕಾಗಿ ದುಡಿದ ಎಲ್ಲ ಮಹನೀಯರನ್ನ ಸ್ಮರಿಸಿದ ಶ್ರೀ ಪ್ರಕಾಶ್ ರಾವ್ ಲಾಡ್ ಇವರಿಗೆ ವಂದನೆಗಳು. ನಮ್ಮ ಇಂದಿನ ಸಭಾಧ್ಯಕ್ಷರಾದ ಶ್ರೀ ಯು ಮೋಹನ್ ರಾವ್ ಭೋನ್ಸ್ಲೆ ಇವರು ಅಧ್ಯಕ್ಷ ಭಾಷಣವನ್ನ ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸೇರಿದ ಎಲ್ಲರಿಗೂ ಕೂಡ ವಂದನೆಗಳು ಹಾಗೂ ಅಭಿನಂದನೆಗಳು. ಆರ್ಯಾನೆ ಮಾಡೋ ಸಮಾಜ ಸಂಘ ಇದರ ಇವತ್ತಿನ ಈ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ, ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಸಹಾಯಧನ, ಸಾಧಕರ ಸನ್ಮಾನ ಸಮಾರಂಭ 2025 ಇದರ ವೇದಿಕೆಯನ್ನು ಹಂಚಿಕೊಂಡಂಥ ಈಗಾಗಲೇ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದ ಶ್ರೀ ಮರಿಯೋಜಿರಾವ್ ಅವರೇ ಹಾಗೂ ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಶ್ರೀಮತಿ ಪ್ರೇಮಲತಾ ಅವರೇ, ಪ್ರಕಾಶ್ ರಾವ್ ಕವಡೆಯವರೇ, ಕಿರಣ್ ಚಂದ್ರ ಬೇಕಲ್ರೇ, ಕೀರ್ತನ್ ಕುಮಾರ್ ಲಾಡ್ರವರೇ,
ಅಂಬಾಭವನ್ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯಾದ ನಾಗರಾಜ್ ಶೃಂಗೇರವರೇ ಹಾಗೂ ವೇದಿಕೆಯಲ್ಲಿ ಇರುವಂಥ ಇನ್ನೋರ್ವ ಅಧ್ಯಕ್ಷರು ಆರ್ಯ ಸಮುದಾಯ ಸಂಘ ಶ್ರೀ ಗಿರಿಧರ ವಾಗ್ಮನ್ ಹಾಗೂ ವೇದಿಕೆ ಮುಂದೆ ಹಾಜರಾದಂಥ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರೇ ಹಾಗೂ ಸಮಾಜ ಬಾಂಧವರೇ, ನಾನು ಹೆಚ್ಚೇನು ಹೇಳಲಿಕ್ಕೆ ಬಯಸಿದೆ. ಯಾಕೆಂದರೆ ಈಗ ಸಮಯ ಮೀರಿದೆ. ಈಗ ನಮ್ಮ ಆಡಿಯನ್ಸ್ ಕೂಡ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಆಡಿಯನ್ಸ್ ಇದ್ದಾರೆ. ಆದರೆ ಈಗ ನನಗೆ ಈ ಸಂದರ್ಭದಲ್ಲಿ ಎರಡು ಮಾತಾಡಲು ಒಂದು ಹೆಮ್ಮೆ ಅನಿಸ್ತದೆ. ಯಾಕಂದರೆ ಇದು ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ, ಸಭಾಂಗಣ ಭಾಳ ಕಿಕ್ಕಿರಿದ ಸಮಯದಲ್ಲಿ ನಾವು ಎರಡು ಮಾತಾಡಲಿಕ್ಕೆ ಇಷ್ಟಪಡ್ತೀವಿ. ಆದರೆ ಈಗ ಊಟ ಸಮಯಕ್ಕೆ ಎಲ್ಲರೂ ಊಟಕ್ಕೆ ತೆರಳಿದ್ದಾರೆ. ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಈ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ವಿದ್ಯಾರ್ಥಿ ವೇತನದಲ್ಲಿ ಸುಮಾರು ನಮ್ಮೊಂದಿಗೆ ಸಹಕರಿಸಿದಂತಹ LIG ಮೆಮೋರಿಯಲ್ ಟ್ರಸ್ಟ್, ರಾಯಲ್ ಹಾರಿಸ್ ದುಬೈ ಮತ್ತು ಉಷಾ ಜನಾರ್ದನ್ ಮೆಮೋರಿಯಲ್ ಟ್ರಸ್ಟ್ ಇವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಈ ವಿದ್ಯಾರ್ಥಿ ವೇತನವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಕೂಡ ನಾನು ನಮ್ಮ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಲ್ಲದೆ ಈ ವಿದ್ಯಾರ್ಥಿ ವೇತನಕ್ಕೋಸ್ಕರ ನಮ್ಮ ಸಂಘದಲ್ಲಿ ಕೆಲವು ಸಮಾಜ ಬಾಂಧವರು ಠೇವಣಿಯನ್ನು ಇಟ್ಟು ಆ ಠೇವಣಿಯಲ್ಲಿ ಬಂದಂತಹ ಬಡ್ಡಿಯನ್ನು ಕೂಡ ನಾವು ಈ ವಿದ್ಯಾರ್ಥಿ ವೇತನಕ್ಕೆ ಹಾಗೂ ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ನೀಡ್ತಾ ಬಂದಿದ್ದೇವೆ. ಈ ಬಾರಿ ನಾವು ಸುಮಾರು 81 ಇದು ಪ್ರಾಸ್ತಾವಿಕ ಭಾಷಣದಲ್ಲಿ ಗಿರೀಶ್ ರಾವ್ ಬೋನ್ಸ್ಲೆ ಅವರು ಆಲ್ರೆಡಿ ತಿಳಿಸಿದ್ದಾರೆ. 81 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, 30 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ 13 ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಸಹಾಯಧನ ಕೂಡ ನಾವು ನೀಡಿದ್ದೇವೆ. ಇದರಿಂದ ಈ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಪ್ರೇರಣೆಗೊಂಡು ಇದರ ಲಾಭವನ್ನು ಪಡೆದುಕೊಂಡು ಉತ್ತಮ ಮಟ್ಟಕ್ಕೆ ತಲುಪಿ ಒಳ್ಳೆಯ ಭವ್ಯ ಕನಸನ್ನು ರೂಪಿಸಬೇಕೆಂದು ನಮ್ಮ ಆಕಾಂಕ್ಷೆ. ಕಲಿಕೆಯ ಜೊತೆಗೆ ಒಳ್ಳೆಯ ಸ್ಕಿಲ್ ಕೂಡ ಇದ್ದರೆ ಸುಲಭದಲ್ಲಿ ನಮ್ಮ ಗುರಿಯನ್ನು ಕೂಡ ತಲುಪಲು ಸಾಧ್ಯ ಎಂದು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ವಿದ್ಯಾರ್ಥಿ ವೇತನ ಸಲುವಾಗಿ ಹಾಗೂ ನಮ್ಮ ಎಜುಕೇಷನ್ ಟ್ರಸ್ಟಿಗೆ ದೇಣಿಗೆ ನೀಡುವ ಸಮಾಜ ಬಾಂಧವರು ಈ ಸಭೆಯಲ್ಲಿ ಕೂಡ ಘೋಷಣೆ ಮಾಡಬಹುದಾಗಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂಘದಿಂದ ಲಾಭವನ್ನು ಪಡೆದುಕೊಂಡು ಒಳ್ಳೆಯ ಲೈಫ್ ಲೀಡ್ ಮಾಡಿದ ಸಮಾಜ ಬಾಂಧವರು ಸಂಘ ಮತ್ತು ಸಮಾಜಕ್ಕೆ ತನ್ನಿಂದ ಸಾಧ್ಯವಾದಷ್ಟು ಕೊಡುಗೆಯನ್ನು ನೀಡಿದರೆ ತಾವು ಋಣಮುಕ್ತರಾಗುವುದರಲ್ಲಿ ಯಾವ ಸಂದೇಹವಿರುವುದಿಲ್ಲ. ನಮ್ಮ ಸಂಘವು ಪ್ರಕೃತಿ ವಿಕೋಪ, ವೈದ್ಯಕೀಯ ನೆರವು ಮತ್ತು ಮರಣ ಹೊಂದಿದ ಸಮಯದಲ್ಲಿ ಕೂಡ ಸಹಾಯ ಯಾಚಿಸಿದಾಗ ಅಂತಹ ಕುಟುಂಬಗಳಿಗೆ ನೆರವು ಕೂಡ ನೀಡುತ್ತಾ ಬಂದಿರುವೆವು. ಕಳೆದ ವರ್ಷದಲ್ಲಿ ಸುಮಾರು 11 ಇಂತಹ ಕುಟುಂಬಗಳಿಗೆ ನಾವು ನೆರವನ್ನು ನೀಡಿರುವೆವು. ನಮ್ಮ ಕಾರ್ಯಯೋಜನೆಯಂತೆ ಸಮಾಜ ಬಾಂಧವರಿಗೆ ಪ್ರತಿ ವರ್ಷ ಕ್ರೀಡಾಕೂಟ ಆಯೋಜಿಸ್ತಾ ಬಂದಿರ್ತೇವೆ. ನಾವು ಹಮ್ಮಿಕೊಂಡ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ವಿದ್ಯಾರ್ಥಿ ವೇತನ ನೀಡುವಲ್ಲಿ ನಮ್ಮೊಂದಿಗೆ ಕೈ ಜೋಡಿಸುವ ಎಲ್ಲ ದೇಣಿಗೆ ನೀಡಿದಂತಹ ಎಲ್ಲ ಸಮಾಜ ಬಾಂಧವರಿಗೆ ನಾನು ಚಿರಋಣಿಯಾಗ್ತೇನೆ. ಅಲ್ಲದೆ ಸಂಘದಲ್ಲಿ ಠೇವಣಿ ನೀಡಿದ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ನಾನಾ ರೀತಿಯಲ್ಲಿ ದೇಣಿ ನೀಡಿದ ಸರ್ವರಿಗೂ ನನ್ನ ಹಾಗೂ ಸಂಘದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಎಲ್ಲ ಕಾರ್ಯಕ್ರಮವನ್ನು ಸಮಾಜ ಬಾಂಧವರ ಹಿತದೃಷ್ಟಿಯಿಂದ ಅಲ್ಲದೆ ಒಗ್ಗಟ್ಟು ಪ್ರದರ್ಶನದ ಒಂದು ವೇದಿಕೆ ಎಂಬ ನಿಟ್ಟಿನಲ್ಲಿ ಪ್ರತಿ ವರ್ಷ
ಇಂತಹ ಕಾರ್ಯಕ್ರಮ ಹಮ್ಮಿಕೊಳ್ತಾ ಬರುತ್ತಿದ್ದೇವೆ. ಹಾಗೆ ತಮಗೆಲ್ಲರಿಗೂ ಈ ಬಾರಿ ನಾನು ವಂದಿಸಿದ ನನ್ನ 2 ಮಾತಿನಿಂದ ವಿರಮಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶಿವಾಜಿ ಮಹಾರಾಜ್. ಕಾರ್ಯಕ್ರಮವು ಕೊನೆಯ ಹಂತ ತಲುಪಿರುವುದರಿಂದ ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯನ್ನು ಅರ್ಪಿಸಬೇಕಾಗಿ ನಿಖಿಲ್ ಜಾಧವ್ ಇವರಲ್ಲಿ ಕೇಳಿಕೊಳ್ತಾ ಇದೆ. ಆರ್ಯಾನೆ ಮರಾಠ ಸಮಾಜ ಸಂಘ ಮಂಗಳೂರು ಕಾಸರಗೋಡು ಇದರ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ ವಿತರಣೆ, ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಸಹಾಯಧನ, ಸಾಧಕರ ಸನ್ಮಾನ ಕಾರ್ಯಕ್ರಮ 2025 ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹಾರೈಸಿದ ಎಲ್ಲರಿಗೂ ಧನ್ಯವಾದವನ್ನು ಕೊಡುತ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಮಾತೆ ತುಳಜಾಭವನಿಗೆ ಮೊದಲನೇದಾಗಿ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಕ್ರಿಯಾತ್ಮಕ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಮೋಹನ್ ರಾವ್ ಬೋನ್ಸ್ಲೆ ಅಧ್ಯಕ್ಷರು, ಆರ್ಯಾನೆ ಮರಾಠ ಸಮಾಜ ಸಂಘ ಇವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮಾನ್ಯ ಸಂಸದರು ದಕ್ಷಿಣ ಕನ್ನಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿ ಮಾನ್ಯ ಶಾಸಕರು ವಿಧಾನ ಪರಿಷತ್, ಶ್ರೀ ಶ್ರೀನಿವಾಸ್ ಮಾನೆ ಮಾನ್ಯ ಶಾಸಕರು ಹಾನಗಲ್ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ಇವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ಎಚ್ ಮರಿಯೋಜಿರಾವ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಸರ್ಕಾರ, ಮಾನ್ಯ ಅಧ್ಯಕ್ಷರು ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಇವರಿಗೂ ಹಾರ್ದಿಕವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಶಿಕ್ಷಕರಾಗಿ, ಮಾರ್ಗದರ್ಶಕರಾಗಿ, ಹಲವು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕರಾಗಿ ಕಾರ್ಯನಿರ್ವಹಿಸಿದಂತಹ ಹಿರಿಯರು ಶ್ರೀ ಪದ್ಮೋಜಿರಾವ್ ಮೆಟ್ಟಿಗೆಕಲ್ಲು ಇವರಿಗೂ ಧನ್ಯವಾದಗಳು. ಅದೇ ರೀತಿ ವೈದ್ಯಕೀಯ ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ರಚನಾ ಕೊರಕೋಡು ಇವರಿಗೂ ಧನ್ಯವಾದಗಳು. ಅದೇ ರೀತಿ ಅಡ್ವೊಕೇಟ್ ಎಲೋಜಿ ಮೆಮೋರಿಯಲ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ನಮ್ಮ ಸಂಘದ ಗೌರವಾಧ್ಯಕ್ಷರಾದಂತಹ ಶ್ರೀಮತಿ ಪ್ರೇಮಲತಾ ವೈರಾವ್ ಇವರಿಗೂ ಧನ್ಯವಾದ. ಅದೇ ರೀತಿ ರಾಯಲ್ RS ದುಬೈಯ ಪ್ರತಿನಿಧಿಯಾದಂತಹ ಕಿರಣ್ ಚಂದ್ರ ಬೇಕಲ್ ಇವರಿಗೂ ಧನ್ಯವಾದಗಳು. ಕೀರ್ತನ್ ಕುಮಾರ್ ಲಾಡ್ ಉಪಾಧ್ಯಕ್ಷರು, ಉಷಾ ಜನಾರ್ದನ್ ರಾವ್ ಮೆಮೋರಿಯಲ್ ಟ್ರಸ್ಟ್ ಇವರಿಗೂ ಧನ್ಯವಾದಗಳು. ಅದೇ ರೀತಿ ಪ್ರಕಾಶ್ ರಾವ್ ಕಾರ್ಕಳ ಅಧ್ಯಕ್ಷರು KKMP ಉಡುಪಿ ಇವರಿಗೂ ಧನ್ಯವಾದಗಳು. ನಾಗರಾಜ್ ರಾವ್ ಸಿಂಧ್ಯಾ ಅಂಬಾಭವನಿ ಎಜುಕೇಶನ್ ಟ್ರಸ್ಟ್ ಇವರಿಗೂ ಧನ್ಯವಾದಗಳು. ಶ್ರೀಮತಿ ಮೋಹಿನಿ ಜರಾಮ್ ಗೋಡ್ಪಡೆ ಮಾಲಕರು ಜಯ ಜ್ಯುವೆಲರ್ಸ್ ಇವರಿಗೂ ಧನ್ಯವಾದಗಳು. ಅದೇ ರೀತಿ ಗಿರ್ಧರ್ ರಾವ್ ವಾಗ್ಮನ್ ಅಧ್ಯಕ್ಷರು ಆರ್ಯ ಸಮುದಾಯ ಸಂಘ ಕಾಸರಗೋಡು ಇವರಿಗೂ ಧನ್ಯವಾದಗಳು. ಅದೇ ರೀತಿ ಶ್ರೀ ವಾಮನ್ ರಾವ್ ವಾಗ್ಮಾನ್ ಮುಳ್ಳಂಗೋಡು ಮಾಲಕರು ಮೇಘಾ ಟೂಲ್ಸ್ ಎಯ್ಯಾಡಿ ಮಂಗಳೂರು ಇವರಿಗೂ ಧನ್ಯವಾದಗಳು. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಆರ್ಯಾನೆ ಮರಾಠ ಸಮಾಜ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ, ವಲಯ ಸಂಚಾಲಕರಿಗೆ, ವಿಶೇಷ ಆಹ್ವಾನಿತರಿಗೆ, ಎಲ್ಲ ಪುರಸ್ಕಾರ ವಿದ್ಯಾರ್ಥಿಗಳಿಗೂ, ಸಾಧಕರಿಗೂ, ನಮ್ಮ ಸಮಾಜ ಬಾಂಧವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಸಂಚಾಲಕರಾಗಿರುವಂತಹ ಶ್ರೀ BJ ಚಂದ್ರಶೇಖರ್ ಪಾಟೀಲ್ ಮತ್ತು ಶ್ರೀ ರಾಜೇಶ್ ಪಾಟೀಲ್ ಇವರಿಗೂ ಧನ್ಯವಾದಗಳು. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಸೌಂಡ್ ಸಿಸ್ಟಮ್ ವ್ಯವಸ್ಥೆ ಮಾಡಿದಂತಹ ಶ್ರೀ ಗೌರವ್ ಸೌಂಡ್ ಇವರಿಗೂ ಧನ್ಯವಾದಗಳು. ಅದೇ ರೀತಿ ಇಂದಿನ ಮೀಡಿಯಾ ವ್ಯವಸ್ಥೆಯನ್ನು ಮಾಡಿದಂತಹ ಹೊಸ ಕೋರಲ್ ಮೀಡಿಯಾ ಇವರಿಗೂ ಧನ್ಯವಾದಗಳು. ಅದೇ ರೀತಿ ಊಟದ ವ್ಯವಸ್ಥೆಯನ್ನು ಮಾಡಿದಂತಹ ಕ್ಯಾಟರಿಂಗ್ ವ್ಯವಸ್ಥೆ ಇವರಿಗೂ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡಿದಂತಹ ಶ್ರೀಮತಿ ದಿವ್ಯಾ ಪವರ್ ಹಾಗೂ ಶ್ರೀ ಸಾರಿಕಾ ಬೋನ್ಸ್ಲೆ ಇವರಿಗೂ ಧನ್ಯವಾದಗಳು. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಲಿರುವಂತಹ ಶ್ರೀಮತಿ ಪೂರ್ಣಿಮಾ ಹರಿಶ್ಚಂದ್ರಮಾನ್ ಇವರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಜೈ ಅಂಬಾ.